ಅಶೋಕ್ ಬ್ರದರ್ ಹಾಯ್. ಪಣಸಾಂಡೆ ಎನ್ನಾಂಡಿ ವಣಸು ಇರ್ನಾಂಡ ದಾದೆ ಸ್ಪೆಷಲ್ ಕೋರಿ ಇರದದೆ ಆಂಡ್ ಮೀನಾ ಒಯ್ತ ತೋಡುದನ್ನೇ ಕಡಲ್ದನ್ನೇ ಕಡಲ್ದ ಮೀನೇ ಬರೋಬ್ಬರ ಕಡಲ್ದ ಮಾತ್ರ ತಿನ್ಪನಂದೆ ಬಂಗುಡೆ ಮೀನು ಬಂಗುಡೆ ಹೆಚ್ಚ ಅಂದ್ ಕಮ್ಮಿ ಅತೆ ಹತ್ತು ಬೂತಾಯಿ. ಓ ಬೂತಾಯ ಬರ್ಸ ಬತ್ತನಂಚಿ ಇರ್ನಂಚಿ ಡ್ಯೂಟಿ ಅಂಡಿ ಡ್ಯೂಟಿ ಡೊಲ್ಲೆ ಬರ್ಸ ಉಂಡತೆ ಇಂಚಿ ಬರ್ಸ ಬತ್ತಂಡ ಅಂಚಿ ಬರ್ಸ ಬತ್ತಂಡ ಡಬಲ್ ಡ್ಯೂಟಿ. ಡಬಲ್ ಡ್ಯೂಟಿ ರಡ್ಡ ಇಟ್ಲ ಸ್ಯಾಲ್ರಿ ಅಪ್ಪಣತೆ ಅಂಚ ಮಂಡೇರ್ನ ಬರ್ಸ ಉಂಡು ಅಂತ ಅಂದು ಒಲ್ಲೆತ್ತು ಮೋಡಾತನ್ ಹೊರ ಬತ್ತು ಬೋಂಡು ಆಟದ ವೇಷವತ್ತಿ ಬತ್ಲ ಕಾಣ್ ಹೊರ ತಾಟ ಮುಗ್ಗಿಡು ಕುಡಲ ತಾಟ ಸ್ಟಾರ್ಟ್ ಆಗ್ಬಿಡಿತ್ತು. ತಿಳಿಪಿ ಬಲ್ಲ ಬರ್ಸ ಬರಡ್ ಬಂದು ನೀರಂಡಲ್ಲ ಹಾಕೊಂಡತಿ ಉಯಿಲ್ಡು ಈರು ಮಲ್ಲ ಕೊಡೆ ಬತ್ತಂದೆ ಇಜಿಂಡಲ ಏನ ಬ್ಯಾಗ್ ಪೂರ ಚಂಡೆ ಅಪ್ಪುಂಡು ಪಿರ ಪೋನಾಗ ಜೋರ್ ಬರ್ಸ ಬತ್ತುಂಡು ಅರಣೆ ಇಲ್ಲಾಗ ಎತ್ತನ ಮುಟ್ಟ ಸಾಕಪ್ಪು. ಪಿನ್ ಮಾಡಲ್ವಾ? ಪಿನ್ ಮಾಡ್ತೇನೆ. ಓ ವೈಭವ್ ಅವರು ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಮಾಡುವ ಆಯ್ತಾ? ನಿಮ್ಮನ್ನ ಇಲ್ಲಿ ಕಟ್ಟಿ ಹಾಕುವ. ಏತ್ ಟೈಮ್ ವಾಕಿಂಗ್ ಏತ್ ಟೈಮ್ ಒಂಜಿ ಅರ್ಧ ಗಂಟೆ ಉಂಡಿ, ಅರ್ಧ ಗಂಟೆ ನಡಪ. ಅಶೋಕ್ ಬ್ರದರ್ ಅಲ್ಲೇ ಪಿನ್ ಐ ಡಿ ಕನೆಕ್ಟ್ ಆದರೆ ಒಂದು 5 ಸಬ್ ಬೇಕು. ಹೌದಾ, 5 ಸಬ್ ಮಾಡಿ ಕೊಡುವ ಆಯ್ತಾ ನಿಮಗೆ. ನೀವು ಹೋಗ್ಬಾರ್ದು ಇಲ್ಲಿಂದ ಆಯ್ತಂತ ಹೇಳ್ತಿದ್ದಾರೆ. ವೈಬ್ರೋ ಉಂಡರ ಚಂಡೀರ್ ಕನೆಕ್ಟ್ ಆತರಿಂದ ಅರ್ಥ ಪೊಕ್ಕಡಿರಡಕ್ಕೆ ನೀವೇ ಇಷ್ಟ ಇಂಟ್ಲೆ ಮಲ್ಲ ಮಲ್ಲ ವೇಷಲ್ ಬರ್ಪಾಕಲ್ಡಕ್ಕೆ ಏನ್ಗಾವೆ ವೈಬಿರೇ ತುಳು ಬರ್ಪುಂಡದು ಹೋಗಲ್ಲ. ಓಕೆ ಓಕೆ ಇರಿ ಆಯ್ತಾ. ಉಂಡೆ ಅಂದ
ಬರ್ಪುಂಡಿಯೇ ಒಂತಲೇ ಮಲ್ಲ ಮಲ್ಲ ವೇಷ ಬತ್ತಂಡಿರಿಗ ಇನ್ ಸಬ್ ಮಂಪಗ ತುಳು ಬರ್ಪುಜಿಯರಿಗ ಅಂದ ಅಶೋಕ್ ಬ್ರದರ್ ಈರಂತ ಕಲ್ಪನೆ ಗುಲ್ಬರ್ಗತೆ ಯಾರು ಗುಲ್ಬರ್ಗನ ದಾದಿ ಅಲ್ಲ ತುಳು ಬರ್ಪುಂಡರಿಗೆ ಅಶೋಕ್ಯರ ಕಿರೀಟ ಕೊರ್ಲೆ ಅನ್ನೋದಿಲ್ಲ ಅರೆ ಅರೆ ಕಿರೀಟ ಬೋಡಿಗೆ ಕೊರ್ಲೆ ಈರ್ ಯಾವ ಕಿರೀಟ ದಿವನ್ಯ ಗುಲ್ಬರ್ಗನ ನೀವು ಹೌದು ಅಂತ ಹೇಳ್ತಿದ್ದಾರೆ ಯಾವುದು ಹೌದು ಅಂದೇ ಈರೇ ಹಾ ಗುಲ್ಬರ್ಗ ಬಕಾರೆ ತುಳು ಎಂಚ ಬರ್ಪುಂಡು ಅಂದೆ ಅವೈ ಬಿರೆ ತುಳು ಎಂಚ ಇರ್ ಕಲ್ತಾರ ಪಲ್ಲೆ ಗುಲ್ಬರ್ಗ ನಾನು ಅಂತ ಹೇಳ್ತಿದ್ದಾರೆ ಹೂನ್ರಿ ಹೂನ್ರಿ ಅಂತ ಹೇಳ್ತಿದ್ದ ರಾಗಿ ಮುದ್ದೆ ಬೇಕಾ ಜೋಳ ರೊಟ್ಟಿ ಹೌದಾ ಬೇಡ ಬೇಡ ನನಗೆ ಎಂತ ನೀವು ರೊಟ್ಟಿ ಮಾಡ್ತಾ ಇದ್ದೀರಾ ಈಗ ಬನ್ನಿ ಗೈಸ್ ಮಾತಾಡುವ ಯಾರಿದ್ದೀರಾ ಕಮೆಂಟ್ ಹಾಕಿ ತುಳು ಯಾನ್ ಗಾರೆ ಕೆಲಸಕ್ಕೆ ಹರ್ಷಿತಾ ದೇವಡಿಗ ಮನೆಗೆ ಬಂದಿದ್ದೆ ಅವರು ಕಲಿಸಿದ್ದು ಹೌದಾ ಓಕೆ 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 ರಾಗಿ ಮುದ್ದೆ ತಿಂದ್ರ ವೈಬ್ರು ಅಂತ ಕೇಳ್ತಿದ್ದಾರೆ ನೋಡಿ ವೈಭವ್ರೇ ರಾಗಿ ಮುದ್ದೆ ತಿಂದ್ರ ನಗ್ತಿದ್ದಾರೆ ನಿಮ್ಮ ಮಂಡೆ ನೀವು ಎಂತ ನೀವು ಗುದ್ದುತ್ತೇನೆ ನೋಡಿ ನಿಮ್ಮ ಮಂಡೆಗೆ ಸುಳ್ಳು ಹೇಳ್ತೀರಾ ನಿಮ್ಮ ಮನೆಯಲ್ಲಿ ಗಾರೆ ಕೆಲಸ ಇದ್ರೆ ಹೇಳಿ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಗಾರೆ ಕೆಲಸ ವೈಬ್ರು ಪುದರ್ಕಿ ಅಲ್ಲಿಗೆ ಏರ್ನ ಪುದರ್ಕಿ ಅಶೋಕ್ ಬ್ರದರ್ ಏರ್ನ ಪುದರ್ಕಿ ನೋಡಾರ್ ಹೌದಾದೇ ದಾದನ ಕಡಪುಡಿಯಾರ್ ಅವು ಒಂದು ಬಾಕ್ಸ್ ಕಡಪುಡಿ ತಗೊಂಡು ಹೆಂಗೆ ತೋಜ ಸರಿಜ್ಜ ಬೇತ ಕಡಪುಡ್ಲಿ ಹೆಸರಿನಲ್ಲೇನಿದೆ ಅಂತ ಹೇಳ್ತಿದ್ದಾರೆ ವೈಭವ್ ಅವರು ಹೆಸರಿನಲ್ಲೇನಿದೆ ಏನಿದೆ ವೈಬ್ರೋನ ವೈಬ್ರೋನ ಪುದರ್ಗೆ ನೋಡ ಊರಿಗೆ ನೋಡ ಇರೇ ಗೊತ್ತು ಇಲ್ಲ ಇರಂತಾದ ಅಂತ ಮಂಜುಳಸಿ ಸಾಯಿ ಹೇಗಿದ್ದೀರಾ ಊಟ ಆಯ್ತಾ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ ಊಟ ಮಾಡಿದ್ರಾ ಮಂಜುಳಾ ಸಿಸ್ ನೋಡಿ ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯಿತಾ ಮಂಜುಳಾ ಸಿಸ್ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಊಟ ಆಯಿತು ನಿಮ್ದಾಯ್ತಾ ಆಯಿತು ನಿಮ್ದಾಯ್ತಾ ನಂದಾಯಿತು ನನಗೆ ಕೋಳಿ ಸಾಂಬಾರಿತ್ತು ನಿಮಗೇನು ಸ್ಪೆಷಲ್ ಇವತ್ತು ಹಾಯ್ ಗೆಳೆಯರೇ ಅಂತ ಹೇಳ್ತಿದ್ದಾರೆ ವೈಭವ್ ಅವರು ನಾನು ಕನೆಕ್ಟ್ ಆದರೆ ಲೆಸ್ ಆಗ್ತದೆ ನೀವು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ನೋಡಿ ವೈಭವ್ರೆ ಕೇಳಿಸ್ತಾ ನೀವು ಅವರ ಚಾನಲ್ಗೆ ಕನೆಕ್ಟ್ ಆಗಬೇಕಂತೆ ಅವ್ರು ರಿಟರ್ನ್ ಮಾಡ್ತಾರಂತೆ ಅವ್ರದ್ದು ಮೋನೋ ಚಾನಲ್ ಇರಬೇಕು ಅಲ್ವಾ ಮಂಜುಳಾ ಸಿಸ್ ಬನ್ನಿ ಗೆಳೆಯರೇ ಬನ್ನಿ ಗೆಳತಿಯರೇ ಓ ಒಂದು ಕೋಳಿ ಖಾಲಿ ಹೌದೌದು ಒಂದು ಕೋಳಿ ಮಟಾಶ್ ಅಶೋಕ್ ಬ್ರದರ್ ನಗ್ತಾ ಇದ್ದಾರೆ ಮೋನೋ ಆಗಿದೆ ಅಂತ ಹೇಳ್ತಿದ್ದಾರೆ 5 ಸಬ್ ಬೇಕು ನನಗೆ
ಕನೆಕ್ಟ್ ಆಗಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಿಮಗೆ ಬೇಡವಾ? ಹೌದಾ ವೈಭವ್ ಅವರೇ? ಸವಿತಾ ಸಮರ್ಥ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಕೇಳಕ್ಕೆ ಏನ್ಲೇ ಆನಂದಿಲ್ಲೇರ ಅಶೋಕ್ ಬ್ರದರ್. ಹಾಯ್ ಅಶೋಕ್, ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ ಮಂಜುಳಾ ಸಿಸ್. ತುಲೆ ಅಶೋಕ್ ಬ್ರದರ್ ಅವ್ರನ್ನ ಚಾನಲ್ಗೆ ಕನೆಕ್ಟ್ ಆಗಲಿ, ಬೇಕು ಅಂತ ಹೇಳ್ತಿದ್ದಾರೆ ವೈಭವ್ ಅವರು. ಹಾಗಾದರೆ ಅವರ ಚಾನಲ್ಗೆ ಕನೆಕ್ಟ್ ಆಗಿ ನನ್ನ ಲೈವ್ಗೆ ಬನ್ನಿ ರಾತ್ರಿ 9 ಗಂಟೆಗೆ ಅಂತ. ಎಲ್ಲರೂ ಮಂಜುಳಾ ಸಿಸ್ ಅವರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ, ನಾನು ಕೂಡ ಬರ್ತೇನೆ ಆಯಿತಾ. ಫೈನ್ ನ್ಯೂ ಯೂಟ್ಯೂಬರ್ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್. ನಿಮ್ಮದು ಚಾನಲ್ ಇದೆಯಾ? ಜೀವನದಲ್ಲಿ ಮೊದಲ ಬಾರಿಗೆ ಭಿಕ್ಷೆ ಬೇಡ್ತಿದ್ದೀನಿ. ಹೌದಾ ವೈಭವ್ ಅವರೇ, ಭಿಕ್ಷೆ ಬೇಡ್ತಿದ್ದೀರಾ? ಹಾಗಾದರೆ ಒಂದು ತಟ್ಟೆ ಕೂಡ ಇಟ್ಕೊಳ್ಳಿ ಆಯಿತಾ. ಎಸ್ ಮ್ಯಾಮ್, ಐ ಆಮ್ ನ್ಯೂ ಯೂಟ್ಯೂಬರ್ ಅಂತ ಹೇಳ್ತಿದ್ದಾರೆ. ಬ್ಲೂ ಬೇಕಾ ನಿಮಗೆ ಸವಿತಾ ಸಿಸ್? ಮಂಜುಳಾ ಸಿಸ್, ಇಷ್ಟು ಸಬ್ ಕೊಡಿಸ್ತೀರಾ ಹೇಳಿ, ಬರ್ತೀನಿ ನಿಮ್ಮ ಲೈವ್ಗೆ ಅಂತ ಹೇಳ್ತಿದ್ದಾರೆ ವೈಭವ್ ಅವರು. ಮಂಜುಳಾ ಸಿಸ್ ನೋಡಿ ಎಷ್ಟು ಸಬ್ ಕೊಡಿಸ್ತೀರಂತ ಕೇಳ್ತಿದ್ದಾರೆ. ವೈಭವ್ ಕನೆಕ್ಟ್ ಆಗಬೇಕಂತೆ ಅವರ ಚಾನಲ್ಗೆ. ತಟ್ಟೆ ಒಟ್ಟಾಗಿದೆ, ಹೌದಾ? ಅದನ್ನು ಇನ್ನೊಮ್ಮೆ ಸರಿ ಮಾಡಿ ಇಟ್ಕೊಳ್ಳಿ ಆಯಿತಾ. ಹಾಯ್ ಸವಿತಾ, ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋದ್ರು ಅವರು? ಅವರಿಗೆ ಸವಿತಾ ಸಿಸ್ ಇದ್ದೀರಾ ನೋಡಿ ಇಲ್ಲಿ ವೈಭವ್ ಅವರ ಚಾನಲ್ಗೆ, ಹಾಗೆ ಮಂಜುಳಾ ಸಿಸ್ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಅಶೋಕ್ ಬ್ರದರ್ ಬಲ್ತಾರೆ ಉಂತಲಿ ಒಡೆಪಾಯ್ರೆ. ಬ್ಲೂ ಕೊಟ್ಟರೆ ಏನಾಗ್ತದೆ, ಇನ್ನೊಬ್ಬರ ಚಾನಲ್ಗೆ ಕನೆಕ್ಟ್ ಆಗಲಿಕ್ಕೆ ಆಗ್ತದೆ ಸಿಸ್. ಹಾಗೆ ನಿಮಗೂ ಕೂಡ ಅವರು ಕನೆಕ್ಟ್ ಆಗ್ತಾರೆ. ನೀವು ಜೇನು ಕೃಷಿ ಮಾಡ್ತೀರಾ? ಯಾರು ವೈಭವ್? ನಾನಾ? ನನಗೆ ಗೊತ್ತಿಲ್ಲ ಮಾರೆ. ಕರೆಂಟ್ ಹೋಗಿದೆ. ನನಗೂ ಸಬ್ಸ್ಕ್ರೈಬ್ ಮಾಡಿ ಮ್ಯಾಮ್. ನೀವು ಸವಿತಾ ಸಿಸ್ ಇಲ್ಲಿ ಪಿನ್ನ ಹಿಡಿದ್ದಾರಲ್ಲ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಅವ್ರು ರಿಟರ್ನ್ ಮಾಡ್ತಾರೆ. ಆಮೇಲೆ ಇಲ್ಲಿ ಮಂಜುಳಾ ಸಿಸ್ ಇದ್ದಾರಲ್ಲ ಅವರ ಚಾನಲ್ಗೂ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತಾರೆ. ಓಕೆನಾ? ನಾವು ಮಾಡ್ತೀವಿ ಬ್ರದರ್ ಅಂತ ಹೇಳ್ತಿದ್ದೆ. ಮಂಜುಳಾ ಸಿಸ್ಸಾ? ಓಕೆ. ಜೋರು ಮಳೆ ಅಲ್ವಾ? ಇಲ್ಲಿ ಕೂಡ ಮಳೆ ಮೋಡಾಗಿದೆ ಮಾರೆ. ಇಲ್ಲಿ ಕರೆಂಟ್ ಇಲ್ಲ, ಕತ್ತಲೆ ಆಗಿದೆ. ಇನ್ನು ಟಾರ್ಚ್ ಬೇಕಂತ ಕೇಳಬೇಡಿ ಆಯ್ತು. ಎಲ್ಲಿ ಹೋದ್ರೆ ಎಲ್ಲ ಮಾಯಾದ್ರು. ಸಬ್ ಡನ್ ಸ್ವಾತಿ ಅವರೇ ಅಂತ ಹೇಳ್ತಿದ್ದಾರೆ ವೈಭವ್ ಅವರು. ನೋಡಿ ಸ್ವಾತಿ ಸಿಸ್, ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದಾರೆ ವೈಭವ್ ಅವರು. ನೀವು ರಿಟರ್ನ್ ಮಾಡಿ ಆಯಿತಾ. ನಾಳೆ ರಿಟರ್ನ್ ಮಾಡಿ, ಅವರ ಕಮೆಂಟ್ ಮಾಡಿ ಆಗುತ್ತೆ. ಮಂಜುಳಾ ಸಿಸ್ ಸಬ್ ಡನ್ ಅಂತ ಹೇಳ್ತಿದ್ದಾರೆ ನೋಡಿ. ಪಿನ್ ಹೇಗೆ ಮಾಡೋದು? ಪಿನ್ ಹೇಗೆ ಮಾಡೋದಾ? ಅದು ಲೈವ್ ಮಾಡುವಾಗ ಮಾಡಲಿಕ್ಕೆ ಆಗುತ್ತೆ ಸಿಸ್. ಈಗ ನಿಮ್ಮದು ಹೊಸ ಚಾನಲ್ ಅಲ್ಲ. ಸವಿತಾ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ, ನಾನು ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ತುಷಾಂತ್ ಹಾಯ್ ಎಂಚಲ್ಲರ್ ಒಣಸಾಡೆ. ತುಷಾಂತ್ ಪಿನ್ನ ಹಿಡಿಗೆ ಒಂಚು ಕನೆಕ್ಟ್ ಅಲ್ಲವೇ? ಕನೆಕ್ಟ್ ಆತು ಜರಡ.
ಹೇಗಿದ್ದೀರಾ? ಊಟ ಆಯ್ತಾ? ಊಟ ಆಯಿತು. ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ವೈಫ್. ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮಂಜುಳಾ ಸಿಸ್. ಓಕೆ ಮಂಜುಳಾ ಮ್ಯಾಮ್ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್. துஷாந்த் வணசாண்டு யான் சூப்பர். என்ன வணசாண்டு அந்த ஏதாவது ஸ்பெஷல் இத்தோட ರಿಟರ್ನ್ ಮಾಡಿಲ್ಲ ಅಂದರೆ ರಿಟರ್ನ್ ಮಾಡಿಲ್ಲ ಅಂದರೆ ಹೇಳ್ಕೊಂಡು ಬರ್ತೀನಿ ಊರಲ್ಲೆಲ್ಲ. ಹೌದಾ? ಓಕೆ ಓಕೆ. ಮಟನ್ ಬಿರಿಯಾನಿ. ಓಹೋ, ಮಟನ್ ಬಿರಿಯಾನಿ ಇತ್ತಡಾ? ಸೂಪರ್. 3 ಡಾಟ್ ಇರುತ್ತದಲ್ಲ, ಅದರ ಮೇಲೆ ಒತ್ತಿ ಆಗ ಪಿನ್ ಐಡಿಗೆ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಓ ಹಾಗೆ ಕೇಳಿದ್ದವರು. ಅವರ ಎಂತ ಕೇಳಿದ್ದ ಅಲ್ಲಿ? ಅವರು ಪಿನ್ ಮಾಡೋದು ಹೇಗೆ ಅಂತ ಕೇಳಿದಲ್ಲ. ಪಿನ್ ಹೇಗೆ ಮಾಡೋದಂತ ಕೇಳಿದ್ದು ಮಂಜುಳಾ ಸಿಸ್. ಹಾಯ್ ಅಕ್ಕ, ಏರನ ಸುದ್ದಿ ಇಜ್ಜತೆ ಏರನ ಚಾನಲ್ ಒಂದು ತೂತು ಜಾವೆ ಬೊಕ್ಕ ತೂಪೆ ಸೌಮ್ಯ ಸಿಸ್. ಏನು ಒಂಚೂರು ಬ್ಯುಸಿ ಇತ್ತೆ. ಒಣಸ್ ಮಾಡ್ತಾರೆ. ಸೌಮ್ಯ ಸಿಸ್ ಮೂಲು ಪಿನ್ ಐಡಿಯಲ್ಲಿ ಇರತ್ತೆ. ಯಾರನ್ನ ಚಾನಲ್ಗೆ ಒಂಜಿ ಕನೆಕ್ಟ್ ಅಲ್ಲವೆ ವೈಬ್ ಅರ್ ರಿಟರ್ನ್ ಮಲ್ಪೇರಿರೆಗ ಅಂಚನೆ ಮೂಲು ಮಂಜುಳಾ ಸಿಸ್ ಉಳ್ಳೇರು. ಬೊಕ್ಕಲ ಹೊಸ ಐಡಿ ಉಂಡು ತುಲೆ ಸವಿತಾ, ಆರ್ನ ಚಾನಲ್ಗಳ ಕನೆಕ್ಟ್ ಆಲೆ ಉಲ್ಲಾರ. ಇರ್ನ ಸುದ್ದಿ ಇಜ್ಜಿ ಬಂದು ಬಲ್ತಾರೆ ಅಂದ ಬರ್ಸ ಬತ್ತ ಲೈಟ್ ಇಜ್ಜಿ. ವೈಭವರೇ ನಮ್ಮ ಲೈವ್ಗೆ ಬಂದು ಹೇಳಿ ನೀವು ರಿಟರ್ನ್ ಮಾಡಿಲ್ಲ ಯಾಕೆ ಅಂತ ಹೇಳ್ತಿದ್ದಾರೆ ಮಂಜುಳಾ ಸಿಸ್. ಉಲ್ಲೆ ಪನ್ನೊಂದುಲ್ಲೇರ ಅಂದೆ. ಓಕೆ ಯಾನ್ ಜಾರುವೆ. ಐ ಆಮ್ ವರ್ಕಿಂಗ್ ಇನ್ ಸೈಡ್ ಸೋ ಬ್ಯುಸಿ ಉಲ್ಲೆ. ಓಕೆ ಓಕೆ ತುಶಾಂತ್, ಥ್ಯಾಂಕ್ ಯು ಸೋ ಮಚ್. ಇದು ಕೊಡ್ತು ಲೈವ್ ಬತ್ತು ಸಪೋರ್ಟ್ ಮಾಡ್ತಾರೆ. ಹಾಯ್ ಸೌಮ್ಯ, ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮಂಜುಳಾ ಸಿಸ್. ಸೌಮ್ಯ ಸಿಸ್ ಒಣಸ್ ಮಾಡ್ತಾರೆ. ಸವಿತಾ ಸಿಸ್ ಇದ್ದೀರಾ? ಊರಲ್ಲೆಲ್ಲ ಡಂಗುರ ಬಾರಿ ಸೇರ್ತೀನಿ ಅಂತ ವೈಭವ್. ಹೌದಾ? ಎಂತ ನಿಮ್ಗೆ ಇದು ಬೇಕಾ? ಇದು ಬಡಿಬೇಕಲ್ಲ, ಯಾವುದಕ್ಕೆ ಬಡಿತೀರಾ? ಡಂಗುರ ಬಡಿಲಿಕ್ಕೆ. ಹೇಳಿ ಹೇಳಿ ಅಂತ ಹೇಳ್ತಿದ್ದಾರೆ ಮಂಜುಳಾ ಸಿಸ್. ವಣಸಿ ಏತು ಮನ್ಪುನ ಆಂಡ್ ಪನದಿಲ್ಲ ಸೌಮ್ಯ ಸಿಸ್ ಅಂದೆ. ಎಸ್ ಇದ್ದೀನಿ. ನಾನು ಎಂತಕ್ಕೆ ನಿಮ್ಮನ್ನು ಕರೆದದ್ದು? ಸೌಮ್ಯ ಸಿಸ್ ಸವಿತಾ ಅವ್ಲ ಇರತ್ತೆ, ಯಾರನ್ನ ಚಾನಲ್ ಕನೆಕ್ಟ್ ಆದೈತಿ ಕೇಂಡತ್ತೀರಿ ರಡ್ಡು ಬಿಟ್ಬೇಕಲ್ಲ. ಸವಿತಾ ಸಿಸ್ ನೀವು ಲೈವ್ ಮಾಡಲ್ಲ? ನಿಮ್ಮದ್ರಲ್ಲಿ ಸಬ್ ಉಂಟಲ್ಲ, ಎಷ್ಟು ನೋಡಿದೆ ತಪೇಡ. ಎಲ್ಲರೂ ಓನರ್ ಅಕ್ಕನಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ನೋಡಿ ಅಂತ ಹೇಳ್ತಿದ್ದಾರೆ ವೈಭವ್ ಅವರು. ಮಂತೆ ಅಂದ ಸವಿತಾ ಸಿಸ್ ನಿಮ್ಮ ಚಾನಲ್ಗೆ ಕನೆಕ್ಟ್ ಆದರೆ ಅಂತೆ ನೋಡಿ ಆಯಿತಾ. ನಿಧಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ನಿಧಿ ಒಣಸಾಂಡೆ ಅಂದೇ ನಿಧಿ ಮೂಲು ವೈಬ್ ಉಲ್ಲೇರತ್ತೆ, ಯಾರನ್ನ ಚಾನಲ್ಗೆ ಕನೆಕ್ಟ್ ಅಲ್ಲವೇ ಅಂಚನೆ ಸವಿತಾ ಉಲ್ಲೇರ್ತಲೆ ಅಕ್ಲ ಚಾನಲ್ಗೆ ಕನೆಕ್ಟ್ ಆಲೆ.
ಚಾಂಡೆ ಚಾಯ್ ಇಜ್ಜಿ ನಿಧಿ ಇರ್ನಾಡ 73 ಅಷ್ಟೇ. 73 ಆದ್ರೆ ಲೈವ್ ಮಾಡ್ಬೋದಲ್ಲ. ಒಣಸಾಂಡೆ ಇರ್ನಾಂಡ ಎನ್ನಾಂಡಿ ಒಣಸು ಬಲ್ಲ ಬರ್ಸ ಮಾರೆ. ಯಾರಿಗೆ ಅದು ಪಿಜಿನ್ ಚುಚ್ಚಿದ್ದಂತ ಕೇಳ್ತಿದ್ದಾರೆ ವೈಭವ್. ಹಾಯ್ ನಿರೀಕ್ಷಾ, ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ನಿರೀಕ್ಷಾ ಅಲ್ಲ ನಿದೀಕ್ಷಾ. ಕನೆಕ್ಟ್ ಆತೆ ವೈಬ್ಗೂ ಅಂದ ರಿಟರ್ನ್ ಮಲ್ದಾರತ ವೈಬು ರಿಟರ್ನ್ ಮಲ್ದಾರತಾರ ಈಗ. ಎಲ್ರೂ ಒಬ್ರೊಬ್ರ ಚಾನಲ್ಗೆ ಕನೆಕ್ಟ್ ಆಗಿ ಆಯ್ತಾ, ಚಾನಲ್ ಇದ್ದವರು. ಸೌಮ್ಯ ಸಿಕ್ಸ್ನಲ್ಲ ಚಾನಲ್ ಉಂಟು, 6ನೇ ಚಾನಲ್ಗಳ ಕನೆಕ್ಟ್ ಆಲೆ ನಿಧಿ ಅವೇ ಈ ಭತ್ತ ಬೇ ಪರ 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 ಇಂದು ಬರ್ತನೆ ದಾದೆ ಕಜಿಪ್ಪು ನಿದ್ದಿಗೂ ಏತು ಕೊಡ್ತು ಲೈವ್ ಆನ್ ಮಾಡ್ತಾರೆ 3 ಗಂಟೆಗೆ. ಒಂಜಾಯಿನಿ ಒಂದು ನಿಮಿಷ ಕಾಲ್ ಬರ್ತಂಡವೆ. ಬರ್ಸ ಉಂಡೆ ಬರ್ಸ ಉಂಡಿ ಜೋರ್ ಬರ್ಸ ಏನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಮಂಜುಳಾ ಸಿಸ್. ಲೈಕ್ ಡನ್ ಅಂತ ಮಂಜುಳಾ ಸಿಸ್. ಮಂಜುಳಾ ಮ್ಯಾಮ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಮಾಡಿ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಮಂಜುಳಾ ಸಿಸ್. ನಿಧಿ ಉಲ್ಲಾರ ಒಂಜಾಯಿನಿ ದಾದಿ ಹುಷಾರುಲ್ಲರೆ ಯಾನ್ ಹುಷಾರ್ಲಿ ಈರೆಂಚುಲ್ಲರೆ ಮಾತಿರಗ್ಲೆ ಯಾನ್ ಕನೆಕ್ಟ್ ಮನ್ಪುನ ಎಂಕೆಲ್ಲ ಕನೆಕ್ಟ್ ಆವುಜೆ ಅಂದೆ ಸೌಮ್ಯ ಸಿಸ್ಟರ್ ಉಂಟ್ಲೆ ಇರೆಲ್ಲ ಪಿನ್ಪುಗಾಯ ಕೋಚಿ. ಥ್ಯಾಂಕ್ ಯು ಸವಿತಾ. ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಟ್ವರ್ಕ್ ಇಲ್ಲ ಸಿಸ್. ಯಾರಿಗೆ? ನಿಮ್ಗ ಮಳೆ? ಹೌದಾ, ಅದೇ ಎಲ್ಲ ಜನ ಹೋದ್ರು ನೋಡಿ. ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಮಂಜುಳಾ ಸಿಸ್. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದೀರಾ. ಚೆನ್ನಮ್ಮ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. దాదానా పండరే దాదా పండి ఏమన్నా పండే నంది ಒಂತಲೇ ನೆನಪು ಮಾಡ್ತಾನೆ ತಾತ ಬಂಡ ಒಣಸ್ ಮಾಡ್ತಾರ ಕೆಂಡೆನ ಅಂದೆ ಬರ್ಸತೆ ಜೋರ್ ಬರ್ಸ ಮಾಡಿ ಮಂಡ ಪಂಡ ಗುದ್ದು ಅಂದ ಅಂಚನೆ ಸಂಡೆ ಬಂತ ರಗಾಳ ಸಂಡೆ ಬನ್ನೋಡ ಸೌಮ್ಯ ಸಿಸ್ ದೂರ ಬೈರಿ ಉಲ್ಲಾರ ಜತ್ತಾರ
పిన్నైడి చెప్తారా అంద పిన్నైడికు ఉల్లారా రెండు చెప్పರ పోಯಾರ ಅಂದು ಅಂತ ಜೆತ್ತು ಬರ್ತಂದು ಅದೇ ವೈಬು ಉಲ್ಲಾರ ಇತ್ತರಡೊಂಜಿ ಪಾತೆರ್ಲ ಮಾರ ಈ ಉಳ್ಳಾರಿಂದ ಗೊತ್ತಾಪುಂಡ ಹಾಪನಂದುಲ್ಲೇರು ಮುಲ್ಪ ಬರ್ಸ ಫುಲ್ ಬರ್ಸನೆ ಮೂಲ ಬರ್ಸೈ రెండు ಗೋವಿಂದ కోడే ఉండే దాది కోడే ఉన్నాయి ఇని ఉంటుదారా దూర అండల పోయాರ ಬಡ್ಸ ಬುಡ್ಪುಜ್ಜಿ ಬೊಕ್ಕ ದೂರ ಹೋಗ್ಪುನ ಬೊಕ್ಕ ಇರ್ನ ಸುದ್ದಿ ಇಜ್ಜಿ ಪಾತೆರೊಂದು ಇಪ್ಪೊಡಿ ಅಂಚೆ ಗೊತ್ತಾಪುಂಡು ಈ ರುಳ್ಳಾರಿ ತುಲ ಐತೆ ಪಿನ್ನೆ ಇಲ್ಲ ಪೊಜ್ಜೆತ್ತೀರು ಬೊಕ್ಕ ಎಂಚಿನಾಗೆ ಎತ್ತು ಸಬ್ಬೋಡ್ಗೆ ಐನ್ ಸಬ್ಬೋಡ್ಗೆ ಆಜಿ ಸಬ್ಬೋಡ್ಗೆ ಜಪ್ಪರ ಬತ್ತುಂಟು ತುಲೆ ಆಡೋಡು ಬೆರಿಕು ನಾಳತೆ ನೆಟ್ವರ್ಕ್ ಇಜ್ಜಿ ಅವೇ ಏರಗ್ಲ ನೆಟ್ವರ್ಕ್ ಇಜ್ಜ ಅಂದಿ ಬರೊಂದಿಜ್ಜೇರು ಇಲ್ಲ ಅರೆಗ್ಲ ಮಂಜುಳ ಸಿಸ್ಲ ನೆಟ್ವರ್ಕ್ ಇಜ್ಜ ಉಂತಿಲ್ಲ ಏನಿಗ್ಲ ಒಂಜೊಂಜಿ ನೆಟ್ವರ್ಕ್ ಕೊರ್ಕಾವಿ ಕೊರ್ಕ ನೆಟ್ವರ್ಕ್ ಮೇಘನ ಸಿಸ್ ಹಾಯ್ ಮುದ್ದು ಅಕ್ಕ ಪನೊಂದುಲ್ಲೇರು ಹಾಯ್ ಎಂಚೊಲ್ಲರು ಲೈಕ್ ಕೊರಿಯೆ ಒಣಸ್ ಮಲ್ತಾರ ಗಂಜಿ ಉಂಡರೆ ಗಂಜಿ ಸೂಪರ್ ಲೈವ್ ಥ್ಯಾಂಕ್ ಯು ದಾದಿ ಇರ್ನ ಸೂಪರ್ ಲೈವ್ ಯಾನು ಒಣಸ್ ಮಲ್ತಾರೆ ಗೇಮ್ ಈರೊಂಜಿ ಫನ್ನಿ ಜೋಕ್ಸ್ ಪಂದೆ ಯಾನೆ ಒಂಜಿ ಜೋಕ್ ಅರ್ಕ ಕೊಡ ಫನ್ನಿ ಜೋಕ್ಸ್ಗೆ ಯಾನ್ ಸೌಖ್ಯ ಈರೆಂಚೊಲ್ಲರು ಯಾನ್ಲ ಸೌಖ್ಯ ಮೇಘನ ಸಿಸ್ ಅಲ್ಲೇ ಪಿನ್ನ ಹಿಡಿಗೆ ಒಂಜಿ ಕನೆಕ್ಟ್ ಅಲ್ಲವೆ ಇರು ಕನೆಕ್ಟ್ ಆದಿಪ್ಪುವರ ಗೊತ್ತುಜ್ಜಿ ಅಂಡ ರಜಿಕೆ ಎನ್ನಿ ಕನೆಕ್ಟ್ ಆತು ಜರಡ ಕನೆಕ್ಟ್ ಅಲ್ಲ ರಿಟರ್ನ್ ಮಲ್ಪುರ ದಾದಿ ಸ್ಪೆಷಲ್ ಇತ್ತಂದಿರಿ ಇನಿ ನುಂಗೆಲ್ ಮೀನ್ ಚಟ್ನಿ ಬೊಕ್ಕ ಗಂಜಿ ಸೂಪರ್ ಅತೆ ಗಂಜಿ ಚಟ್ನಿ ಆವು ಮುದ್ದು ಅಕ್ಕ ಥ್ಯಾಂಕ್ ಯು ಆರ್ನ ಪಗತೆ ಥ್ಯಾಂಕ್ ಯು ಕೇನು ಆವು ನಾನು ದುಂಬಾಗ ಬರ್ಪೆ ದೂರ ಉಂತಲೇ ಪಾಡು ಇತ್ತದಲ್ಲೇ ಒಡೆ ಹೋಪು ನೀರು ಬರ್ಸ ಬರ್ಪುಂಡು ಬಂದ್ಪರ್ ದೂರ ಪೋಂದಿರ್ಲ ರೀ ಅಂದೆ ಮೂಲೋಡ್ತಿರ್ಲ ಇರ್ತಿಲ್ಲ ಯಾರೇಗ್ಲ ಕನೆಕ್ಟ್ ಅಲ್ಲೇ ಸೌಮ್ಯ ಸಿಸ್ ಅಂಚನೆ ನಿಧಿ ಉಳ್ಳೇರು ಆರ್ನ ಚಾನಲ್ ಕನೆಕ್ಟ್ ಆಲೆ ಅಂದ್ ಬರ್ಸ ಉಂಡು ಶೋಕಾಪುಣ ಬರ್ಸ ಸೋಕಾಪುಣ ಅಂದ ಅಯ್ಯರ್ನ ಬಾಯಿ ಪಾತ್ರೆ ಉಂಡು ಕರೆಂಟ್ಲ ಕರೆಂಟ್ ಬತ್ತಂತಲೇ తెలిపులే నిధి దూర పోయారు నిధి కంట్రా పోయారా అతే నిధి ಒಲ್ಲಾರ ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹಾಗೆ ಲೈವ್ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ನನ್ನ ಮಾತು ಇಷ್ಟ ಆದರೆ ಲೈಕ್ ಕೊಡಿ ಕಡ್ಲ ಒಂಜೆ ಒರಣೆ ಮಂಡ ಒಂಜೇ ಪಾತ್ರೆ ಮುಗಿತೆ ಅಯ್ಯೋ ದೇವ ಯಾನ್ ದೂರ ಪೋಪಿನ ಪೋಚಿರು ಅಂತಲು ಇರೇನ ಕಟ್ಬಾಡ್ರು ಬಲ್ಲಿರ್ತದೆ ವೈಬ್ಗೆ ಸಬ್ ಕೊರಿಯೆ ಬೊಕ್ಕ ಗಿಫ್ಟ್ಲ ಕೊರಿಯೆ ವೈಬ್ ಉಲ್ಲಾರ
ಅರ್ಜೆತ್ತು ನಂದು ಓದು. ಅರೆ ಕಮೆಂಟ್ ಮಾಡಲವೇ ಮೇಘನಸಿಸ್ ರಿಟರ್ನ್ ಮಲ್ಪೇರ್ ಓಕೆನಾ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನಗೆ, ಯಾರು ಕಮೆಂಟ್ ಹಾಕಿಲ್ವಾ ಸವಿತಾ ಸಿಸ್? ಸೌಮ್ಯ ಸಿಸ್ ಇರಾರೆ ಈಗ ಚಾನಲ್ ಕನೆಕ್ಟ್ ಆಗಿರತ್ತೆ, ಕಮೆಂಟ್ ಪಾಡಿಯಾರೆ ಇರು ಎನ್ನ ಈಗ ಕಮೆಂಟ್ ಮಾಡೋದು ಕುಳ್ಳೋಡಿರೆ ತುಲೆ ರಡ್ ರಡ್ ಬಿಟ್ಪೆ. ಮೇಘನ ಸಿಸ್ ಲೈವ್ ಮಲ್ಪಿಚಾರ. ಸವಿತಾ ಸಿಸ್ ಯಾರಾದರೂ ಇದು ಕಮೆಂಟ್ ಹಾಕಿರ್ಬೋದು ನೋಡಿ, ರಿಟರ್ನ್ ಮಾಡಿ ಓಕೆನಾ. ಸೌಮ್ಯ ಸಿಸ್ ಗಿಫ್ಟ್ ಕೊರಿಯೆ ಬೊಕ್ಕ ಗಿಫ್ಟ್ ಹಾಂ ಅದೇ ರಡ್ ಸರಿ ಗಿಫ್ಟ್ ಕೊರಿಯಾರ ದಾದ ಕಥ ಕಮೆಂಟ್ ಮಾಡಿ ಬನ್ಯ ಅಲ್ಲೇ ಸೌಮ್ಯ ಸಿಸ್ ತೂಲೆ ಇರ್ನ ಚಾನಲ್ ಕನೆಕ್ಟ್ ಆಗಿರ್ಗೆ ಥ್ಯಾಂಕ್ ಯು ಹೇಳಿ ಅವರಿಗೆ. ಯಾರಿಗೆ? ಸೌಮ್ಯ ಸಿಸ್ ನಿಮಗೆ ಥ್ಯಾಂಕ್ ಯು ಅಂತೆ. ಹಾಗೆ ಸವಿತಾ ಸಿಸ್ ಅವರ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಿ ಅವರ ಪರವಾಗಿ ಥ್ಯಾಂಕ್ ಯು ಅಂತ ಹೇಳ್ತಿದ್ದೇನೆ ಆಯಿತಾ. ಮುದ್ದಕ್ಕ ಬೊಕ್ಕ ಬರ್ಪೆ ಒಂತೆ ಬೇಲೆ ಉಂಟು. ಓಕೆ ಓಕೆ ಮೇಘನ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಫ್ರೀ ಇತ್ತಂಡ ಬರ್ತೇವೆ. ಟಾಟಾ ಟಾಟಾ ಮೆಲ್ಲ ಬೋಲೆ ಬರ್ಸ ಬರೊಂದುಂಡು. ಈ ಸೌಮ್ಯ ಸಿಸ್ ಓಲ್ ಮಾಯಿ ಕಾಪುನು. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ವೆಲ್ಕಮ್ ಅಂತ ಹೇಳ್ತಿದ್ದಾರೆ ಸೌಮ್ಯ ಸಿಸ್. ನಿಮಗೆ ಸವಿತಾ ಸಿಸ್ ನೋಡಿ ನಿಮಗೆ ವೆಲ್ಕಮ್ ಅಂತ ಹೇಳ್ತಿದ್ದಾರೆ ನಮ್ಮ ಸೌಮ್ಯ ಸಿಸ್ ಅವರು. ಬೊಕ್ಕ ಸೌಮ್ಯ ಸಿಸ್ ವಿಶೇಷ ಓ ಸೌಮ್ಯ ಸಿಸ್ ಪಾತಿರ್ಲಿ. ದುಂಬದ ಹೀರೋಯಿನ್ ಅತ್ತೆ ಅದೇ ಹೀರೋಯಿನ್. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಜನ ಬಂದರೆ ಹೇಳ್ತೇನೆ ಆಯಿತಾ. ಇರಿ ಸವಿತಾ ಸಿಸ್ ಓಕೆನಾ, ಬರ್ತಾರೆ ಬರ್ತಾರೆ ಇರಿ ಆಯಿತಾ. ವೈಬು ನಾಪತ್ತೆ ಹತ್ತಿರ ಉಂತ್ಲೆ ಏರೇನು ಪಿನ್ ಮಾಡ್ಬೋದು. ಸವಿತಾ ಸಿಸ್ ನಿಮ್ಮನ್ನು ಪಿನ್ ಮಾಡಿತಾ ಒಂದು ನಿಮಿಷ. ಮತ್ತೆ ವಿಶೇಷಗಳು
ಏನಾದರೂ ಮಾತಾಡಿ. ಜನ ಬರಲ್ಲ, ನಾವು ಕರಿಬೇಕು. ಅವರಾಗಿ ಅವರೇ ಬರಬೇಕು, ನಾವು ಕರೆಯಲ್ಲ. ಓಕೆನಾ ಸೌಮ್ಯ? ಬರ್ತಾರೆ ಬರ್ತಾರೆ. ಅವರಿಗೀಗ ನೆಟ್ವರ್ಕ್ ಇಲ್ಲ, ಹಾಗಾಗಿ ಬರ್ತಾ ಇಲ್ಲ. ಬರ್ತಾರೆ ಆಯ್ತು. ಮುಖವನ್ನು ಕಂಡ್ರೆ ಒಡೆಪಾಯರಿಗೆ ಸೌಮ್ಯ ಸಿಸ್ ಇದು ಜೆತ್ತರಂದು ಬರ್ಸಗು ಸೋಕು ನಿದ್ರೆ ಯಾರು ಇರು ಮತ್ತೆ ಬರ್ಸೆಲ್ಲ ಬರೊಂದುಂಡತಿ. ಅಯ್ಯೋ ಅಕ್ಕ ಇರು ಒಲ ಇಪ್ಪೊಡಿತ್ತು ತತ್ತದ ಮೂಲ ಅಂದಿಗೆ ಒಲ ಇಪ್ಪೊಡಿತ್ತು ದೇವಿಡ್ ತತ್ತದು ಈ ಯೂಟ್ಯೂಬ್ ಕಡಪುದು ಈ ಅವಲಾಂಡಲ್ಲಿ ಹೋದು ಬೇತಕ್ಕನ ಮಂಡಿದೆ. ನಾನು ಲೈವ್ ಬಂದರೆ ಜಾಯಿನ್ ಆಗ್ತಾರೆ, ಅದು ನನ್ನ ಹಸ್ಬೆಂಡ್ ಫೋನಲ್ಲೇ ನಾನು ಜಾಯಿನ್ ಮಾಡಿ. ಹೌದಾ? ಒಂದು ಮೆಂಬರ್ ಮಾತ್ರ ಇರೋದಾ? ಬರ್ತಾರೆ, ನೀವು ಲೈವ್ ಮಾಡ್ತಾ ಇರಿ ಆಯಿತಾ? ನೀವು ಯಾವಾಗ ಲೈವ್ ಮಾಡಿದ್ದೀರಿ? ಎಷ್ಟು ಸರಿ ಲೈವ್ ಮಾಡಿದ್ರಿ ಸವಿತಾ ಸಿಸ್? ಸೌಮ್ಯಶ್ರೀ ನನಗೆ ಸಬ್ಸ್ಕ್ರೈಬ್ ಮಾಡಿ. ಅವರು ಸಬ್ ಮಾಡಿದ್ರ ಅಂತ ಸವಿತಾ ಸಿಸ್. ಸೌಮ್ಯ ಇದ್ದಾರಲ್ಲ, ಅವರು ನಿಮ್ಮ ಚಾನಲ್ಗೆ ಕನೆಕ್ಟ್ ಆದರು. ನೀವು ಅವರಿಗೆ ನಾಳೆ ರಿಟರ್ನ್ ಮಾಡಿ ಆಯಿತಾ? ಮರಿಬೇಡಿ, ಯಾರೆಲ್ಲ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದಾರೆ ಅವರಿಗೆ ರಿಟರ್ನ್ ಮಾಡಿ, ಓಕೆನಾ? ಹೊಸ ಪ್ರತಿಭೆ ಪೇಪರ್ ಪಾಡೆ ಒಕ್ಕವೆ. ಪಾಡ್ಲೆ ಪೇಪರ್ ಡೇನ ಬರೆದು ಪಾಡುವಾರ ಎಂಚ ಫೋಟೋ ಬೋಡೆ ಸೌಮ್ಯ ಹೊಸ ಪ್ರತಿಭೆ ನಿನ್ನೆ ಸ್ಟಾರ್ಟ್ ಮಾಡಿದ್ದೇನೆ. ನಿನ್ನೆ ಸ್ಟಾರ್ಟ್ ಮಾಡಿದ್ದಾ? ನೀವು ಲೈವ್ ಕಂಟಿನ್ಯೂ ಮಾಡಿ, ಜನ ಬರ್ತಾರೆ ಆಯಿತಾ? ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಸವಿತಾ ಸಿಸ್, ನಾನು ರಿಟರ್ನ್ ಮಾಡ್ತೇನೆ, ಓಕೆನಾ? ಥ್ಯಾಂಕ್ ಯು ಸೌಮ್ಯ ಸಿಸ್ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್. ಇನ್ನೆಲ್ಲ ಕೆಲವು ವೇಷಗಳು ಬರಲಿಕ್ಕೆ ಉಂಟು, ಬರಲಿಲ್ಲ, ಎಲ್ಲ ನಿದ್ದೆ ಮಾಡ್ತಾ ಇರಬೇಕು. ಮಳೆಗೆ ಚಂದ ನಿದ್ದೆ ಬಂದಿದೆ ಅವರಿಗೆ. ವಾಚ್ ಅವರಿಗೆ ಲೈವ್ ಬಂದಿರೋದು ಮ್ಯಾಮ್ ನೀವು? ಹೌದೌದು, ಹೌದು ಸಿಸ್.
ವರ್ಷಗೂ ಶೋಕ ನಿದ್ರೆ ಬರ್ಕೊಂಡು ಅవి ಜತ್ತು ಬರ್ತನತ್ತೆ ಅಶೋಕ್ ಬ್ರದರ್ ತುಲ ಇರು ಪಿನ್ ಐಡಿ ಕೊಂಚ ಕನೆಕ್ಟ್ ಆಗ್ಲದಕ್ಕ ಪೋರ್ಚ್ ಬೊರ್ಚಿ ಅವು ತಪ್ಪು ಯಾನ್ ಇಂಚೆನೆ ಪಾಡು ಓಕೆ ಓಕೆ ಇಂಚೆನೆ ಪಾಡ್ಲೆ ಐಟ್ ತಿರ್ತಿರ್ದು ಇರ್ನೊಂಜಿ ಪುದರ್ ಪಾಡ್ಲೆ ಓಕೆನಾ ಇರ್ನೊಂಜಿ ಪುದರ್ ಪಾಡ್ಲೆ ಕೊಡುಗೆ ಅಶೋಕ್ ಬ್ರದರ್ ಒಡಬೈರಿ ಉಲ್ಲಾರ ಕೂಡ ಬಲ್ತಾರೆ ಇರು ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಕುಂಡಿಗೆಯ ಅತ್ಯ ಈ ಜನ ದೂರ ಪೋಯಿ ನಿತ್ಯ ಬರ್ತದ ಓ ಅಶೋಕ್ ಬ್ರದರ್ ಉಲ್ಲಾರ ಕೂಡ ಬೊಜ್ಜೆತ್ತಾರನ್ನು ಬಸ್ ಅತ್ತೆ ಕೂಡ ಜೆತ್ತಾರ ಮುಖವನ್ನು ಕಂಡೆ ಎನ್ನ ಬರ್ಚಿ ಏನೇನೋ ಪಾಡ್ಬೆ ಹಾಂ ಹೊಸ ಬಹುಮಾನ ಕೊಡಿವರಿಗೆ ಹೆಚ್ಚಿನ ಹೊಸ ಬಹುಮಾನ ಯಾನ್ ಹೆಂಚಿನ ಸ್ಪರ್ಧೆ ವಿಧಾನ ಆರ್ ಡಿ ಬ್ರದರ್ ಹಾಯ್ ಹಾಯ್ ಬಲೆ ಬಲೆ ಸಬೇಕ್ ಹೋಲಿತ್ತಾರೆ ಲೈಕ್ ಡನ್ ಪಣಸ್ ಮಾಡ್ತಾರೆ ಆರ್ ಡಿ ಬ್ರದರ್ ಅಲ್ಲೇ ಒಂಜಿ ಪಿನ್ ಐಡಿ ಕನೆಕ್ಟ್ ಆಲೆ ಅಂಚನೆಲ್ಲ ಮಿತ್ತಿಡ್ದು ಸೌಮ್ಯ ಎಲ್ಲ ಇರತ್ತೆ ಆರ್ನ ಚಾನಲ್ ಕನೆಕ್ಟ್ ಆಲೇವಿ ಚಾ ಪಡ್ದು ಆಯ್ತಾ ಇಲ್ಲಲ್ಲ ಚಾ ಪಡ್ದು ಆಗಿಲ್ಲಲ್ಲ ನಿಮ್ದಾಯ್ತಾ ಚಾ ಪಡ್ದು ಎಂತ ಇತ್ತು ತಿಂಡಿ ಚಾ ಪರ್ಲಿಕ್ಕೆ ಒಡೆಪೋಯರಿ ಪೂರೆಲ್ಲ ಕನೆಕ್ಟ್ ಆದ ಕಮೆಂಟ್ ಪಾಡಾಡ ಪಾಡ್ದು ಪಡೆ ಎಲ್ಲ ರಿಟರ್ನ್ ಮಾಡ್ಕೊ ಓಕೆ 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 ಇರ್ನ ಎಡ್ಡೆ ಮನಸ್ಸು ಆರ್ ಡಿ ಬ್ರದರ್ ಸುಮತಿ ಸಾಯಿ ಹೇಗಿದ್ದೀರಾ ಊಟ ಆಯ್ತಾ ನೋಡಿ ಸವಿತಾ ಸಿಸ್ ಇಲ್ಲಿ ಆರ್ ಡಿ ಗೇಮಿಂಗ್ ಇದ್ದಾರಲ್ಲ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ ಅವ್ರು ರಿಟರ್ನ್ ಮಾಡ್ತಾರೆ ನಿಮಗೆ ಸೌಮ್ಯ ಸಿಸ್ ಇರುಲ್ಲಾರ ಈರುಳ್ಳಾರ ಹೈಡ್ ಉಳ್ಳಾರ ಅಂದೆ ಆರ್ ಡಿ ಬ್ರದರ್ನ ಚಾನಲ್ ಕನೆಕ್ಟ್ ಆಲವೆ ರಿಟರ್ನ್ ಮಲ್ಪೀರ್ ಪಕ್ಕ ಆರ್ ಡಿ ಬ್ರದರ್ ಬಸ್ ಎತ್ತಂಡೆ
ಪಾಪ ಅಕ್ಕ ಇರು ಅರೆನ ಭಾಷೆಡು ಪಾತಿರ್ಲಕ್ಕ ಏರ್ನ ಭಾಷೆಡು ಪಾತಿರೋಡು ಬರ್ಸ ಉಂಡು ಅಂದೆ. ಓಕೆ ಓಕೆ. ಸವಿತಾ ಸಿಸ್ ಇದ್ದೀರಾ? ಇದ್ರೆ ಮಾತಾಡಿ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಓಲ್ಲೇರು ನಮ್ಮ ಕಾರ್ಕಳಬ್ರು ಆರು ಬಿಸಿ ಇರ್ಲೇರ ಅಂದಿಗೆ ಎನಿ ಡ್ಯೂಟಿ ಪೋಯ್ನತ್ತೆ ಅಂಚೆಲ್ಲ ಬಿಸಿ ಇರ್ಲೇರ ಅಂದ್. ಸುಮಿತ್ರ ಅವರು ಖಂಡಿತ ಅದೆಂತ ಎಂಥದ್ದು ನನಗೇನೆ ಅರ್ಥ ಆಗಿಲ್ಲ. ಖಂಡಿತ ಮೊದಲಿನ ನಂಬಿಕೆ ಇಲ್ಲ ಅಂದರೆ ಆರು ಕನ್ನಡ ಪಾತೆರ್ನತ್ತೆ ಅಂಚಾರಡ ಕನ್ನಡ ಪಾತೆರ್ರೆ ಬನ್ನಿ ಅಕ್ಕ. ಎರಡು ಆರ್ ಡಿ ಬ್ರದರ್ಡನಾ ಆರು ತುಳುತಾರ ತುಳು ಬರ್ಕೊಂಡು ತುಳು ಏರು ಪಾತೆರ್ವೆರಾಕಲ್ಲ ತುಳು ಪಾತೆರ್ವೆ, ಕನ್ನಡ ಏರು ಪಾತೆರ್ವೆರಾಕಲ್ಲ ಕನ್ನಡ ಪಾತೆರು. ಒಂದೊಂದು ಮೆಸೇಜ್ ಇದಾದಿಂದ ಅರ್ಥ ಆಯ್ತು ಇರೆಗೆ ಅರ್ಥ ಆಡಿ ಸೌಮ್ಯ ಸಿಸ್ ಆರ್ ಡಿ ಬ್ರದರ್ಗೆ ಇರೆಗೆ ಅರ್ಥ ಆಡ ಹೆಂಕಂತ ಅರ್ಥ ಆಯ್ತು ಇರೆಗೆ ಅರ್ಥ ಆಡ ಪನ್ಲೆ ತೆರಿಪುವರೆ. ಅವು ಒಂಚೂರು ಗ್ಯಾಪ್ ಕೊರದಾನೆ ಅದು ಕೈತಲ್ ಬರೋದು. ಎಂಚಿನ ಇಲ್ಲ ಮಂಡೇರ್ನ ಓ ಪನ್ನೊಂದುಲ್ಲೇರು ಸೌಮ್ಯ ಸಿಸ್. ತುಳು ಬತ್ತ ನಂಗೆ ಪೆಟ್ಟೆ ಪಾಡುವೇರ. ಅದೇ ಆರ್ ಡಿ ಬ್ರದರ್ ಅವರಿಗೆ ಮಿನಿ ತುಳು ಗೊತ್ತಿತ್ತು ನಂಗೆ ಪೆಟ್ಟೆ ಪಾಡೇರ. ಓ ಖಂಡಿತ ಮೂಢನಂಬಿಕೆ ಇಲ್ಲ ವನ್ಯ. ಓಕೆ ಇತ್ತ ಗೊತ್ತಾಂಡು ಅವು ಆರು ಗ್ಯಾಪ್ ಕೊಡ್ತುಜೇರು ಅದು ಇಜಂಡೆ ಸರಿ ಆಯ್ತು. ಸುಮಿತ್ರಾ ಸಿಸ್ ಸ್ವಲ್ಪ ಅಂತ ಗ್ಯಾಪ್ ಕೊರಲೆ. ಕೋಡೆ ಕೋರಿ ಹೋಗತ್ತ
ಕೋರಿ ಅವು ಒಂದು ಕಾಡ್ದ ಕೋರಿ ಕೋರಿ ಹೋಗಿ ನಿಪ್ಪೆ ಗುಂಡತ್ತೆ ರಡ್ ಬಿಡೋಟ್ ರಡ್ ಜನಕ್ಕಳು ನಾನು ಕೋರಿ ಹತ್ತಾರ ಹೋಗುನ ಅಕ್ಕ ಅಲ್ಪ ಬರ್ಸ ಮೆಲ್ಲ ಇರ್ಪೋ ಎಂಚಿನ ಬರ್ಸ ಬರ ഞാൻ ഉല ಇಲ್ಲ പിത ഇത്തുണ്ടല്ലോ ಬರ್ಸೋಗು ಮಿನಿ പോവയ ತಿನಿಯರ ಗೊತ್ತುಂಡು ಬಾಯಿಡತ್ತೆ ತಿನ್ಪುನು ಟೈಟ್ ದೇತದ್ದು ಬಾಯಿ ತಿನ್ನಾಡ ಅವು ಕೂಲಿಂಡತ್ತೆ ಅವು ಅಗ್ಗಿದಾಯಿ ಪಕ್ಕ ಬಂಜಿದ ಲೈಫ್ ಹೋಗ್ಬಿಡತ್ತೆ ಎಲುಪಿದಾಯಿ బొక్క ఎలుల్ల తిండరకేను వచ్చావి ನೈಟ್ ಬರ್ಫಿ ಅಡಿಗೆ ಅಲ್ಪ ಉಂಡಿರಿಗೆ ರೆಡಿ ಮಲ್ತಿಲ್ಲ ಇತ್ತೇನೆ ದಾದಾಪುರ ಪಂತೆಂದು ರೆಡಿ ಮಲ್ತಿಲ್ಲ ಬೊಕ್ಕ ಇರ್ನ ನ್ಯೂಸ್ ಕೊರ್ಪರ ತಂಚೆನೆ ಅವಳು ಪೋದು ನ್ಯೂಸ್ ಕೊರ್ ಅವು ಇನಿ ಒಂದು ಜನ ಬೈಜಿ ಈ ಜನ ನ್ಯೂಸ್ ಕೊಡ್ತು ನ್ಯೂಸ್ ಪೇಪರ್ದ ಜನ ನಾಪತ್ತೆ ಆತು ಸೌಮ್ಯ ಸಿಸ್ ಅದೇ ಗೊತ್ತುಂಡೆ ಕಾರ್ಕಳ ವಿಲಾಗ್ಸ್ ಉಂಡತ್ತೆ ಆರ್ನ ಚಾನಲ್ ಕನೆಕ್ಟ್ ಆಲೆ ಆರ್ನ ಲೈವ್ ಬಲೆ ಅವ್ರು ಗಮ್ಮತ್ತುಂಡು ಆರು ಬ್ರೋ ಎಡ್ಡೆ ಆಪುಂಡಿಕೆ ಎನ್ನಾಗ ಅಂದೆ ಇರೇಗ ಖುಷಿ ಆಪುಂಡ ಇಂಕ್ ಸತ್ಯ ಕನ್ಫ್ಯೂಸ್ ಆಪುಂದ ಆರು ಪಾಪ ತಕ್ಕಲು ದಿಕ್ಕಂಡು ದಾಲ ಮನ್ವಿ ಎಂಕಲ ಕೋರಿಕೋಡೆ ಇರೆಗ ಎನ್ನಡಕೇಂದ್ರ ನೆನಪಾಯ್ಚತ್ತಿ ಇಚ್ಚಿ ಆ ಜನ ಉಂಡತ್ತಿ ಬರಡಾರ್ ಇನ್ನಿತಲ್ಲ ತಪ್ಪದು ಕುಲ್ದನು ಇನ್ನು ತಪ್ಪದು ಕುಲ್ತೇರು ಪೋಡ್ಗ್ಯಾಂಡ್ ಯಾನ್ ಮಿನಿಕೇನು ಈ ಕಾರ್ ಬರಂದು ಕುಲ್ತರು ಅರ್ನ ಲೈವ್ ಡೇತ್ಲ ಬಾತಿರಲ್ಲ ಅತ್ತೆ ರಕ್ಷಿತ್ ಹಾಯ್ ಹಾಯ್ ಎಂಚಲ್ಲಾರ ವಣಸ್ಸು ಮಲ್ತಾರೆಯಾ ವಣಸಾಡಿ ಇರ್ನಾಡ ಅವು ಸರಿ ಅಕ್ಕ ನಿಜವಾದ ನಮ್ಮ ಏಪ್ಪ ದೈವ ದೇವರನ ಆಶೀರ್ವಾದ ಇತ್ತುಂಡ ನಮಕ್ ಎಂಚಿನ ಪರಿಸ್ಥಿತಿ ಇತ್ತುಂಡಲ್ಲ ದಾಲಾಪುಜ ಅವು ಅಂದ್ ಕರೆಕ್ಟ್ ಬಂಡಾರ ರವಿ ಬ್ರೋ ಬೈಜ್ಜರ ಇಜ್ಜಿ ಆರು ನಾ ಪತ್ತರ ಗೊತ್ತಿಜ್ಜಿ ಅಂಚೆನೆ ಉರ್ಲೆ ನೇಮ್ ಮಾತ್ರ ಚೇಂಜ್ ಅಂದೆ ಅಂಚೆನೆಪ್ಪಲೆ ಉದ್ದಡೆಪ್ಪಲೆ ಕುದ್ದ್ಯಾ ಉಚ್ಚಿ ಬ್ಲೂ ದೆತ್ತು ಜರ ದೆತ್ತು ಜಿ ದೆಪ್ಪುನ ಸೀನೆ ಇಜ್ಜಿ ಮರನ್ ದೆತ್ತೆ ಇರು ದಾದೆಂದು ಪಂಜರ ತಾಯ್ಕು ಬೊಕ ಕೂಡ ಕೊರಿಯ
ನಮ್ಮ ಮಕ್ಳೇ ನಮ್ಮ ಏಪಲ ಬುಡ್ದು ಕೊರ್ಪಿಚ ಗೊತ್ತಾಂಡೆ ರಕ್ಷಿತ್ ಅಂಚೆನೆಪ್ಪೊಡು ಇರ್ಲ ಅಂಚೆನೆಪ್ಪೆ ಓಕೆ ಓಕೆ ಅಂಚೆನೆಪ್ಪವೆ ಯಾನಂತೆ ಉದ್ದಾಪ ಇತ್ತಂತೆ ಉದ್ದರ್ಲತೆ ನನಲ ಒಂತೆ ಉದ್ದಾಪ ಥ್ಯಾಂಕ್ಸ್ ಪನಂದುಲ್ಲೇರು ರಕ್ಷಿತ್ ಈ ಸೌಮ್ಯ ಸಿಸ್ ಪುರೊಲ್ಲೇರತ್ತೆ ಆರ್ ಡಿ ಬ್ರದರ್ ಸೌಮ್ಯ ಸಿಸ್ತ್ ಪಕ್ಕ ಏರು ಮಹೇಶ್ ಅಣ್ಣೆ ಅಕ್ಕ ಕೃಷ್ಣ ಅಣ್ಣೆ ಕೆಲವು ಜನ ಉಳ್ಳೇರು ಪೂರ ನಮ್ಮ ಮಕ್ಳು ಏರೆಲ್ಲ ಬುರ್ದು ಕೊರಜ್ಜಿ ನಮ್ಮಲ ಆತೆ ಪನೊಂದುಲ್ಲೇರ ಅಂದೆ ಓಕೆ ಓಕೆ ಪಿನ್ ಐ ಡಿ ಎಲ್ಲಿ ಹೋದ್ರಿ ಪಿನ್ ಐ ಡಿಗೆ ಬೋರ್ ಆಯ್ತಾ ಅಂತ ಇದ್ದೀರಾ ಪಿನ್ ಐ ಡಿ ಅವರೇ ಸವಿತಾ ಸಿಸ್ ಇದ್ದೀರಾ ಆರಾಮುಡುಲ್ಲರತಾ ಆರಾಮುಡುಲ್ಲೆ ಆರ್ ಡಿ ಬ್ರದರ್ ದೂರ ಬಯರಿಗೆ ಬರ್ಸ ಉಂಡೆ ಬರ್ಸ ಎತ್ತಡಿ ಆರ್ಜೆತ್ತಂದು അർജത്തരാതിപ്പോൾ ಯಾನ್ ಪನ್ನಗನೆ ಬಲಿಪುನ ಪೂರ ಇಜ್ಜಿ ಆರೆ ಕಡ್ ಪೋತೆರ ಮುಲ್ಪಲ ಬರ್ಸ ಅಂದೆ ಜೋರ್ ಬರ್ಸ ಸೌಮ್ಯ ಸಿಸ್ ಓಲ್ ಮೈ ಕೈರ್ ಡ್ಯೂಟಿಡಿಲ್ಲರಾ ಅಂದು ಡ್ಯೂಟಿಡಿಲ್ಲೇ ರಂಜಿತಣ್ಣೆ ಓಲ್ ಮಾಯಿ ಖಾತೆರಿಂದಿಜ್ಜಿ ಓ ಜನರೇ ಬನ್ನಿ ಮರ್ರೆ ಅಂತ ಹೇಳ್ತಿದ್ದಾರೆ. ಇದ್ಯಾರು ಮಾರೆ ಬಂದದ್ದು? ನಿಮ್ಮದು ನಿದ್ದೆ ಆಯ್ತಾ? ಕೃಷ್ಣಣ್ಣ ಹಾಯ್ ಹಾಯ್. ಪ್ರೀತಿ ಅಕ್ಕ ಬತ್ತಾರ ಇಜ್ಜಿ ರಕ್ಷಿತ್ ಪ್ರೀತಿ ಅಕ್ಕ ಬೈ ಇಜ್ಜಿರು. ಲೈಕ್ ಕೊಟ್ಟಿದ್ದೇನೆ ನಾನು. ಹೌದಾ, ಧನ್ಯವಾದಗಳು ನಿಮ್ಮ ಲೈಕಿಗೆ. ನಿಮ್ಮದು ನಿದ್ದೆ ಬಿಟ್ಟಿತ? ಕುಂಭಕರ್ಣನಾಗೆ ಮಲಗಿದ್ರಲ್ಲ, ನಿದ್ದೆ ಬಿಟ್ಟಿತ? ಆರ್ ಡಿ ಬ್ರದರ್ ಎಸ್ಕೇಪಾ ಪಂದು ಬೋಲೆ ಇರ ಮಂಡೆ ಕೊರ್ಪೆತುಲೆ. ಸೌಮ್ಯಸಿಸ್ ಬಲೆ ಅಲೆ ಇರ ಅಣ್ಣೆ ಬರ್ತಂತಲೆ. ಅಣ್ಣವ್ರು ಬಂದರು ನೋಡಿ. ಒಂಜಿ ಪೇಪರ್ಡ್ ಪಾಡ್ಲೆ ಇವರು ಕಾಣೆಯಾಗಿದೆ, ಇವರನ್ನು ಹುಡುಕಿಸಿ ಕೊಟ್ಟವರಿಗೆ 50,000 ಕೊಡಲಾಗದು ಅಂತ. ಅಂಚನೆ ಮಾಡೋಣ. ಜ್ಯೂಸ್ ಬೋಡಿ ಜ್ಯೂಸ್ ಬೊಡ್ಚತೆ ಇರ್ ಪರಿಯರ ಇತ್ತೆ ಜ್ಯೂಸ್ ಹೊಡಿಗಿ ಈ ಬರ್ಸು ಉಲ್ಲೆ ಚಾಪರೊಂದುಲ್ಲೆ ಓ ದೇವರೇ ಈರ ಎಂಕ್ಲೆಂ ಬುಡ್ದು ಚಾಪರ್ ಪುನ ಬರ್ಸ ಉಂಟು ಮಾರೆ ಮುಲ್ಪ. ಹೌದಾ ಮಾರೆ, ಬರ್ಸ ಉಂಟ? ನೀವಿದ್ದ ಕಡೆ ಬರ್ಸ ಬಂದದ್ದು ಭಾರಿ ಆಶ್ಚರ್ಯ. ಯಾನು ಗಮ್ಮತ್ತು ಪರಿಯ ಓ ದೇವರೇ ಎಂಕ್ಲೆಂ ಪೂರ ಜ್ಯೂಸ್ ಪರಿಯಾರತ್ತ ಬುಡ್ದು ಇರೇನು ದಾದ ಮಲ್ಪೊಡ್ ಪನ್ಲೆ. ಈರೆಗೂ ಬರ್ಚಿ ಸೀತಾಪು ನಂದ ಇರೇ ಸೀತಾಪುಜ ಇರ್ಜೀವತ್ತ ಅಂದೆ ರಕ್ಷಿತ್. ಈ ಕುಂಟಿ 50,000 ಕೊಡುವುದಿಲ್ಲ ಅಂತ ಹೇಳಿದ್ದ. ತೂಲೆ ಸೌಮ್ಯಸಿಸ್ ದಾದೆ ಪನ್ಪುನಿಂದು ಈ ಕೃಷ್ಣಣ್ಣ ರಡ್ಡು ಬುಡ್ಲೇರು ಇತ್ತೆ ಪನ್ಪೆರಂದ ರಣ್ಣತೆ ಆ ನಾಕುಜ್ಜಿ ಅದೇ ಆರ್ ಡಿ ಬ್ರದರ್ ಅಲ್ಲೇ ಚಾಕಂತೀರು. ಎಂಕ್ ಒಂಜಿ ಅವಿ ಬೊಕ್ಕದ ಪೂರ ಅಕ್ಲೆ ಕೊರ್ಲೆ ಆರ್ ಡಿ ಬ್ರದರ್ ಪರಡಲೆ ಸುಮಾರು ಜನ ಉಳ್ಳೇರು. ಕೃಷ್ಣಣ್ಣಗ ಒಂಜಿ 4 ಲೋಟ ಚಾ ಕೊರ್ಲಿ.
ಸ್ವಾತ್ಯಕ್ಕ ಹಾಯ್ ಹಾಯ್. ಎಂಚಲ್ಲರು ಚಾ ಪರಿಯಾರ ಒಣಸ್ ಮಲ್ತಾರ ತಿಂಡಿ ತಿಂಡಾರ. ಲೈಕ್ ಡನ್, ಥ್ಯಾಂಕ್ ಯು. ಅಲ್ಲೇ ಸ್ವಾತ್ಯಕ್ಕ ಬರ್ತೀರ ರೇ ಚಾ ಕೊರ್ಲೆ ಒಂಜಿ ಲೋಟೆ. ಎಂಕಾಂಡಲ ಮಲ್ಲೆಜ್ಜಿ ಇರೆಗ್ ಶೀತ ಅವರ ಬರ್ಲಿ ಇರೆಗ್ ಲೈವ್ ಜನತ ಪೂರ ಪಾತಿರೋಡು ಅಂಚನ ಕ್ಯಾರ್ ಮಲ್ಪುನ ಇರು ಸಾರ್ ಚಾಂಡ್ ಅಂದೆ ದಾದೆ ತಿಂಡಿ ಇತ್ತನ ಮಸಾಲೆ ದೋಸೆನ ಹುಡುಕಿ ಕೊಟ್ಟವರಿಗೆ ಒಂದು ಹೊಟ್ಟೆ ಕೊಡ್ತ ಇರ ಮಂಡೆ ಕೃಷ್ಣಣ್ಣ ಹೊಟ್ಟೆ ಚೊಂಬು ಅವು ಈರೆ ಪದ ಬೋಲೆ. ಹಾಯ್ ಸುಂದ್ರಿ ಅಕ್ಕ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಬರ್ಸ ಉಂಡ ಬರ್ಸ ಅಂದಿ ಗಡಿ ಗಡಿ ಬರ್ಸ ಅರ್ಪುಂಡಿ. ಹಾಯ್ ಸುಂದ್ರ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಈ ಸುಂದ್ರಿಲ್ಲ ಸುಂದ್ರಲ್ಲ ಆಯ್ಜಿ ಅವು ಒಲ್ತು ಬೈದನು ಸುಂದ್ರಲ್ಲ ಸುಂದ್ರಿಲ್ಲ ಅಂದೇ ಸೌಮ್ಯ ಸಿಸ್ ಬಲೆ ಸಬೇಕ್ ಬಲೆ ನೀರು ಹೈಡಬಹುದು ಕುರ್ಲೊಚ್ಚಿ. ಮೂರ್ತಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ ನಮ್ಮ ರಕ್ಷಿತ್ ಅವರು. ಸ್ವಾತ್ಯಕ್ಕವನವರಿಂದ ನಗು ಬರ್ತಾ ಇದೆ ನೋಡಿ. ಸುಂದರವಾದ ಅವಿಂಚಿ ನೀರು ಅಡ್ಡುಕೋವೆ ಮುಲ್ಪ ಬರ್ಸ ಉಂಟು ಸುಂದ್ರಿ ಅಕ್ಕ ಅಂತ ನಿಕ್ಲೆಗೆ ಆ ಪುಜ್ಜಿಗೆ ಒಂದು ಹೆಂಚಿನ ನೀರಿನ ಅರ್ಧ ತುಳು ಅರ್ಧ ಕನ್ನಡ. ಅವು ಐಕೆ ಬನ್ನಿ ನೀರು ಸರಿ ನಿದ್ರೆ ಮಲ್ಪಳೆ ಎಂದು ಇರ ನಿದ್ರೆ ಕರೆಕ್ಟ್ ಆತುಜ ಅಂತ ಕೃಷ್ಣಣ್ಣ. ಸ್ವಾತಿ ಸಿಸ್ಟರ್ ಹಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಹಾಯ್ ರಕ್ಷಿತ್ ಬ್ರದರ್ ಅಂತ ಕೃಷ್ಣಣ್ಣ. ಅಂದೆ ಸುಂದ್ರ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣನ ಆಗ್ತಾ ಇದ್ದಾರೆ. ಆರ್ಡಿ ಬ್ರದರ್ ಬಲೆ ಓಡಬೋಯರು ಸೌಮ್ಯ ಸಿಸ್ ಬಲೆ ಅಲೆ ಮೂಲು ಸ್ವಾತ್ಯಕ್ಕ ಬೈದಂತದೆ ಆರು ಅಪ್ರೂಪ ಬರ್ಪುನು. ಮೂರ್ತಿ ಬ್ರೋ ಚಾಂಡಿಕೆ ಏನಂದ್ರೆ ಹಾಯ್ ರಕ್ಷಿತಾ ಅಂತ ಸ್ವಾತ್ಯಕ್ಕ. ನಮ್ಮನ ರೀಲ್ಸ್ ರಾಣಿ ಬತ್ತಿರ್ತದೆ ರೀಲ್ಸ್ ರಾಣಿ ಸ್ವಾತ್ಯಕ್ಕ. ದಾದಜ್ಜಿಯೇ ಸ್ವಾತ್ಯಕ್ಕ. ಕವಿತಾ ಸಿಸ್ಟರ್ ಚಾಂಡಿಕೆ ಏನಂದ್ರೆ ರಕ್ಷಿತ. ರೀಲ್ಸ್ ರಾಣಿ ಅವರ ಆಗಮನವಾಗಿದೆ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ನಿಮ್ಮ ಮಂಡೆ ಎಲ್ಲ ಕೊಡಲ್ಲ ಸ್ವಾತ್ಯಕ್ಕ, ನಮಗೆ ಬೇಕು ಅದು ಒಳ್ಳೆಯ ಮಂಡೆ, ಅದರಲ್ಲಿ ಬುದ್ಧಿವಂತಿಕೆ ಇದೆ. ಏನಾಗಿದೆ ಈ ಪಟ್ಟಣಕ್ಕೆ ಅಂತ ರಕ್ಷಿತ್ ಅವರು. ಏನಾಗಿಲ್ಲ ಚಾ ಪರಂದುಲ್ಲೆ ರಕ್ಷಿತ್ ಬ್ರದರ್ ಪನೊಂದುಲ್ಲೆ ಅರೆಗೇರ ಆರ್ಡಿ ಬ್ರದರ್ ಚಾ ಕೊರ್ನೆ ಅಂದತೆ ಕೃಷ್ಣಣ್ಣ. ಚಾಂಡ್ ಪನೊಂದುಲ್ಲೇರು ಹಾ ಮೂರ್ತಿ ಬ್ರೋ ಪನೊಂದುಲ್ಲೇರು ರಕ್ಷಿತ್ ಅಂದು ಅರೆಡ ನಮ್ಮ ಕೋಪ ಮಲ್ಪುಗ ನಮಕ್ ಚಾ ಕೊರ್ಪುಜರತ ಅಂದಿ ಕೋಪ ಮಲ್ಪುಗ ಸೌಮ್ಯ ಸಿಸ್ಸವೇ ಇರ್ಲ ಕೋಪ ಪಾಡ್ಲೆ ಅಂದ ಕೋಪ ಕವಿತಾ ಸಿಸ್ಟರ್ ಕೋಪನಗೆ ಏನಂದುಲ್ಲೇರು ರಕ್ಷಿತ್. ಹಾಯ್ ಸೌಮ್ಯ ಪನೊಂದುಲ್ಲೇರು ಸ್ವಾತ್ಯಕ್ಕ. ಸಾಯಿರಾಮ್ ಪನೊಂದುಲ್ಲೇರು ರಕ್ಷಿತ್. ಅಯ್ಯೋ ಎಸ್ ಕೋಪ ಅಂತ ಹೇಳ್ತಿದ್ದಾರೆ. ಯಾಕೆ ಕೋಪ? ಇಲ್ಲಿ ಕೋಪ ತಾಪಗಳೆಲ್ಲ ನಡೆಯಲ್ಲ. ಇವತ್ತು ಮಳೆ ಬಂದಿದಲ್ಲ ಕೋಪ ಎಲ್ಲ ನೀರಲ್ಲಿ ಹೋಗಿದೆ ಆಯ್ತಾ. ಯಾರದು ಸುಂದ್ರಿ ಅಕ್ಕನಿಗೆ ತಮಾಷೆ ಮಾಡುದು ಕುಂಟಿ ಬೇಕಾ ನಿಮಗೆ ಬೆನ್ನಿಗೆ ಅಂತ ಹೇಳ್ತಿದ್ದಾರೆ. ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಎಂತ ನೀವು ಬೆನ್ನಿಗೆ ಕೊಡ್ತೀರಾ? ಕವಿತಾ ಸಿಸ್ಟರ್ ಅಂತ ತಲೆ ಮೇಲೆ ಕೈ ಹೊತ್ತರು ಯಾರದು ರಕ್ಷಿತ್. ಸುಂದ್ರ ಅಂತ ನಗ್ತಿದ್ದಾರೆ ಸ್ವಾತ್ಯಕ್ಕ. ಆ ಸುಂದ್ರನಿಗೆ 2 ಕೊಡಬೇಕು ಸ್ವಾತ್ಯಕ್ಕ. ಸುಂದ್ರ ಅಂತೆ ಸುಂದ್ರ ಎಂತ ಸುಂದ್ರನ ಗೊತ್ತಿಲ್ಲ. ಎಂಚಿನೆ ಕುಂಟನ್ನೆ ದಾನೆ ತೋಜ್ಜೇರ ಏರಿ ಕುಂಟನ್ನೆ ಏರಾಡಿ ಬ್ರದರ್ ಏರ್ರಯ್ಯನ್ಲ ಕೋಪ ಮನ್ಪುಗರಡ ಆವು ಸೌಮ್ಯಸಿಸ್ ಕೋಪ ಮನ್ಪುಗವೆ ರಕ್ಷಿತ್ ಬಂದು ಮುಸುಣ್ ತಿರ್ಗವರಲ್ಲಿ ಹೌದಾದಾಯಿನಿ ಸ್ವಾತ್ಯಕ್ಕ.
ಕಿಶೋರ್ ಅಣ್ಣ, ಕವಿತಾ ಸಿಸ್ಟರ್ ಕೋಪ ಬುಡ್ಲೆ ಬಂದಂತಲ್ದಿ ರಕ್ಷಿತ್ ಈಕಲ ಈ ಕೋಪಡ ಆಯ್ಚಿ ರಾಜಿ ಬಾಡ್ಲೆ ರಾಜಿ ಕವಿತಾ ಸಿಸ್ಟರ್ ಮೆಗ್ಗೆನ ಕಡ ಪಾತ್ರಲೆ ಬಂದಂತಲ್ಲೇರು ರಕ್ಷಿತ್ ಈ ಕೃಷ್ಣನೇ ಓಡಿಪೋಯ್ರಿ ಆರೋ ಕೋಪಡ್ ಪೋಯ್ರಾನ್ ಕೃಷ್ಣಣ್ಣ ನನ್ನ ಪೋದು ಇಲ್ಲದು ಚೇರ್ ಪೂರ ತುಂಬಾಡತ್ತೆ ಕೋಪಡ್ ಮುದ್ದು ಅರೆಗ್ಲ ಬ್ಲೂ ಬುರ್ಚಿಗೆ ಏರೆಗ್ ರಕ್ಷಿತ್ಗ ಹಾ ಪಂಡೇರೆ ಇಂಕ್ ರಕ್ಷಿತ್ ಯಾಲ ದೆತ್ತಿತ್ತೆ ಕಡೆಗೆ ಕೊರ್ದು ಬಿಡ್ನ್ಯಾರೆ ಗೊತ್ತೇ ಉಲ್ಲೆ ಕುಂಟಿ ಇವನಂದಲ್ಲೇರು ಕುಂಟಿ ನಿಮ್ಮ ಅಜ್ಜ ಗೊತ್ತಾಯ್ತಾ ಕುಂಟಿ ನಿಮ್ಮ ಅಜ್ಜ ಅದಕ್ಕೆ ಹೇಳುದು ಕುಂಟನಿಗೆ 8 ಬುದ್ಧಿ ಅಂತ. ಕವಿತಾ ಸಿಸ್ಟರ್ ಮೇರು ಬ್ಲೂ ದೆತ್ತನಾನೇ ಇಜ್ಜರ್ಪನಂತಲೇರು ಅಂದು ದಾಯಿ ದೆಪ್ಪೋಡು ಬನ್ಲೆ ರಕ್ಷಿತ್ ಯಾನೆ ಕಾಡೆ ಒಂಜಿ ಪಾತ್ರ ಬಂತೆ ಇರಿ ಕೆಬಿಗೆ ಉಂಡತ್ತ ನಾನು ಲೈಕ್ ಕೊಟ್ಟಿದ್ದೀನಿ ಆದರೆ ನನ್ನ ತಂಗಿ ಒಂದು ಮತ್ತು ಅರ್ಥ ಮಾಡ್ಕೊ ಇನ್ನು ಮುಂದೆ ಆ ಕಮೆಂಟ್ ಆ ಕಡೆ ಮೆಸೇಜ್ ಬರಲ್ಲ ಆಯ್ತಾ. ಹೌದಾ, ಓಕೆ ಸಜ್ಜಣ್ಣ. ಸುಂದ್ರ ರಾಜರಾಣಿ ಎಂಚೊಲ್ಲೆರಿಗೇನೊಂದುಲ್ಲೇರು ತೊಲೆ ಸೂಪರ್ ಉಳ್ಳೇರು ಸುಂದ್ರಿ ಅಕ್ಕ ಅಂತ ಕೃಷ್ಣಣ್ಣ ಕೇನುಡು ಪನೊಂದುಲ್ಲೇರು ರಕ್ಷಿತ್ ಬಕದಾದೆ ಕೊಡೇರ್ನ ಅಂದೆ ಕೃಷ್ಣ ಆತ್ಮಕಲ್ ಚೇಂಜ್ ಆಂಡ ಸುಂದ್ರಮೋಂಡ ಅಜಂಡ ಇತ್ತ ಕೃಷ್ಣ ಆಯ್ನ ಸುಂದ್ರಬೋದು ಕೃಷ್ಣ ಆಯ್ನ ಸೌಮ್ಯ ಸಿಸ್ ಬಲೆ ಓಲ್ ಮೈ ಕಾಪಾರಿ ಹಾಯ್ ಸಾಜಿ ಅಣ್ಣ ಅಂತ ಸ್ವಾತ್ಯಕ್ಕ ಅರೆ ಕೋಪಾಗ್ಯಾರ ಸಾಜಿ ಅಣ್ಣ ಎಂಚಿನ ಒಂಜಿ ಮಂತ್ರ ಬಡ್ದು ಪೋಯಿರು ಹಿಂಕತ್ತ ಆ ಸ್ವಾತ್ಯಕ್ಕ ಮಾತ್ರ ಅರ್ಥ ಅದೇ ಸ್ವಾತ್ಯಕ್ಕ ಕುಂಟಿ ಬೊರ್ಚಿ ದಕ್ಕುವ ಬೀಜದ ಬಲೆ ಬೀಜದ ದಕ್ಕರವೆ ತಾಕತ್ತುಂಡ ಇರೇ ಪೋಲೆ 2 ಬಟ್ಟಲು ಒಣಸ್ ಮಲ್ತು ಬರಲಿ ಸರಿಯಾ ಪರೀರ್ ಸ್ವಾತಿ ಸಿಸ್ಟರ್ ಹಾಯ್ ಗುಡ್ ಈವ್ನಿಂಗ್ ಅಂತೇಳಿ ಓ ದೇವರೇ ಸ್ವಾತ್ಯಕ್ಕ ಮಾತ್ರ ಹಾಯ್ ಬಂತು ರಜೆ ಅವೆ ಅಣ್ಣ ಅಂತ ಸೌಮ್ಯ ಸಿಸ್ ರಾಜಿ ಓಕೆ ಅದೇ ರಾಜಿ ಬನ್ನಿಗೆ ಅವು ರಜೆ ಆತನಿಗೆ ಸರಿ ಬರಲಿ ಬೊಕ್ಕ ಬರ್ಪೆ ಓಕೆ ಆರ್ ಡಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತು ಲೈವ್ ಬರ್ತಾರೆ ಫ್ರೀ ಆಂಡ ಬೊಕ್ಕ ಬರ್ತಾವೆ ಅರ್ಥ ಆಗದಿದ್ರು ಅರ್ಥ ಆಯ್ತು ಓಕೆ ಸ್ವಾತ್ಯಕ್ಕವೇ ಅಂದ್ರೆ ನಾನು ಆರ್ ಡಿ ಇರೆಗ್ ದಾದಾಣಿಕೆ ಏನಂತಲೇರು ಸ್ವಾತ್ಯಕ್ಕ ಬಾಯ್ ಮುದ್ದು ಸಿಸ್ಪನಂತಲೇರು ಬಾಯ್ ಆರ್ ಡಿ ಬ್ರದರ್ ಎಂಕ ದಾದಾಂಡು ಬಂದು ಯೋಚನೆ ಅನ್ಪೇರ ಆರ್ ಡಿ ಬ್ರದರ್ ಅರೆಗ್ ಒಂತ ಒಣಸ್ ಕಮ್ಮಿ ಆತನಿಗೆ ಮಧ್ಯಾಹ್ನ ಅದೇ ಆರ್ ಡಿ ಬ್ರದರ್ ಇರ್ ಕುಡೋರ ಒಣಸ್ ಮಲ್ಪರ ಒಪ್ಪುನ ಇಂಕ ಡೌಟ್ ಇರ್ ಕುಡೋರ ಒಣಸ್ ಮಲ್ಪರ ಬಿದ್ದಾಣ್ಯ ಅಂತ ಕುಂಟಿಗೆ ಅರ್ಥ ಜಾರು ಚೂರು ಪೆದ್ದು ಇರ್ ನಜ್ಜರ್ ಪೆದ್ದು ಅರ್ಥ ಆಯ್ತಾ ಅರ್ಥ ಆಯ್ತು ಸಂಜೆ ఇంకా ದೇವರೇನೆ ಸೂಪರ್ ಬಂದೊಂದುಲ್ಲೇಡು ಸಾತ್ಯಕ್ಕ ಗುಡ್ ಥ್ಯಾಂಕ್ ಯು
ಓ ಜನರೇ ಬನ್ನಿ, ಮಾತಾಡಿ ನೋಡಿ. ಇಲ್ಲಿ ಇಷ್ಟು ಜನ ಇದ್ದಾರೆ, ನೀವು ಎಂತ ನೀವು ಮಾತಾಡಲ್ಲ? ಓ ಪೆಲಕಾಯಿ. ಪೆಲಕಾಯಿ ಅಲ್ಲ, ಕುಕ್ಕು. ಪೆಲಕಾಯಿ ಅಂತ. ಅಕ್ಕ ಎಂಚ ಪನ್ಪರ್ ಯಾನ ಅರ್ಥ ಆಯ್ತು ಪನ್ಲೆ. ಓಕೆ ಓಕೆ ಸಾತೆ ಪನ್ಪವೇ ಅಕ್ಕ ಎಂಚ ಪನ್ಪರ್ ಯಾನ ಅಂಚ ಯಾನ್ ಎಂಚ ಪನ್ಪ ಅಂಚ ಮಲ್ಪರ. ಓಕೆ ಓಕೆ ರಾಜಿ ಪಾಡ್ಕವಿ. ಭಾಗ್ಯಶ್ರೀನಿ ಬಾರಿ ಉಬ್ಬರ್ದ ಮೀನಲ್ ಬೈದಂಡು ಉಬ್ಬರ್ ಕಟ್ಪರ ಪೋಯರುಂಡು ಅಂದೆ ಪತದಿಲ್ಲವೇ ರಾಘು ಬ್ರದರ್ ಎಂಕ್ಲೆಗ್ಲ ಒಂತೆ ಬೋಡು ಮೀನು ಬೊಕ್ಕ ಪೂರ ಬರ್ಪೇರು ಕೆಲವು ಅಲೆ ಮೂಲು ಎರುಳ್ಳೇರು ಏರ್ಲ ಇಜ್ಜೇರು ಅಕ್ಲೆಗೆ ಒಂತಂತೆ ಕೊರ್ಕಾವಿ ಎಲ್ಲ ಪತಂಬರ್ಲೆ ಬನ್ನಾಗ. ನೀವು ಆ ಕಡೆ ಏನೇ ಮಾತಾಡಿದ್ರು ನಿಮ್ಮ ಭಾಷೆಯಲ್ಲಿ ಖಂಡಿತ ನನಗೆ ಅರ್ಥ ಆಗುತ್ತೆ. ಈ ಮೆಸೇಜ್ ನಿಮಗೆ ಅರ್ಥ ಆಯ್ತಾ? ಓಕೆ ಸಜಣ್ಣ, ಅರ್ಥ ಆಯಿತು. ಹಾಗೆ ನನ್ನ ಲೈವ್ಗೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೌಮ್ಯಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಇವ್ರು ಮೀನು ಪತ್ತರ ಪೋದಾಂಡಿ ರಾಘು ಬ್ರದರ್ ಉಂತಲಿ ಲೈಕ್ ಕೊರಿಯಾರ ಮನೇಲಿ ಬೊಕ್ಕ ಮೀನು ಪತ್ಲಿ. ಯಾರು ಪೋಯಿನಿ ನನ್ನ ಗಾಳ ಬತ್ತು ಮತ್ತೆ ಸೌಮ್ಯಸಿಸ್ ಹಾಯ್ ಅಂತ ಬಾರಿ ಮಲ್ಲ ಮುಗುಡುಲು ಮಾರ್ರೆ ಅಂದ. ಓ ದೇವರನೆ ಜನಬೋಡೆ ಅನ್ಲೇ ತುಂಬಲ್ಲ ಅಲ್ಲೇ ಮೂಲ ಕೆಲವು ಜನ ಇರ್ಲೇರು ಅಲ್ಲೇ ಕೃಷ್ಣನ್ ಇರ್ಲೇರು ಬೊಕ್ಕ ಆರ್ ಡಿ ಬ್ರದರ್ ಇತ್ತಾರೆ ಆರು ಪೋಯಿರ ಅಂತ ಈ ಕಡೆ ಬೈದು ಹೊರಡ ಅಂತೆ ಜನ ಅಲ್ಲೇ ತುಂಬ ಹೋಗ್ತದೆ. ಹಲೋ ಅಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯಸಿಸ್. ಏತು ರಣ ಕುಂಟಿಗೆ ಮೀನು ಬೋಡಿಗೆ ಕಾಸು ಕೊಡ್ದೆ ತಂದೆ ಅತ್ತಿ ಅವು ಒಂದು 6 ಪನ್ನೆ ಅದು ಮುಗುಡು ನಿಂದು ಐಕ್ ಬನ್ನಿ ಅಂಚನಿಕ್ಲೆ ಮೀನು ಬೋಡಂಡ ಒಂತಂತೆ ಕೊರ್ಕೆ ಅಂತ ಲೈಕ್ ಕೊಟ್ಟೆ ತುಲೆ. ಥ್ಯಾಂಕ್ ಯು ಲೈಕ್ ಕೊಡ್ನೇಕ್. ನನ್ನ ಮೀನು ಬತ್ಲೆ ಬೋಡಂಡ ಮೀನು ಬತ್ಲೆ ಎಲ್ಲ ಪತಂಬರ್ಲೆ ಅವೆ ಮುಲ್ಪಾಲ್ ಕಟ್ಟಗ ನಮ್ಮ ಏರ ಪೂರ ಮೀನು ಬೋಡ ಅಲ್ಲೇ ಸ್ವಾತಿ ಅಕ್ಕಲ್ಲೊಲ್ಲೇರ ಅರೆಗ್ಲೊಂಜಿ ಮಲ್ಲ ತಿಮಿಂಗಿಲ ಕೊರ್ಕ ಈರ್ ಪೋಲೆ ಕುಂಟಿ ಮುಗುಡು ಪತ್ತರ ಯಾ ಮುಗುಡು ಪತ್ತರ ಪೋಪುಜಿ ಬೊಕೆ ನಾನು ಮುಗುಡು ಪತ್ತ ಬೊಕ್ಕ ಲೈವ್ ಓನರ್ ಇಜ್ಜರ್ ಬಂಡರ ನಿಕ್ಲೆ ಖುಷಿ ಆವೆ ಅಂಡ ಕೆಲವೇರ ಅಂಡಲ ಎನ್ನ ಅಭಿಮಾನಿ ಲಿಪ್ಪು ಇರತ್ತ ಅಕಲ್ಗೆ ಏನಿರ್ ಅದೇ ಸೌಮ್ಯಸಿಸ್ ಎನ್ನಕ್ಕ ಪೆದ್ದಿ ಅತ್ತಾರು ಮಸ್ತಿ ಎಡ್ಡೆ ಮನಸ್ತಾರ ಅಲೆ ಒಂದು ಪಾತೆರ ಬಿಡ್ತೀನಿ. ಥ್ಯಾಂಕ್ ಯು. ಹಿರೇನ್ ತೂದು ಮುಗುಡು ಬಲಿಪ್ಗೆ ಕುಂಟಿ ಅವು ಹಿರೇನು ಬೇಗ ಬತ್ತರಡ ತಿಕ್ಕು ಬೊಕ್ಕ ತಿಕ್ಕಂದ ಬಾರಿ ಜನಕ್ಕೆ ಏನಂದುಲ್ಲೇರ ಅಂದೆ. ಓ ಆತ ರಶ್ ಉಂಡ ಎಂಗ್ಲಗೊಂತೆ ಬರಿ ಹಿಡ್ದು ಎತ್ತಿಲ್ಲ ಅಕ್ಲೆ ಪೂರ ಬೊಕ್ಕ ಕೊರ್ಲೆ ಅವಿ. ಎಷ್ಟು ಮಾತಾಡ್ತೀರಾ ಅಪ್ಪ ನಿಮ್ಮ ಭಾಷೆ ನಮಗೆ ಬರಲ್ಲ ಅಂದ್ಬಿಟ್ಟು ಆಯಿತು. ನನ್ನ ತಂಗಿ ನೀನು ಮಾತಾಡು, ನನಗೇನು ಬೇಜಾರಿಲ್ಲ. ಹೌದಾ ಸಾಜಣ್ಣ? ನಿಮ್ಮ ಜೊತೆ ಕೂಡ ಮಾತಾಡ್ತೇನೆ, ನೀವು ಮಾತಾಡ್ತಾ ಇರಿ, ನಾನು ಕೂಡ ನಿಮ್ಮ ಜೊತೆ ಮಾತಾಡ್ತೇನೆ. ಓಕೆನಾ?
ಇವತ್ತು ಸುಜಯ್ ಅವರು ಬಂದಿಲ್ಲಲ್ಲ. ಸುಜಯ್ ಓಲ್ ಪೋತೆರಿಂದಿಜ್ಜಿ ಮರನವರ ಬತ್ತದನ್ನು ಬಕ್ಕನಾ ಪತ್ತೇನೆ ಅರೆ ನೊಂಜಿ ಗೂಗಲ್ ನಾಡೋಡ. ಎಲ್ಲ ಮಲಗಿದ್ರ ಅಂತ. ಎಂತ ಮರ ನಿದ್ದೆ ಬಂತ? ಇರುತ್ತು. ಹಾಂ, ಇರುತ್ತು ಊರಾಡುವ ಪನ್ಪರ್ ಅಂಚ ಉಳ್ಳೇಡ್ಜಾನು ಓ ದೇವರ ಆತು ರಶ್ ಉಂಡ. ಟಿಕೆಟ್ ಮೀನಿಂಡ ಟಿಕೆಟ್ ಉಂಡೆ ಮೀನ್ ಪತ್ತಾರ. ಮಾತ್ರಲ ಬರಗ ಇರ್ದಾದ ಒಣಸ್ಕೊರ್ಪರಗುಂಟಿ ಅಣ ಸತ್ಯ ಇರ ಮಂಡೇರ್ನ ಯಾನೇನ ಬನ್ನಿ ಮೀನ್ ಪತ್ತರ ಬನ್ನಿ ನಮ್ಮ ಮುಸುಂಟ ಇರ್ನ ಯಾನು ಸುಜಯ್ ಬನ್ನೇಕ ಆರು ಬರ್ಪೇರು ಆರು ಲೇಟ್ ಆಂಡಲ್ಲ ಲೇಟೆಸ್ಟ್ ಆದ ಬರ್ಪೇರ್ತಲೆ ಆರೆನ್ನ ಲೈವ್ ಮಿಸ್ ಮಲ್ಪುಚೇರ್ತಲೆ ಎಂಟ್ರಿ ಕೊರಂದೆ ಪೋಪುಚೇರ. ಮೀನನ್ನು ಮಾಲ ಮಲ್ತದ್ದು ಈ ಕೆಕ್ಕಿಲಿಗೆ ಪಾಡೋಡು ಪುರ್ಸತುಂಡ ಮಲ್ಲೆ ಪೊಲೆ ಅಲ್ಲ ಯಾರನೋಟು ಪೊಲೆ ಮೀನು ಪತ್ತಲೆ ಸುರಿಲೆ ಬೊಕ್ಕ ಈರ್ಲ ಮಹೇಶನ್ನೆಲ್ಲ ನಾಲಿ ಪಾಡೊಂದು ತಿರ್ಗಲೆ ಪನ್ಪುಂತಲೆ. ಗಿರಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು ಗಿರಿ ಅವರೇ? ನೀವು ಕನ್ನಡನ ತುಳುವ ಗೊತ್ತಿಲ್ಲ. ನೀವು ಮೊದಲು ಮಾತಾಡಿದರೆ ನನಗೆ ಗೊತ್ತಾಗುತ್ತೆ ನೀವು ತುಳುವಿನವರ ಕನ್ನಡದವರ ಅಂತ. ಎಂಕಲ ಮೀನು ದೀಲೆ ಇತ್ತೆ ಬತ್ತೆ. ಓಕೆ ಓಕೆ ಬೇಗ ಬಲೆ ಅವೆ ಬೊಕ್ಕ ಮೀನು ಖಾಲಿ ಅವು ಹೆಂಗೆ ಗೊತ್ತಜ್ಜಿ. ಆ ಮೂಲಲ್ಲೇ ಇರತ್ತೆ ಕೃಷ್ಣಣ್ಣ ಯಾರು ಒಂಜಿಲ ಮೀನು ದೀವಯ್ಯರು. ಎಲ್ಲಿ ಹೋದ್ರಿ? ಎಲ್ಲ ಹೋದ್ರ ಪಂಡಪುರ ಒಟ್ಟಿಗೆ ಹೋಗು ಪಿಜಿನ್ ಕೊಯ್ಲಿ. ಸೊಮೆಸಿಸ್ ಉಳ್ಳಾರೆ. ಓಕೆ
ಉಲ್ಲ ಅಂದ ಪಕ್ಕದಕ್ಕಲ್ ದೂರ ಪೋಯಿರಿ ಮಾಯನಾಯರು ಪೂರ ಈರ ಮೀನದ ಆಸೆ ಬಿಡ್ಲೆ ಸೌಮ್ಯಸಿಸ್ ಪೋದು ಪೋದು ಕುಂಟಿಡಕೇಂದರ್ ಆರು ಏಪ ಕೊರ್ಪೇರಿ ಕುಂಟಿ ಕಮ್ಮಿಡಿಜ್ಜು ಮಂಡೆ ಅರೆ ಗೊತ್ತುಂಡು ಆನೆಂಚಂದು ಈರಿತ್ತೆ ಬತ್ತನದು ಈರೇನೆ ಬಾತೇನು ಅತ್ತೆ ಸೌಮ್ಯಸಿಸ್ ಇರೇ ಗೊತ್ತುಂಡತ್ತೆ ಆನೆಂಚ ಬಂದು ಎಬ್ಬೇ ಪನ್ನೊಂದುಲ್ಲ ಎಬ್ಬೆದಾಲ ಚಿಕ್ಕೇರ್ಲೆ ಪಡುಂಡರಡ ಮೂಡೆ ಉಂಡ ಮೂಡೆ ಒಲ್ತೀರ್ನ ಅಜ್ಜ ಅಲ್ತ ಇತ್ತೆ ಬತ್ತು ಮೂಡೆ ಉಂಡಗೇನು ವರತ ಮೂಡ ಹೆಂಚಿನ ಕಿರ್ನ ಮಂಟೇರ್ನ ಸರಿಕೇನ್ಲಿ ಮೋಡ ಉಂಡಗೇನ್ಲಿ ಮೂಡೆಗೆ ಎನ್ನಕ್ಕ ಎಂಕ್ ಗೆಡ್ಡೆ ಗೊತ್ತು ದಾದ ಪಂದು ಪನ್ನೊಂದುಲ್ಲೆ ಸೌಮ್ಯಸಿಸ್ ಮಹೇಶ್ ಅಣ್ಣನವರೇ ಸಭೆಗೆ ನಿಮಗೆ ಸ್ವಾಗತ. ಏನಾದರೂ ತಿಂದ್ರ ನೀವು ಕುಡಿದ್ರ? ಸೌಮ್ಯಸಿಸ್ ಅಲೆ ಮೇರೆ ಕಾರ್ಕಳ ವಿಲಾಗ್ಸ್ ಉಂಡತೆ ಯಾರನ್ನ ಚಾನಲ್ ಕನೆಕ್ಟ್ ಅಲ್ಲವೇ ಆರ್ನ ಲೈವ್ಲ ಎಡ್ಡೆ ಉಂಡು ಫ್ರೀ ಆಂಡ ಆರ್ನ ಲೈವ್ ಪೋ ಸಪೋರ್ಟ್ ಮಾಡ್ಪಲೆ ಒಂದು ಸಾಧಾರಣದ ಕುಂಟೆ ಅತ್ತು ಅರೆ ಗೊತ್ತುಂಡು ಇರೇ ಗೊತ್ತಿಜ್ಜುಡು ಮನಿ ಪಂದ ಕುಲ್ಲೆ ಮಹೇಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ನೋಡಿ ಮಹೇಶ್ ಅಣ್ಣನವರೇ ಹಾಯ್ ಹೇಳ್ತಿದ್ದಾರೆ. ಒಂದು ಹಾಯ್ ಆದರೂ ಹೇಳಿ ಮಾರೆ. ನೀವೆಲ್ಲಿ ಎಲ್ಲಿ ಹೋದ್ರಿ? ಸಭೆದಾದಕ್ಕ ಸಭೆಯಿಂದ ತೆಗಿ ಮೀನು ಮಾರ್ನ ಹಾಯ್ ಕೃಷ್ಣಣ್ಣ ಅಂತ ಮಹೇಶ್ ಅಣ್ಣ ಆವು ಕುಲ್ವೆ ಬಂದಲ್ಲಿ ಕುಲ್ಲಲ್ಲವೇ ಚಯರುಂಡತೆ ಮೆಲ್ಲ ಕುಲ್ಲಲ್ಲ ನನ್ನ ನೆಲಕ್ಕೆ ಬೂರು వచ్చి ಬಡಲ್ಲ ಎಂತ ಪಕ್ಕ ಸೊಂಟ ಬೇನೆ ಪೂರ ಪನೊಚ್ಚಿ ಮಹೇಶಣ್ಣ ಚಾಡಿ ಅಕ್ಕ ಅಕ್ಕ ಬಂತೆಲ್ ತೊಂದಿರ್ಲೇರಿ ಬೇಲೆ ಬಿಸಿ ಅವೆ ಟಾಟಾ ಆ್ಯಂಡ್ ಸಾರಿ ಓಕೆ ಸಾರಿ ಬರ್ಚಿ ಟಾಟಾ ಓಕೆ ನಾ ಸಾರಿ ಈರೆ ಕಿಸಿಡ್ದು ಸಭೆ ಕುಂಟಿನ ಆಟ ಉಂಡು ಗೆತ್ತ ನಾಗವಲ್ಲಿ ಡ್ಯಾನ್ಸ್ ಉಂಡು ಅಂದೆ ಫಸ್ಟ್ ಕೋಡೆದೇರ್ ನಾಟ ಪಿರಿಜ್ಜ ಕಂದೆ ಕೋಡೆಯರ್ ನಾಟ ಎತ್ತಂಡತ ಪಿರಿಜ್ಜ ಮನು ಹಾಯ್ ಹಾಯ್ ಎಂಚಲ್ಲರು
ಚಾಪರಿಯರ ಲೈಕ್ ಕೋರಿಯರ ಕೋರಿ ಲೈಕ್ನು ಕೋರಿ ಕಂತಾರ ಹಾಂ ಕೋರಿ ಬತ್ತೊಂದೆ ಬರ್ತಾರೆ. ಥ್ಯಾಂಕ್ ಯು ಕೋರಿಗಂತ ನೈಕ್ ಯಾನ್ ಸ್ಟಡಿ ಉಲ್ಲ ಅಂದೆ. ಓಕೆ ಓಕೆ ಅಲ್ಲೇ ಬತ್ತೀರ ನಮ್ಮ ರವೀಂದ್ರಣ್ಣಿ ತುಳಿಯಾರ್ ರಿಕ್ಷಾ ಬತ್ತೊಂಬತ್ತೂರು ರವೀಂದ್ರಣ್ಣೆ ರಿಕ್ಷೋಡ್ ಬತ್ತೀರು ಬಲ್ಲೆ ಬಲ್ಲೆ ರವೀಂದ್ರಣ್ಣ ದಾಲ ತಿಂಡರ ಪರಿಯಾರ ಅಂದ ಅಂದಿಯೇ ಮನು ರವಿ ಬ್ರೋ ಹಾಯ್ ಪನಂದ್ರಲೇರು ಮನು ಎಮ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ನಾಗವಲ್ಲಿ ಏರು ಏಸಪಾಡ್ ನಾಗವಲ್ಲಿ ಯಾರೇ ಕೃಷ್ಣಣ್ಣೆಲ್ಲ ಇರುತ್ತೆ ಯಾರು ರವೀಂದ್ರಣ್ಣ ಎಂಚೊಲ್ಲರು ಚಾಪರಿಯರ ಒಣಸ್ಮಲ್ತಾರ ಕೃಷ್ಣ ಬ್ರೋ ಹಾಯ್ ಪನಂದುಲ್ಲೇರು ರವೀಂದ್ರಣ್ಣ ಹಾಯ್ ಅಂತ ಸಾಜಣ್ಣ ಎಲ್ಲಿದ್ರಿ ಮಾರೆ ಮಾತಾಡಿ. ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರಣ್ಣ ಯಾಕೆ ಮಾತಾಡ್ತಿಲ್ಲ, ಏನಾಯಿತು? ಸೌಮ್ಯ ಯಾರು ಅಂತ ಕೇಳ್ತಿದ್ದಾರೆ. ಅದು ನೀವು ಅವರ ಹತ್ರನೇ ಕೇಳಬೇಕು, ನನ್ನ ಹತ್ರ ಕೇಳಿದ್ದು, ನನಗೆ ಗೊತ್ತಿಲ್ಲ. ಅವರು ನನ್ನ ಹತ್ರ ಮಾತಾಡ್ತಿದ್ದಾರೆ. ಸಾಜಿ ಅವರೇ ಹಾಯ್ ಅಂತ ರವೀಂದ್ರಣ್ಣ ಚಾ ಆತಜ್ಜಿ ನಿನ್ನಾಡ ಇಜ್ಜಿ ಎನ್ನಲ್ಲ ಆತಜ್ಜಿ ಇರು ದೂರ ಓದಿತ್ತಾರೆ ಒಂಜಿ ಸುದ್ದಿ ಉಂಡೇರ್ನ. ರವೀಂದ್ರ ಅವರೇ ನಮಸ್ತೆ ಅಂತ ದೊಡ್ಡಪ್ಪ ನಗ್ತಿದ್ದಾರೆ. ಈ ರವೀಂದ್ರಣ್ಣ ಗುದ್ದುತ್ತೇನೆ ನೋಡಿ ಮಂಡಿಗೆ. ಹಾಯ್ ದೊಡ್ಡಪ್ಪ ಹಾಯ್ ಹಾಯ್ ಹೇಗಿದ್ದೀರಾ? ತಲೆ ಮೇಲೆ ಕೈ ಹೊತ್ತರು ಮನು ಅವರು. ಏನಾಯಿತು ಮನು ಅವರೇ? ಮೆಲ್ಲ ಮೆಲ್ಲ ಹೊಡ್ಕೊಳ್ಬೇಡಿ ಆಯಿತಾ. ಲೈಕ್ ಡನ್, ಥ್ಯಾಂಕ್ ಯು ದೊಡ್ಡಪ್ಪ. ಯಾನಿದ್ದೇನೆ. ಹೌದಾ, ನೀವು ಎಲ್ಲಿದ್ರಿ? ನಿಮ್ಮನ್ನೆಂತ ಇದು ದುರ್ಬಿಣಿ ಹಾಕಿ ಹುಡುಕ್ಬೇಕಾ? ಐ ಆಮ್ ಫೈನ್, ಹೌ ಆರ್ ಯು? ನಾನು ಕೂಡ ಚೆನ್ನಾಗಿದ್ದೇನೆ. ಅವ್ರ ಹತ್ರ ಏನು ಕೇಳಬೇಕು? ಅವ್ರ ಹತ್ರ ಹಿರಿಯರಿಗೇನು ರಂಡು ಬಿಟ್ಬೇರಿರಿ. ಬೊಲ್ಲದಲ್ಲಿ ಹೋಗಿದ್ದೆ ಇವತ್ತು. ನೀವು ಬಲೆಯಲ್ಲಿ ಸಿಕ್ಕಾಕೊಂಡ್ರಾ? ಅವು ಇತ್ತೆ ಕುಂಟಿನ ನಾಗವಲ್ಲಿ ಡ್ಯಾನ್ಸ್ ಉಂಟು, ಯಾರು ಹೋಗಬೇಡಿ ಇರಿ ಎಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಮಂಡೆ ಕೃಷ್ಣಣ್ಣ. ದೊಡ್ಡಪ್ಪ ಗುಡ್ ಈವ್ನಿಂಗ್, ಟೀ ಕಾಫಿ ಎಲ್ಲ ಆಯ್ತಾ ಅಂತ ಕೇಳ್ತಿದ್ದಾರೆ ಸಾಜೆ ಅಣ್ಣ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತ ಮುಖ ತಿರುಗಿಸ್ತಿದ್ದಾರೆ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಮನು ಅವ್ರು ನಗ್ತಾ ಇದ್ದಾರೆ. ಹಾಂ ಹೌದು ಅಂತ ರವೀಂದ್ರಣ್ಣ. ಅಂದೆ ನಾಗವಲ್ಲಿ ಏರಿ ನಾಗವಲ್ಲಿ ಸೌಮ್ಯ ಗುದ್ದೆ ಸಾಜಿ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ದೊಡ್ಡಪ್ಪ ಕೃಷ್ಣ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಬನ್ನಿ ಗೈಸ್ ಕಮೆಂಟ್ ಆಗಿ, ಹಾಗೆ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಮಾತು ಇಷ್ಟ ಆದರೆ ಕಮೆಂಟ್ ಹಾಕಿ. ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಂತಾಯಿತು? ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ರಾರ ಅಂತ ಹೇಳ್ತಿ. ಎಂತ ರಾರ? ನಾಗವತಿ ಎಲ್ಲಿದ್ದಾರೆ? ನಿಮ್ಮ ಅಜ್ಜನ ಮನೆಯಲ್ಲಿ. ಇಂಡಿಯಾ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ಪ್ಲೀಸ್ ಬನ್ನಿ ಲೈಕ್ ಕೊಡಿ ಮರ್ರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಓಂ ನಮಃ ಶಿವಾಯ, ಥ್ಯಾಂಕ್ ಯು. ಸೌಮ್ಯ ಅವರು ಯಾರು ಅಂತ ಮನು ಅವರು ಆಲೋಚನೆ ಮಾಡ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತೇಳಿ. ಇಜ್ಜಿ ಅಕ್ಕ ಕಾಮಿಡಿ. ಓಕೆ, ನಾವು ಕೂಡ ಕಾಮಿಡಿ. ಚಿಪ್ಸ್ ಪ್ಯಾಕೆಟ್ ಓಪನ್ ರವಂಡ ಫ್ಯಾನಿ ಹಿರೇಗ ದಾನಿ ಕೆವಿಗೆ ಇಜ್ಜ. ಸೂಪರ್ ಥ್ಯಾಂಕ್ ಯು. ರಾರಾ ರವೀಂದ್ರ ಅಂತ ಹೇಳ್ತಿದ್ದಾರೆ. ಅಯ್ಯೋ ನಾಗವಲ್ಲಿ ಈರೇಪ್ಪ ನಾಗವಲ್ಲಿ ಅದು ಬದಲಾವಣೆ ಆತು. ಕೇಳ್ತಾ ಇದೆ ಅಲ್ವಾ? ಇದ್ದೀರಲ್ವ? ನಾನು ಮಾತಾಡೋದು ಕೇಳಿಸ್ತದಲ್ವಾ? ಓ ಜನರೇ, ಕೇಳಿಸ್ತದೆ ಅಂತ ಹೇಳಿ. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ. ನಾಗವಲ್ಲಿನ ಅಣ್ಣೆ ನಾಗವಲ್ಲಿನ ಅಣ್ಣೆನ ಏತು ಪ್ಯಾಕೆಟ್ ಉಂಡು ಚಿಪ್ಸ್ ಒಂಜಿ 100 ಪ್ಯಾಕೆಟ್ ಉಂಡು ಬೋಡೈರಿಗೆ. ಕೇಳಿಸುತ್ತೆ ಜನರೇ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ.
ಇರೇನು ಏತ್ ನಾಡ್ ನೀರು ಓಲ್ಲರಿ ಅನ್ ಕಾಂಡೆ ರಡ್ಡು ಸರ್ ಲೈವ್ ಮಲ್ತೆ ಇರೇ ಚರ್ಬಿ ಇರೇಗ ಬರದ ನೀರಿಗೆ ಅಂದಿ ಜ್ಯೂಸ್ ಏತುಂಡು ಕುಂಟಿ ಜ್ಯೂಸಾ ಇರೆಗ್ ಬಂದು ನೂದು ಬಾಟ್ಲ್ ಕನಪ ದೀತೆ ಬೊಡಿ ಪರ್ಪರ ಸೌಮ್ಯ ಸಿಸ್ ಬಲೆ ಪಾತಿರ್ಲಿ ಮನು ದೂರ ಪೋಯರು ಅಂದೆ ಲೈವ್ ಇತ್ತಡ ಲೈವ್ ಇತ್ತಡು ಇರು ಓಲ್ಪೋತಾರೆ ಇರು ಏತು ನಾನು ಗೊತ್ತನು ಹಾಯ್ ಶಾಂತಕ್ಕ ಚಾ ಪರಿಹಾರ ಎಂಚ ಉಳ್ಳಾರ ಯಾನ್ ಸೂಪರ್ ಇಲ್ಲಿ ಶಾಂತ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ ಶಾಂತ ಸಿಸ್ ಹಾಯ್ ಅಂತ ರವೀಂದ್ರಣ್ಣ ಬಾರಿ ಅಪ್ರೂಪಡ್ ರವೀಂದ್ರಣ್ಣೆ ಬೈದರೆ ಲೈವ್ಗೂ ಹಾಯ್ ದೊಡ್ಡಪ್ಪ ಅಂತ ಶಾಂತಕ್ಕ ತಂಗಿಯವ್ವ ಖಂಡಿತ ಕೇಳಿಸ್ತಾ ಇದೆ, ಆದರೆ ನನಗೆ ಮೆಸೇಜ್ ಮಾಡೋಕ್ಕೆ ಆಗಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ ಆ ಕಡೆ. ಮುಖ್ಯವಾಗಿ ಎನ್ನ ಬಂದರೆ ಖಂಡಿತ ನಾನು ಆ ಕಡೆ ಬಿಡ್ತೀನಿ. ಓಕೆ 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 ಸಾಜಿ ಅಣ್ಣ ಬರ್ಸಾತ ಬರ್ಸ ಬೊಲ್ಲ ಬರ್ಸ ಅಕ್ಕ ಉಲ್ಲೆ ಬನಂದುಲ್ಲೇರು ಉಲ್ಲಾರಾ ಇಪ್ಪಲೆ ಪೋಚಿ ಇರೇನು ಕಟ್ಟಬಾರ್ದೆ ಪೋಚವೇ ಬೇಲೆ ಉಂಡೆ ಬೇಲೆ ಉಂಡಿ ಶಾಂತಕ್ಕ ಬರ್ಬರ ಹೆಂಗೆ ಜನ ಓಡಿತ್ತು ಯಾನ್ ಅಪರೂಪನ ಅಂದು ರವೀಂದ್ರಣ್ಣ ಇರು ಓಲ್ಲಾರ ಬಂದೆ ಇರ ಮಂಡೆಗೆ ಒಂಜಿ ಕೊರಡಿರು ಹೌದಾದ ಬಂಜಿಯದಾದ ಮರೆ ಆ ನಮ್ಮನೆ ತಿಂದು ದಾಯಿಗ ಅತ್ತಿಯೇ ಕನತ್ತು ದೀತನಿ ಇರೇಗ ಹೆಂಕತ್ತು ಯಾನ್ ತಿನ್ರತ್ತು ಇರೇಗ ದಾನೆ ಬೈಜ್ಜರು ದೂರ ಫಾರಿನ್ಗೆ ಪೋತೆರ ಏರು ಮೇರಾ ಏರು ಆರು ಏರು ಕಾರ್ಲದ ಗೆಂಚಿನ ಮಹೇಶ್ ಅಣ್ಣತಿ ಉಲ್ಲೇರು ಉಲ್ಲೇರು ಆರು ಬಿಸಿ ಉಲ್ಲೇರ್ಗೆ ಆರು ಬಿಸಿ ಉಲ್ಲೇರು ಅಂಚ ಆರು ಬತ್ತು ಪೋಯರು ಅವೇ ಕಾರ್ಕಳ ಬೈದಿರು ನಾ ಇದ್ದೀನಿ ಟೀಚರ್. ಹೌದಾ ಸ್ಟೂಡೆಂಟ್ ಇದ್ದೀರಾ ನೀವು ಕಾಣಿಸ್ತಾ ಇಲ್ಲಲ್ಲ. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಆರು ಪೆರ್ಮರಿದಲ್ಲ ಕಜಿಗಿತಿರ್ತು ಏನಪ್ಪ ಈ ರೀತಿ ಪನ್ಲೆ ಬೊಕ್ಕ ಬೈಯಡ ಪೆರ್ಮರಿದ ಒಂದು ದೆಪ್ಪು ಇರ್ತಲೆ ವಡ್ಡಿ ಇರ್ತಲ್ಲ. ನನ್ನ ತಾಯಿಯನಿಗೂ ಹೇಳ್ತೀನಿ, ನಾನು ಕೇರಳ ನೀವು ಕೇರಳನಾ? ಓಕೆ ಓಕೆ ಓಕೆ. ಕ್ಲಾಸ್ ಉಂಡ ಇನಿ ಉಂಡಿಯ ಕ್ಲಾಸ್ ಬೈಯಡ್. ಕೇರಳದ ಕೀರ್ತಿ ಆತೆ ಅಕ್ಕ. ಏರಿ ಕೇರಳದ ಕೀರ್ತಿ ಜ್ಞಾನ ಒಂದು ಏರು ಮಾರ್ರೆ ಓವಿಯೇ ಶಾಂತಕ್ಕ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಕೊಡಿ. ಹೌದು ಸೂಪರ್ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಕಾಣಿಸ್ತೇನೆ ಈಗ, ಮೋಡ ಇದೆ ಅಲ್ವಾ ಕಾಣಿಸಲ್ಲ. ನಿಮಗೆ ಇದು ಮೋಡ ಅರ್ಧ ಬಂದಿದ್ದ, ನಿಮಗೆ ಗ್ರಹಣ ಬಂದಿದ್ದ? ಹೌದಾ, ಗ್ರಹಣ ಬಂದಿದ್ದ. ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ದೊಡ್ಡಪ್ಪ ಹೇಗಿದ್ದೀರಾ ಅಂತ ಶಾಂತಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು. ಕುಂಟಿಯಾನು ಪಿದಾಡುವೆ ಟಾಟ ಇರುವಡಿಗೆ ಪಿದಾಡ್ನು ಇರೇನುಂಡತೆ ನಾಲ್ಕು ಕೊರ್ಪಿತಲೆ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ. ಶಾಂತ ಅವರೇ ಐ ಆಮ್ ಫೈನ್, ಹೌ ಆರ್ ಯು ಅಂತ ಹೇಳ್ತಿದ್ದಾರೆ. ಫ್ಯಾಬ್ಲೆಸ್, ಥ್ಯಾಂಕ್ ಯು. ಸೌಮ್ಯಸಿಸ್ ಬೊಕ್ಕಪಾಲನೆ ಒಡೆಬಯರ್ ಫೈನ್ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ಎಷ್ಟು ರೂಪಾಯಿ ಫೈನ್ ಶಾಂತಕ್ಕ? ರವಿ ಅಂದರೆ ಯಾರು ಗೊತ್ತಿಲ್ವಾ? ರವಿ ಅಂದರೆ ಸೂರ್ಯನಿಗೆ ಗ್ರಹಣ ಬಂದಿದೆ. ದೊಡ್ಡಪ್ಪ ಚಾ ಕುಡಿದ್ರ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮುದ್ದು ಅಂತ ನಗ್ತಿದ್ದಾರೆ. ಸೂರ್ಯ ಅದೇ ಸೂರ್ಯನಿಗೆ 1-2 ದಿವಸದಿಂದ ಗ್ರಹಣ ಬಂದಿದ್ದಲ್ವಾ? ಶಾಂತ ಅವರೇ ಟೀ ಆಯಿತು, ನಿಮ್ಮದು ಟೀ ಆಯಿತಾ ಅಂತ ದೊಡ್ಡಪ್ಪ. ಬೆಸ್ಟ್ ಥ್ಯಾಂಕ್ ಯು. ಗ್ರಹಣ ನನ್ಗ ನಿಮಗೇನೆ, ಮತ್ತು ನೀವೆಲ್ಲಿ ಮಾಯಿಕ ಆದದ್ದು? ಇಲ್ಲ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ಅವರು ಟೀ ಕುಡಿಯಲ್ಲ ಅಂತೆ, ಅವರು ಹಾರ್ಲಿಕ್ಸ್ ಕುಡಿತಾರಂತ ಅಲ್ವಾ? ಗ್ರಹಣ ಜೋರುಂಡಾಯ್ಕ.
ಅಯ್ಯೋ ದೇವ್ ಬೊಕ್ಕ ಕೇರಳ ಕೇರಳ ಪಂದಿತ್ತರತೆ ಅಂಚ ಪನ್ನಿ ಓ ಅವು ಕಾರ್ಕಳ ಈರ್ನ ಕೆಬಿಕು ಒಲ್ಲೆ ನೂರು ಸೌಮ್ಯ ಸಿಸ್ ಈರ್ನ ಕೆವಿಕು ಒಲ್ಲೆ ನೋಡ್ದುಂಡ ಯಾನ್ ಕಾರ್ಕಳ ಅಂತೀನಿ ನಾ ಗ್ರಹಣ ಹಿಡಿಸ್ತೇನೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶಾಂತ ಅವರೇ ಹೌದಾ ಲೇಟ್ ಆಯಿತು ಟೀ ಕುಡೀರಿ ಅಂತ ಹೇಳ್ತಿದ್ದಾರೆ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ನೈಸ್ ಲೈವ್ ಅಂತ ಶಾಂತಕ್ಕ. ರವೀಂದ್ರಣ್ಣನ ಆಗ್ತಿದ್ದಾರೆ ನಾನು ಕುಡಿಯಲ್ಲ ಅಂತೇಳಿ. ಕುಡಿಬೇಡಿ ಹಾಗಾದರೆ, ಚೆಲ್ಲಿ ಆಯಿತಾ. ಕುಡಿಯೋದಿದ್ರೆ ನೀವು ಹೋಗಿ ಕೊಂಡೋಗಿ ಚೆಲ್ಲಿ. ಮುದ್ದೆ ಯಾನು ಪಿದಾಡುವೇಟ ಆಟವೇ ಈರ್ನ ಒಂಜೆ ಜಾಪ ಒಂತೊರಡೊಂದ್ಲೇ ಇರಂತ ಉಲೇ ಇರೇನು. ಶಾಂತ ಅವರೇ ಹೌದಾ ಓಕೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹೈಡ್ನಲ್ಲಿರಬೇಡಿ ಬನ್ನಿ ಜನರ ಅಂತ ರವೀಂದ್ರಣ್ಣ ದೊಡ್ಡಪ್ಪ ಅಂತ ನಾಕ್ತಿದ್ದಾರೆ. ಶಾಂತ ಅವರೇ ಅಂತ ನಗ್ತಾರೆ ದೊಡ್ಡಪ್ಪ. ಹೈಡಲ್ಲಿ ಇರಿ ಜನರೇ, ಹೈಡಲ್ಲಿ ಇರಿ ಜನರೇ ಅಂತ ಹೇಳಿದ್ರು. ಹೌದು ನೀವು ಅಲ್ಲಾದ್ರೂ ಇರಿ, ಇವರದೆಲ್ಲ ಮಾತು ಕೇಳಬೇಡಿ ಆಯ್ತಾ, ಅವರು ಎದುರಿಸ್ತಾರೆ ನಿಮ್ಮನ್ನು. ದೊಡ್ಡಪ್ಪ ಕೆಲಸ ಆಯ್ತಂತ ಹೇಳ್ತಿದ್ದಾರೆ ಶಾಂತಕ್ಕ. ಸ್ಕ್ರೀನ್ ಮೇಲೆ ಏನದು, ಅದು ಒಂದು ನಿಮಗೆ ಬೇಕಾದಂಥ ಮೆಸೇಜ್ ಓದಿ. ಕಂಟೆಂಟ್ ಅದೇ ಕಂಟೆಂಟ್ ಎಡ್ಡಂಡು ಬಂದು ಅవి ಕಂಟೆಂಟ್ ಬಂದು ಉಂತ వచ్చి ಹೆಂಗೆ ಡೌಟ್ ಅವರೇ ಎಸ್ ಕೆಲಸ ಮುಗೀತಾ ಅಂತ ಹೇಳ್ತಿದ್ದಾರೆ. ನಿಜ ವಿಷಯ ಹೌದಲ್ವಾ? ಹೌದು ನಿಜ ವಿಷಯನೇ. ಎಲ್ಲ ಒಲ್ಲೆಲ್ಲ ಬೆಸ್ಟ್ ಫ್ರೆಂಡ್ ಗೊತ್ತುಂಡಕ್ಕ. ಓ ಅಂದ ಅಂಚದೇರು ಒಳ್ಳೆದಾತೆ ಉದ್ದಲ್ಲಾರ ಅಂದತೆ ಸೌಮ್ಯಸಿಸ್. ಹೌದು ಹೌದು ನಿಜವಾದ ವಿಷಯ ಅದು. ನೀವು ಅದನ್ನೆಲ್ಲ ಕಿವಿ ಕೊಟ್ಟು ಕೇಳಬೇಕಾಯ್ತು. ಕಿವಿ ಕೊಟ್ಟು ಈಗ ಕೇಳಬೇಡಿ, ಅಲ್ಲಿ ಮೆಸೇಜ್ ಹಾಕಿದ್ದನ್ನು ಓದಿ ಆಯಿತಾ. ಅದೆಲ್ಲ ಒಳ್ಳೆಯ ವಿಷಯನ್ನೆಲ್ಲ ನಿಮ್ಮ ಮೈಂಡಿಗೆ ಹಾಕ್ಕೊಳ್ಳಿ. ಇಲ್ಲಿ ಕೆಲವು ಕೆಟ್ಟ ವಿಷಯ ಹೇಳ್ತಾರೆ, ಅದನ್ನು ನಂಬೇಡಿ ಆಯಿತು. ಅವರು ಕೃಷ್ಣನ್ನೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಂಬೇಡಿ, ಅದೆಲ್ಲ ಸುಳ್ಳು ಸುಳ್ಳು ಮಾಹಿತಿಯನ್ನೆಲ್ಲ ಹರಡ್ತಾರೆ ಇಲ್ಲಿ. ಕಿವಿ ಕೊಡಬೇಡಿ, ಕಿವಿ ನಿಮ್ಮ ಹತ್ರನೇ ಇರಲಿ, ಓಕೆನಾ. ನನಗೆ ನಿಮ್ಮ ಕಿವಿ ಯಾಕೆ, ನನಗೆ 2 ಕಿವಿ ಇದೆ, ದೇವರು 2 ಕಿವಿ ಕೊಟ್ಟಿದ್ದಾರೆ ಸಾಕು. ಆ ಕಿವಿಯಲ್ಲಿ ಕೇಳಿಸುತ್ತೆ. ಕಣ್ಬಿಟ್ಟು ನೋಡಬೇಕು, ಕಣ್ಬಿಟ್ಟು ನೋಡಿ ಆಯಿತಾ. ನಿಮ್ಮದೆಲ್ಲ ಬೋಳೆ ಕಣ್ಣು ಉಂಟಲ್ಲ, ಆ ಕಣ್ಣನ್ನು ಬಿಟ್ಟು ನೋಡಿ. ಇವರಿದ್ದಾರಾ ಇಲ್ಲಿ ನೋಡಿ, ತ್ರಿಮೂರ್ತಿ ಅವರಿದ್ದಾರೆ. ತುಳು ಲ್ಯಾಂಗ್ವೇಜಲ್ಲಿ ಊಟಕ್ಕೆ ಬನ್ನಿ ಅನ್ನಕ್ಕೇನು ಹೇಳ್ತಾರೆ? ಊಟಕ್ಕೆ ಬನ್ನಿ ಅಂದರೆ ಒಣಸು ಬಲೆ ಪನ್ಪೇರು, ಓಕೆನಾ ದೊಡ್ಡಪ್ಪ. ಬೋಲಕಣ್ಣ, ಬೋಲಕಣ್ಣ ಇವರು ಮಹೇಶಣ್ಣನ ಕಣ್ಣು ತೂತಾರ. ಮಹೇಶಣ್ಣನ ಕಣ್ಣು, ಕೃಷ್ಣಣ್ಣನ ಕಣ್ಣು, ರವೀಂದ್ರಣ್ಣನ ಕಣ್ಣು ಪೂರ ಬೋಲಕಣ್ಣ. ಗುಜ್ಜದ ಬೋಲ ತೀರ್ನ ಒಂಟೆ. ಖಂಡಿತ ಆ ಕಡೆ ಇರುವವರು ಎಲ್ಲರೂ ಒಳ್ಳೆಯವರೇ. ಅದಕ್ಕೆ ನಾನು ಧೈರ್ಯ ಹೇಳ್ತೀನಿ, ನೀವೆಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ಸ್. ಹಬ್ಬ ದೇವ, ಥ್ಯಾಂಕ್ ಯು ಸಾಜಿ ಅಣ್ಣ, ನಾವೆಲ್ಲ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇನ್ನೊಂದ್ಸಲ ಹೇಳಿ. ಒಣಸು ಬಲೆವೇ ರವೀಂದ್ರಣ್ಣನ ಆಗ್ತಿದ್ದಾರೆ ಪಾಪ ಅಂಚ ಅನ್ಪರತಿ ಹಿರಿಗು ಪನ್ಲೆ ಬಂದ ವೇಷ ಅಂತ ಕುಂಟಿ ಒರ್ಚಿದ್ದ ಒಡೆದೆತ್ತಾಕುವರೆ ಇರು ಫಸ್ಟ್ ಇರು ನಿದ್ರೆ ಅನ್ಕಲೆ ಬೊಕ್ಕದೆತ್ತಕ್ಕನು. ಮೀನು ಸಾರು ಉಂಟು, ಒಣಸು ಬಲೆ ಹೇಳಿ. ಮೀನು ಸಾರು ಉಂಟಂತೆ ರವೀಂದ್ರಣ್ಣನ ಮನೆಯಲ್ಲಿ, ಊಟಕ್ಕೆ ಹೋಗ್ಬೇಕಂತ ಆಯ್ತಾ. ಅಕ್ಕ ಬೊರ್ಚಿ ಯಾನು ರೌದ್ರ ರೂಪ ಓಡ ನಂದ ಇರ್ನ ರೌದ್ರ ರೂಪ ಅವರ ತೂಕ. ಒಣಸು ಬಲೆ ಪನೊಂದುಲ್ಲೇರು ದೊಡ್ಡಪ್ಪ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ
ಶಾಂತಕ್ಕ ಓಕೆ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ಆವು ದೊಡ್ಡಪ್ಪ ಅಂತ ಶಾಂತಕ್ಕ. ಈಗ ದೊಡ್ಡಪ್ಪನಿಗೆ ತುಳು ಕಳಿಸಿ ಆಯ್ತಾ, ಇನ್ನು ಅವ್ರು ತುಳುವಲ್ಲಿ ಮಾತಾಡ್ತಾರೆ. ದಾದಿ ಸ್ಪೆಷಲ್ ದೊಡ್ಡಪ್ಪ ಅಂತ ಶಾಂತಕ್ಕ. ಕೃಷ್ಣಣ್ಣೆ ಅರೆ ಗೊತ್ತುಂಡು ನಾನು ಯಾನ್ ನೆರ್ಪೆಂದು ಐಕ್ ಹೈಡ್ಡೆ ಕುದ್ಲೊಂದು ಇಪ್ಪೇರು ಕುಡೆಯನ್ನು ಪೋಪೆಕೆ ನಾನು ಹೆಂಗೆ ಗೊತ್ತಾಗ್ಬಿಡತ್ತ ಯಾನ್ ನನ್ನ ನೆರ್ಪೆಂದು ಐಕ್. ನನಗೆ ಬಿರಿಯಾನಿ ಬೇಕು ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ಬಿರಿಯಾನಿ ಕೊಡಿ ದೊಡ್ಡಪ್ಪ ಅವರಿಗೆ ಆಯಿತಾ. ಶಾಂತ ಅವರೇ, ದಾದೆ ಅಂದರೆ ಏನು? ದಾದೆ ಅಂದರೆ ಎಂತ ಅಂತ. ಅವು ನಿದ್ರೆ ಮಲ್ಪೆ ಪೋಪೆ ನಿದ್ರೆ ಅಲ್ಪವರಾ? ಹಾಂ ಜಪ್ಲೆ ಜಪ್ಲೆ ಅವೇ ಒಂದು ಜೋಗುಳ ಮಿನಿ ಬೋಡ ಎಂತ ಅಂತ. ಹೌದು ಅದೇ ಎಂತ ಅಂತ. ಶಾಂತ ಅವರೇ, ಬಿರಿಯಾನಿ ಕೊಡಿಸ್ತೇನೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಅಕ್ಕ ಅಂತ ಸೌಮ್ಯಸಿಸ್ ಹೇಳಿ ಸೌಮ್ಯಸಿಸ್. ಓಕೆ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ಈ ಪುಕ್ಕೆದೆ ಬಲ್ತನತೆ ಆವುದು ನೈಸ್ ಲೈವ್, ಥ್ಯಾಂಕ್ ಯು. ಶಾಂತ ಅವರೇ, ಇವತ್ತು ನಾನು ಮೊಸರನ್ನ ತಿಂದೆ. ಹೌದಾ? ಓ ಅಂತ ಹೇಳ್ತಿದ್ದಾರೆ. ನಿಮ್ಮದು ಊಟ ಏನು ಶಾಂತ ಅವರೇ ಅಂತ ಹೇಳ್ತಿದ್ದಾರೆ. ಹೇಮಂತ್ ಅವರು ಬಂದರು. ಹಾಯ್ ಹೇಮಂತ್, ಹೇಗಿದ್ದೀರಾ? ಟೀ ಕುಡಿದ್ರಾ? ನೀವು ಟೀ ತಗೊಂಡೇ ಬಂದ್ರಾ? ಥ್ಯಾಂಕ್ ಯು ಟೀ ತಗೊಂಡು ಬಂದದ್ದಕ್ಕೆ. ಬರ್ಸ ಉಂಡಾ? ಹಾಂ ಬರ್ಸ ಉಂಡಿ ಮೋಡ ಲೈಕ್. ಥ್ಯಾಂಕ್ ಯು ಹೇಮಂತ್. ವೆಜ್ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ದೊಡ್ಡಪ್ಪ ವೆಜ್ಜಾ? ಓಕೆ ಮೇಡಮ್ ಅಂತ ಚಾಕ್ಲೇಟಾ? ಥ್ಯಾಂಕ್ ಯು. ನೀವು ಟೀ ಕುಡಿದ್ರ ಹೇಮಂತ್? ಓಕೆ ಶಾಂತ ಅವರೇ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಮಳೆ ಇದೆಯಾ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮೇಡಮ್ ಟೀ ಅಂತ ಹೇಳ್ತಿದ್ದಾರೆ. ಟೀ ತಗೊಳ್ಳಿ ಆಯ್ತಾ ಎಲ್ಲರೂ. ಇರೇನ ದೊಡ್ಡಪ್ಪ ಇರ ಮಂಡೆ ಸೌಮ್ಯ ಮನೆ ಬಂದು ಕುರ್ಲಿ ಇರು ಕುಂಟಿ ಮಲ್ಲ ಪಿಲಿಯ ಇರೇನ ಮಂಡೆಡು ಇಪ್ಪು ಇರು ಮಲ್ಲ ಪಿಲಿಯ ಅಂತ ಯಾನು ಪೋಡಿಚ್ಕೊಂಡು ಅಂದ ಇರು ಪೋಡಿ ಜರಡ ಮಲ್ಲೆಚ್ಚಿ ಇರೇನು ಪೋಡಿ ಪವರು ಗೊತ್ತುಂಡ. ಶಾಂತ ಅವರೇ, ನೋ ರೈನ್ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮಳೆ ಬರ್ತಾ ಇಲ್ಲ ಅಂತೆ, ಅವರಲ್ಲಿ ಬಿಸಿಲಿದೆ ಅಂತೆ. ಶಾಂತಕ್ಕ. ಸೌಮ್ಯ ಮೇಡಮ್ ಹಾಯ್ ಅಂತ ಹೇಳ್ತಿದ್ದಾರೆ ಹೇಮಂತ್ ಅವರು. ಸೌಮ್ಯ ಸಿಸ್ತುಲೆ ಇರೇಗ ಹಾಯ್ ಪನಂದುಲ್ಲೇರು ಅರ್ನ ಚಾನಲ್ಗೆಲ್ಲ ಕನೆಕ್ಟ್ ಆವಡ ಅಂದಂಚ ಇರೇಗ ಹಾಯ್ ಬಂಡೇರು. ಓಕೆ ದೊಡ್ಡಪ್ಪ ಅಂತ ಶಾಂತಕ್ಕ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಗೆ ಲೈವ್ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಪೋಲೆ ಕುಂಟಿ ಪೋಪುಜಿ ಈರು ಪೋರವ ನೋಡೆ ನಾನು ಎನ್ನ ಲೈವ್ ಎನ್ನ ಇಷ್ಟ ಈರೇರಿಗೆ ಎನ್ನು ಅಂದೆ ನಾನು ಏತು ಕೊಡ್ತಲ್ಲ ಶಾಂತಕ್ಕ ಅಂತ ನಮಸ್ತೆ ಹೇಳುದಾ ನೋಡಿ. ಅವರು ಎಷ್ಟು 4 ಜನರನ್ನು ಕಳಿಸಿದ್ದಾರೆ. ಶಾಂತಕ್ಕ ತುಲೆ ಹೇಮಂತ್ 4 ಜನನ್ನು ಕಳಬಿಡ್ದಿರಿ ಹಾಯ್ ಪಂಡ್ರ. ಹೌದು ಕರೆಕ್ಟ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ಹೇಮಂತ್ ಅಂತ ಶಾಂತಕ್ಕ. ಸೌಮ್ಯ ಮೇಡಮ್ ಓ ಸೌಮ್ಯ ಮೇಡಮ್ ಇಲ್ಲಿ ಕೇಳಿ, ಇಲ್ಲಿ ನಿಮ್ಮನ್ನು ಮಾತಾಡಿಸಿದ್ದಾರೆ, ಮಾತಾಡಿ. ಶಾಂತಕ್ಕ ಅಂತ ಚಾಕ್ಲೇಟ್ ಕೊಡ್ತಿದ್ದಾರೆ. ಯಾರಿಗೆ ಚಾಕ್ಲೇಟ್ ಬೇಕು ತಗೊಳ್ಳಿ ಆಯಿತಾ. ಒಂದೊಂದು ಚಾಕ್ಲೇಟ್ ತಗೊಳ್ಳಿ, ಜಾಸ್ತಿ ತಿನ್ನಬೇಡಿ, ಹೊಟ್ಟೆ ನೋವು ಆಗ್ತದೆ. ಮತ್ತು ನನ್ನ ಲೈವ್ ಮಿಸ್ ಆದರೆ ಪುದರ್ದಾನೆ ಚೇಂಜ್ ಆಯ್ನ ಅಂಜೋನ ಗೊತ್ತಜ್ಜಿ. ಶಾಂತಕ್ಕ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಲೈವ್ ಇಷ್ಟ ಆದರೆ ಕುಂಟಿಯ ಮಂಡಿಗೆ 2 ಹೊಡೀರಿ ಅಂತ ಹೇಳ್ತಿದ್ದಾರೆ ಕೃಷ್ಣನ್. ನಿಮ್ಮ ಮಂಡೆ ನಿಮ್ಮ ಮೇಡಮ್ ಅಂತ ನಗ್ತಿದ್ದಾರೆ ಹೇಮಂತ್ ಅವರು. ನನಗೆ ಬೇಕು ಚಾಕ್ಲೇಟ್ ಟೀಚರ್. ಹೌದಾ ನೋಡಿ, ಇವರಿಗೆ ಶಾಂತಕ್ಕನಿಗೆ ಚಾಕ್ಲೇಟ್ ಕೊಡಿ ಆಯಿತಾ. ಅವರು ತುಂಬ ಒಳ್ಳೆಯವರು, ಅವರಿಗೊಂದು 4 ಪ್ಯಾಕೆಟ್ ಚಾಕ್ಲೇಟ್ ಕೊಡಿ. ಸೂಪರ್ ಅಂತ ಹೇಳ್ತಿದ್ದಾರೆ ಹೇಮಂತ್. ಮೇಡಮ್ ಅಂತ ನಗ್ತಿದ್ದಾರೆ. ಸೌಮ್ಯ ಸಿಸ್ ಎಲ್ಲಿ ಹೋದ್ರಿ ಮಾರೆ, ಬನ್ನಿ. ನೀವೆಂತ ನೀವು ಹೈಡಲ್ಲಿ ಕೂತ್ಕೊಳ್ತು. ಸೂಪರ್ ಅಂತ ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ. ದೊಡ್ಡಪ್ಪ ಒಂದೇ ಮೆಸೇಜ್ ಅವ್ರದ್ದು, ಸೂಪರ್ ಗುಡ್. ಶಾಂತಕ್ಕ ನೋಡಿ, ನಿಮಗೆ ಶಾಂತಕ್ಕ ನಿಮಗೆ ಚಾಕ್ಲೇಟ್ ಬಂತಾಯ್ತಾ? ಎಂಚಿನ ಇಲ್ಲ ಅಯ್ಯೋ ಏತು ಚಾಕ್ಲೇಟ್ ತುಲೆ ಊರದೇ ತಲ್ಲೆ ಚಾಕ್ಲೇಟ್ ಪೂರ ರಾಶಿ ಬಾರ್ದಿಲ್ಲ, ಫ್ರಿಜ್ ಹಿಡ್ದಿಲ್ಲವೇ ದಿನೋಲ ಒಂಜೆಂತಿಲ್ಲ ಅಲ್ಲೇ ಐಸ್ ಕ್ರೀಮ್ಲ ಬರ್ತೇನೆ.
ಬಾವಿಗೆ ಬಣ್ಣ ಹಚ್ಚನೆ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಕಾರ್ಕಳ ಬಲೆ ಕೂಪನ್ ಅಂದಿದ್ದಾರೆ ಯಾರು ಬೇಲೆಡುಲ್ಲರಿಗೆ ಯಾರು ಕೂಡ ಸಾರಿ ಪಂದು ಪೋಯರು ಬಿಸಿ ಇಲ್ಲ ಬಂಡೇರವೇ ಆ ರೀತಿ ಬರ ಇರು ಸೂಪರ್ ಅಂತ ಹೇಮಂತ್. ಕುಂಟಿಗೆ ಚಾಕ್ಲೇಟ್ ಬೇಡ ಅವರಿಗೆ ಚಿಪ್ಸ್ ಜ್ಯೂಸ್ ಕೊಡಿ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ನಾನು ಈ ಮರಿಯಲದಲ್ಲಿ ಜ್ಯೂಸ್ ಎಲ್ಲ ಕುಡಿಯಲ್ಲ ಆಯಿತಾ, ಶೀತ ಆಗುತ್ತೆ. ಸೂಪರ್ ಅಂತ ಹೇಳ್ತಿದ್ದಾರೆ ಹೇಮಂತ್ ಅವರು. ಐಸ್ ಕ್ರೀಮ್ ಬೋರ್ಡು ಎಂಕ್ ಹಾಂ ಬೆಚ್ಚಗ ಎಡ್ಡಾಪುಣ ಅಂದೆ ಬೆಚ್ಚಗ ರಡ್ಡು ಬಿಟ್ಟು ಪಾಡೋಡಿ ಸರಿ ಅವನು ಬೆಚ್ಚಾಪು. ಸೂಪರ್ ಅಂತ ಹೇಳ್ತಿದ್ದಾರೆ ಹೇಮಂತ್ ಅವರು. ಸೂಪರ್ ಅಂತ ದೊಡ್ಡಪ್ಪ ಬೆಚ್ಚ ಓಡಂಡ ರಡ್ಡು ಪೇಟು ಪಾಂಡ ಸರಿ ಬೆಚ್ಚ ಬೆಚ್ಚ ಕಾಯಿ. ಅಂತಕ್ಕ ನಗ್ತಾ ಇದ್ದಾರೆ. ಸಾರಿ ಅಕ್ಕ ಯಾನ್ ಅಂಚ ಪನ್ನೈಕಕ್ಕ ಬೇಜಾರು ಮನ್ಪುಜ ಅನ್ ಪೋಪರ್ ದೂರ ಇರು ದಾದ ಬಂಡಾರಿ ಇದು ಎಂಕ್ ಮದ ತಗೊಂಡು ಇರ್ ದಾಲ ಪಂತು ಜಾರು ತಮಾಷೆ ಬನ್ನೈಕೆ ಹೆಂಗೆ ಬೇಜಾರು ಇಜ್ಜಿ ಮಂಡೇನೆ ಕೂಡ ಬೇಜಾರಿಗೆ ಇರ್ ಮನ್ಪಂದರ ಕುಲ್ವಾರ. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಸೌಮ್ಯ ಮೇಡಮ್ ಅಂತ ಹೇಳ್ತಿದ್ದಾರೆ ಹೇಮಂತ್. ಅದು ಬೇಡ ಶಾಂತಕ್ಕ ನೀವೇ ತಿನ್ನಿ ಆಯ್ತು. ಸೂಪರ್ ಅಂತ ಹೇಳ್ತಿದ್ದಾರೆ. ಆಯ್ ಮುದ್ದು ಉರ್ಲರಿಗೆ ಏನಂದುಲ್ಲಾರ ಅಲ್ಲೇ ಬತ್ತಿರತ್ತು ಮಹೇಶಣ್ಣೆ ಬತ್ತ ಕುಂಟಿ ಉಂಡು ಮಹೇಶಣ್ಣ ಒನದುರ್ಲೇರು. ಕೃಷ್ಣಣ್ಣ ನಗ್ತಾ ಇದ್ದಾರೆ. ಲಾಂಬು ಪೆಜ್ಜಾರೆ ಲಾಂಬು ಓಲಿ ಪೆಜ್ಜು ನೀರು ನಜ್ಜವಳು ಈರ್ಪೋಲ್ಲ ಲಾಂಬು ಪೆಜ್ಜಲೆ ಇನ್ನೆಂತೂ ಕೆಲಸ ಹೋತಾರತ್ತೆ ಅಲ್ಪ ಲಾಂಬು ಪೆಜ್ಜಲೆ ಕಾರ್ಕಳ ಒಡೆಗೆ ಪೋತೀನಿ ಏನಂದ್ರೆ ಶಾಂತಕ್ಕ ಅವ್ರು ಬ್ಯುಸಿ ಅಂತೆ, ಬ್ಯುಸಿ ಇದ್ದಾರಂತೆ. ಆದರೂ ಕೂಡ ಬಂದು ಲೈವ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರಿಗೊಂದು ಹಾರ ಹಾಕಿ ಆಯ್ತಾ. ಕಾರ್ಕಳಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕೆಲಸ ಉಂಡ ಅಂಜೋಗು ಉಂಡಿಗೆ ಕೆಲಸ ಉಂಟು. ಚಪ್ಪಾಳೆಯನ್ನು ಕೊಡ್ತಿದ್ದಾರೆ ಯಾರಿಗೆ ಮಹೇಶ್ ಅಣ್ಣನಿಗ ಅದು ಸಾಕಾಗಲ್ಲ ಶಾಂತಕ್ಕ, ದೊಡ್ಡ ದೊಡ್ಡ ಚಪ್ಪಾಳೆ ಕೊಡಿ ಆಯ್ತು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಅವರಿಗೆ ಹಾರ ಹಾಕಿ ಮಾರೆ. ಯಾವುದು ಹಾರ ಉಂಟು ಹಾರ ಬಲ್ತೀರ ಅಂತಲೇ ಅರೆ ಪೋಡಿಗೆ ಎನ್ನ ಲೈವ್ ಬರ್ತ ಪೋಡಿಗೆ ಹಾಕೊಂಡ ಯಾನು ಬೊಕ್ಕ ಬರ್ಬೇಕ. ಓಕೆ ಓಕೆ ಸೌಮ್ಯ ಸಿಸ್ ಇದು ಬರ್ತು ಲೈವ್ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು. ಫ್ರೀ ಅಂಡ ಬೊಕ್ಕ ಬರ್ತೇವೆ ಒಡೆಗೆ ಲಾಂಬು ಪೆಜ್ಜನ್ ಮಹೇಶ್ ಅಣ್ಣ ತಿನ್ಪುನ ಪೆಟ್ಟು ರವಂಡೆ ತಿನ್ಪು ಒಲ್ತಾ ಒಂಜು ಬೋರ್ಡ್ ಅಂಡ ಕೊರ್ಲೆರಿಗೆ ದಾದ ಇರಂದ್ರೆ ನೀನು ಕೊಂಡು ಬಲೆ ಕಾರ್ಕಳ ದಾಯೆ ಪೋಡಿನ ಬನದಲ್ಲಿರು ಶಾಂತಕ್ಕ ಆರು ವಿಸಿಲ್ಲೇರಿಯೇ ಪಾಪ ಅಂಡಲ್ಲ ಮಧ್ಯೆ ಮದ್ದು ಬತ್ತು ಕಮೆಂಟ್ ಮಾಡುವೆ ಲಾಂಬು ಪೆಜ್ಜರ್ ಅಲ್ಲೇ ತುಲೆ ರಡ್ ಸರಿ ಒಂಜೆ ಮೆಸೇಜ್ ಪಾಡುವರು ತುಲೆ ನೀವು ಬಾಂಬಿಗೆ ಯಾಕೆ ಉಂಟಿತ್ತು ನಾನು ಬಾಂಬಿಗಿರ್ನ ಒಂಟೆರ್ನ ತೂಲೆ ಶಾಂತಕ್ಕಿರೆ ಮಕ್ಕಳು ಮಾಡ್ಕೊಂಡು ಅರೆ ಚರ್ಬಿ ಆತ ದಾದ ಇಟ್ಟು ಬ್ಯುಸಿ ಯಾರಿಗೆ ಏನೊಂದಿಲ್ಲ ರಾವು ಕೆಲ್ಲ ಎರಡ ಒಂಜಿ ಬೊಂಡಕ್ಕೆತ್ತದಕ್ಕೆ ಹಾಂ ಕೊರ್ಲೆ ಬನ್ನಿನ ಅಂದ ಕೊರ್ಲೆ ಕೊರ್ಲೆ ರವೀಂದ್ರ ನಾವು ಇರ್ಬೋಲೆ ರಪ್ಪ ಒಂಜಿ ತಾರೇಬೋದು ಬೊಂಡವತ್ತಲ್ಲ ಕಾರ್ಕಳ ದೀಪುಜ್ಜಿ ರೇಣು ಅನ್ನೊಂದಿಲ್ಲ ಶಾಂತಕ್ಕ ಬತ್ತಂಡ ದಾದೆ ಅವು ಪೆತ್ತನೆ ನಾನ್ ಸೆನ್ಸ್ ಅನ್ನೊಂದಿಲ್ಲ ಏರಿಗೆ ಎಂಕನೇರು ಗುದ್ದದುಲೇರಿದು ಶಾಂತಕ್ಕ ನಗ್ತಿದ್ದಾರೆ ರವೀಂದ್ರಣ್ಣ ನಗ್ತಿದ್ದಾರೆ. ಹೋಗಿ ಮಾರೆ ಒಂದು ಬೊಂಡ ತಕೊಂಡು ಬನ್ನಿ ಈ ಮಹೇಶ್ ಅಣ್ಣನಿಗೆ ಕೊಡಿ ಆಯ್ತು. ಸೆನ್ಸ್ ನಾನ್ ಹಾರ ಇರ್ನ ನಾಲಿಗೆ ವಾಟ ಅವೇ ಬನ್ನಿಯೇ ಮಹೇಶ್ ಅಣ್ಣ ಇರ್ನ ನಾಲಿಗೆ ಹಾರ ಪಾಡ್ಗ ಬನ್ನಿ ಆ ಪುಜ್ಜ ಒಂದೇತಲ್ಲ ಅವು ಎಕ್ಕ ಮಾಲೆದೊಂಡತಿ
ಎಕ್ಕ ಮಾಲದ ಮಾಲೆ ಮಲ್ತ ಬಾಡ್ಕವಿ ಶಾಂತಕ್ಕ ನಗ್ತಿದ್ದಾರೆ. ಅಕ್ಕ ಯಾನ್ ಪೊಕ್ಕಡೆ ಬನ್ನಿ ಇರೇನು ಬುಡ್ದು ಯಾನ್ ಪೋಪಿಚ್. ಓಕೆ ಓಕೆ ಉಂತುಲವೇ ಸೌಮ್ಯ ಸಿಸ್ ಮೂಲೈತೆ ಮಲ್ಲ ಯುದ್ಧ ಹಾಕೊಂಡು ಉಂತುಲೆ. ಕಾರ್ಕಳ ಇರೇನು ನೈಟ್ ತೂವೊನು ಪನೊಂದುಲ್ಲೇರು ಶಾಂತಕ್ಕ. ಶಾಂತಕ್ಕ ಒಂಜಿ ದಂಟೆ ಬೋಡ ಪತೊಲ್ಲವೆ ಬಯ್ಯಗ. ವಿಜಯ್ ಹಾಯ್ ಹಾಯ್ ವಿಜಯ್ ಅವರೇ, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ದೇವರ ಎಕ್ಕ ಮನದ ಬೊಂಡ ಮುಚ್ಚಿ ರವಿ ಅಣ್ಣ ಕುಂಟಿಗೆ ಶೀತ ಹಾಕೊಂಡು ಸುರಿಕೆ ಓಲೋಲ್ ಎಂಕತ್ತು ಬೊಂಡ ಅವು ಅರೆಗ್ ಮಹೇಶ್ ಅಣ್ಣಗೆ ಆರು ಆತು ಬ್ಯುಸಿ ಅಂಡಲ್ಲ ಎನ್ನ ಲೈವ್ ಬತ್ತು ಸಪೋರ್ಟ್ ಮಾಡ್ತಾರತ್ತ ಐಕರೆಗೂ ಬೊಂಡ ಕೊಡ್ನು. ಓಕೆನಾ ಇರು ಮನೆ ಬಂದು ಕುಲ್ಲೆ ಇರೇ ಗೊತ್ತಿದ್ದ ವಿಷಯ ಹಿಡ್ದದಕ್ಕೆ ಬಾತೇನು ಕೃಷ್ಣಣ್ಣ ವಿಷಯ ಗೊತ್ತಿತ್ತು ಬೊಕ್ಕ ಬಾತೇನೆ. ವಿಜಯ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಯಾವ ಊರು ಮಾತಾಡಿ, ನೀವು ನಗ್ತಾ ಕೂತ್ರೆ ನಮಗೆ ಗೊತ್ತಾಗುತ್ತಾ? ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಆಯ್ಕೆ ಬೊಂಡತ್ತು ಎಡ್ಡ ಮುಂಚಿದ ಕಷಾಯ ಅತ್ತೆ ಶಾಂತಕ್ಕ ಅಂದು ಎಡ್ಡ ಮುಂಚಿದ ಕಷಾಯ ಕೊಡ್ಲಿ ಕಾಲೇಜ್ ಮಹೇಶ್ ಅಣ್ಣ ಯಾನುಲ್ಲ ಇರ್ನ ಸಪೋರ್ಟ್ಗ ಒಂದೊಂಜಿ ಸರಿ ಆಟ ಟಕ್ಕಗೊಂಜಿ ಟಿಕ್ಕ ಕುಂಟಾಗ ಸಪೋರ್ಟ್ ಮಲ್ಪರ ದೋಂಟೆ ಮತ್ತೆ ಕುಂಟಾಗ ಸಪೋರ್ಟ್ ಮಲ್ಪರ ದೋಂಟೆ. ಲೈಕ್ ಕೊಡಿ ಮಾರೆ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅಂದೇ ಶಾಂತಕ ತೊಲೆಗೆ ಸೂಪರ್ ಅಂತ ರವೀಂದ್ರ ಅಣ್ಣ. ಉಷ್ಣ ಅಂಡ ಬೊಕ್ಕ ಬಂಡ ಬರ್ಲವೇ ಮಹೇಶ್ ಅಣ್ಣ ಇತ್ತ ಎಡೆ ಮುಂಚಿದ ಕಷಾಯ ಬರ್ಲೆ ಬೊಕ್ಕ ಉಷ್ಣ ಅಂಡ ಸೂಪರ್ ಅಂತ ರವೀಂದ್ರ ಅಣ್ಣ. ಅಕ್ಕ ಈರು ನಂಬುದಿತ್ತಾರತ ಅಂದಿ ಈರು ನೆಟರ್ದು ಪೋಯರಡ ಈರು ಪೋರ ಬರ್ಲಿ ಈರು ನೆಟೇನೆ ಪೋಡು ಕುಂಟಿನ ದತ್ತು ದಕ್ಕ ಕಡಲಗ ಮಹೇಶ್ ಅಣ್ಣ ಈರೇನನ್ ದಕ್ಕೆರಡ ತುಲೆ ಎನ್ನ ಲೈವ್ ಇತ್ತು ಜನ ಎನ್ನ ಅಭಿಮಾನಿಗಳೇರು ಅಕ್ಕಲ್ ನಿಗಲೆ ನಾಡಂಬತ್ತ ಹಾಕು ಇರ್ತದೆ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಬರ್ಸಗ ಒಡೆಗು ಉಷ್ಣ ಶೀತ ಹಾಕೋನಂತ ಅತ್ತಿ ಎಡ್ಡೆ ಮುಂಚಿದ ಕಷಾಯ ಮೀನು ಪರಿಹಾರ. ಫಸ್ಟ್ ಡೇ ಗುರು ಗುರುವಿನ ಪೇರು ಬಯ್ಯನಗ ಗೊತ್ತುಂಡತ್ತೀರಿಗೆ ಒಂದು ಪಿಲಿ ಯಾರಿದ್ದುಂಡತ್ತೆ ಅಂಚ ಗುರು ಗುರು. ಓಕೆ ಒಡೆ ಹಾಂ ಎಂಚಿನೇ ಸರಿ ಪಾಡ್ಲೆ ಕಮೆಂಟ್ ಮಾಡ್ರಲ್ಲ. ರವೀಂದ್ರ ಅಣ್ಣ ನಮಸ್ತೆ ಬನ್ನೊಂದಿರ್ಲೇರು ಮಹೇಶ್ ಅಣ್ಣದಲ್ಲೇ ಉಲ್ಲೇರು ಮಹೇಶ್ ಅಣ್ಣ ಉಲ್ಲೇರಿಂದ ಇತ್ತೆ ಗೊತ್ತಾ. ಉಷ್ಣ ಹಿರಿಗೆ ಹಾಪುನ ಸಮ ಚಿಪ್ಸ್ ತಿನ್ಪಾರ ತಗೊಂಡು ಹಿರಿಗೆ ಸುರುಕು ಬೊಂಡ ಕೊರು ಈ ಹಿರೇನು ಉಂಡತ್ತೆ ಹಿರೇನು ಗುದ್ದು ಚಟ್ನಿ ಮನ್ಪಾರ ಒಂದು ಮನ್ಪಂದು ಕುಲ್ಲೆ ಕೃಷ್ಣಣ್ಣ. ಇಜ್ಜಂದೆ ಒಡೆಗೆ ಹೋಗ್ಬಿಟ್ಟವು ಅಂದು ಇಪ್ಪುಂಡ ಮತ್ತೆ ಇಪ್ಪುಂಡದು ದಾದ ಪೆತ್ತಾನ ಓ ಕುಂಟಿ ಬನ್ನೊಂದಿರ್ಲೇರು ದಾದೆ ಮಹೇಶ್ ಅಣ್ಣ ಪಲ್ಲೆ ಪಲ್ಲೆ ಇರ್ ಪಾಪತ್ತೆ ಪಲ್ಲೆ ಸೂಪರ್ ಬನ್ನೊಂದಿರ್ಲೇರು ರವೀಂದ್ರ ಅಣ್ಣ. ಥ್ಯಾಂಕ್ ಯು ರವೀಂದ್ರ ಅಣ್ಣ. ಮುಲ್ಪ ಮಸ್ತ್ ಬರ್ಸಕ್ಕ ಅಂದೆ ಜೋರು ಬರ್ಸೋಂಡ ನೀರು ಪೂರ ಜಿಂಜದಿಲ್ಲ ಅವಿ ಒಂಜಿ ಮಲ್ಲ ತೋಡು ಮಲ್ಪಲೆ ತೋಡು ನೀರು ಪೂರ ಜಿಂಜದಿಲ್ಲ ಕುಂಟಿ ಇಲ್ಲ ಕೃಷ್ಣಣ್ಣ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಕುಂಟಿನ ಬಾರಿ ಜೋರು ಒಂದುಂಡು ಮಹೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ. ಎಂತ ಜೋರು ನಿಮ್ಮ ಮಂಡಿ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರ ಅಣ್ಣ. ಬಾಜನ ದೆಕ್ಕುನ ಕಾರ್ಕಳ ಅಂತ ಶಾಂತಕ್ಕ ಬಾಜನ ರಾತ್ರಿ ದೆಕ್ಕು ಇರ್ತದೆ ವರ್ಮಾಂಟಿಕ್. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ರವೀಂದ್ರ ಅಣ್ಣ ಈರ್ನದಾಲ ಉಂಡ ರಡ್ಡು ಪಾತೆರ ಬಂದು
ಈರ್ನ ರಡ್ಡು ಪಾತೆರತ್ತಂಡು ಪನ್ಲೆ ಆ ನೀರು ಜಿಂಜದಿಲೆ ಅವು ಟೀ ಕುಂಟೆನು ಮುರ್ಕದ್ದೆ ಪರಂಡು ಫಸ್ಟ್ ಇರೇನು ಮುರ್ಕ ಏ ಕುಂಟಣ್ಣ ಅಂತೂಲೆ ಇರೇನು ಮುರ್ಕ ರಡ್ಡು ಪಾತೆರ ಯಾವ ಯಾವ ರವೀಂದ್ರ ರಡ್ಡು ಪಾತೆರಲ್ಲ ಅವಿ ಇರು ಸಭೆಗೆ ಗೊತ್ತಿನಕ್ಕೆ ರಡ್ಡು ಪಾತೆರ ಯಾವ ಪಾಪ ಅಕ್ಕ ಅಣ್ಣ ಏರಿಯೇ ಪಾಪ ಏರ್ ಪಾಪ ಈರೊಂಜಿ ಆ ನೀರು ಜಿಂಜದಿಲ್ಲ ಯಾವಿಟ್ಟು ಈರ ಮಂಡೆ ಅವು ಸರಿ ಪಾಡುವಲ್ಲಿ ಅಂಜು ದಾದ ಕೆರೆಂಗ್ ಹೊಕ್ಕುನಗೆ ಏನಂದ್ರೆ ಶಾಂತಿ ನೀರು ಜಿಂಜದ್ದು ಇಲ್ಲೇ ಸೌಮ್ಯಾಸಿ ಕುಂಟಿ ಬತ್ತದು ಮುರ್ಕುದು ಕುಲ್ಲು ಇರು ಉಷ್ಣ ಇರ ಮಂಡೆ ಇರಂತ ತೂಲೆ ಕೃಷ್ಣಣ್ಣ ಪಾಡುತ್ತೆ ಮಂಡೆಗೆ ಶಾಂತಕ್ಕ ಅಂತ ನಗ್ತಿದ್ದಾರೆ ಮನುಷ್ಯನ ಮುದ್ದುನು ನೀರಡು ಮುರ್ಕದಿಲೆ ಒಂದು ವಿನಂತಿ ದಾಯಿಗೆ ರವೀಂದ್ರಣ್ಣ ಈರ್ಲ ಅಕ್ಲೆ ಸಪೋರ್ಟ್ ಮಾಡ್ತಾನ ಈರು ಎಂಕ ಸಪೋರ್ಟ್ ಮಾಡ್ಕೊಡು ಈರು ಎಂಚಿನ ಅಕ್ಲೆ ಸಪೋರ್ಟ್ ಮಾಡ್ತಾನೆ ಅಕ್ಲೆ ಮಲ್ಲ ಪಿಲಿಕಲ ಈರು ವರ್ಷಗೊರು ಲೈವ್ ಬರ್ಕೊಂಡ ಈರು ಇದ ಮುಟ್ಟಿತ್ತು ಜರಿ ನೀವು ಹತ್ತಾರೆ ಕೂಡ ಅಕ್ಲೆಗೆ ಸಪೋರ್ಟ ರವೀಂದ್ರಣ್ಣನ ಆಗ್ತಾ ಇದ್ದಾರೆ ಕಾರ್ಕಳದ ದಾಲ ಪಂಡ್ರ ಬಲ್ಲೆ ಪಂಡ್ರ ಅಂದ್ ಓ ಬಾರಿ ಡೇಂಜರ್ ಪಾರ್ಟಿ ಶಾಂತಕ್ಕ ಓ ಎಲ್ಲಿಯ ವಿಷಯ ಪುರ ಓಲ ಪಂಡ್ರ ಅಲ್ಲಿ ನ್ಯೂಸ್ ಪೇಪರ್ ಪಂಡಾರ ಮಹೇಶಣ್ಣ ಹೆಡ್ನಲ್ಲಿ ಇರಬೇಡಿ ಬನ್ನಿ ಜನರೇ ಎಂದು ವಿನಂತಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಆ ವಿನಂತಿ ಯಾರು ರವೀಂದ್ರಣ್ಣ ವಿನಂತಿ ಏರು ಬರಿತಲ್ಲ ಅದನ್ನು ರವೀಂದ್ರಣ್ಣ ರಡ್ಡು ಪಾತ್ರ ಓ ಪಂಡ ದಾದಿ ಮಹೇಶಣ್ಣ ಕುಂಟಿ ಎಂತವ ನಿಮ್ಮದು ಎಂತ ಇಲ್ಲಲ್ಲ ನೀವು ಹೇಳಿ ರವೀಂದ್ರಣ್ಣ ನಗ್ತಿದ್ದಾರೆ ಶಾಂತಕ್ಕ ಅಂತ ಮಹೇಶಣ್ಣ ಹಿರೇನ ಕುಟುಂಬದ ಕುಂಟಿನ ಹೆಂಚಿನ ಕುಟುಂಬದ ಪುರ ಒಲ್ತು ಬರ್ತಾನೆ ಇಜ್ಜಿ ಅಂಚ ಮಾತ ದಾಲ ಇಜ್ಜಿ ಪನೊಂದಿರ್ಲೇರು ಕೃಷ್ಣಣ್ಣ ನಗ್ತಾ ಇದ್ದಾರೆ ಅನಂತನ ಅಕ್ಕ ವಿನಂತಿ ಹೌದಾ ಓಕೆ 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 ರವೀಂದ್ರಣ್ಣ ಈಗ ಗೊತ್ತಾಯ್ತಾಯ್ತಾ ಅದು ನಿಮಗೆ ಪರಿಚಯ ಉಂಟಲ್ಲ ಅಲ್ಲೇ ಪಕ್ಕದ ಮನೆಯಲ್ಲಿ ಇರೋದಲ್ಲ ಹೆಬ್ರಿಯಲ್ಲಿ ಅಲ್ವಾ ಅಕ್ಕ ಇರೇನು ಪನ್ನಿಯಾನ ಅಕ್ಕ ಪಾಪ ಪಂದಣ್ಣ ಗಂದೆ ಥ್ಯಾಂಕ್ ಯು ಸೋ ಮಚ್ ಹೌದು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಬರ್ಪಿ ವರ್ಷ ಪೋಡು ನ್ಯೂಜಿಲ್ಯಾಂಡ್ಗೆ ನ್ಯೂಸ್ ಪೇಪರ್ ಪೆಜ್ಜ ಈ ರೈಕೆ ಬೇರೆ ರಗಾಳಿಜ್ಜಿ ಅವೇ ದೂಜಪ್ಪಣ್ಣ ನಿಲ್ಲಾಗ ಪೋಯರ ಕುಂಟಿ ಪೋತು ಜಿನ್ನಿಕಲ್ ಪೋಲೆ ಅవి ಇರ್ಲ ಮಹೇಶ್ ಅಣ್ಣೆಲ್ಲ ಪೋಲೆ ರವೀಂದ್ರಣ್ಣ ಬರ್ಪರಕ್ಕೆ ಏನಂದ್ರೆ ಒಡೆಗೆ ಇರ್ನ ಅಜ್ಜಾಡಿ ರವೀಂದ್ರಣ್ಣ ಕುಲ್ಲಾರ ಹುಟ್ಟಿಚಾರ ಪಾಪ ಆರೊಂಜುಲ್ಲ ಇರ್ನು ಪಾಪದ పోయి ఆన్ బర్బాలే ఆరుపిదడిరా రెడీ ఇల్లు
ಲೈಕ್ ಕೊಡಿ ಮಾರ್ರೆ ಬನ್ನಂಗಿಲ್ಲ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ದುಜಪ್ಪಣ್ಣೆ ಮರ ಕುಂಟಿ ಕೊಟ್ಲ ಇಡು ಪಾಡ್ದೇರು ಕೃಷ್ಣ ಅಣ್ಣ ಅಂದ ಮಹೇಶಣ್ಣ ಈರು ಮರಣಿ ಬುಡ್ದು ನವ್ಲತ್ತೆ ಕಾರ್ಚಾಡ್ತು ಅತಿ ಜಾಲಡೀರ್ ಪೋನಾಗ ಬುಡ್ದಾರತ್ತೆ ಕುಂಟಿನ್ಲೆ ತಂದು ಪೋಯಿ ಮಹೇಶಣ್ಣ ಅಲ್ಪ ಪೇಪರ್ ಒಟ್ಟು ಕರ್ಮ. ರವೀಂದ್ರಣ್ಣ ಆಗ್ತಾ ಇದ್ದಾರೆ ಎಂಕ್ ಎರಡಲ ಸಬ್ ಕೊರ್ಲೆ ರವೀಂದ್ರಣ್ಣ ಮಹೇಶಣ್ಣ ತುಲಿ ಸೌಮ್ಯ ಸಿಸ್ನ ಚಾನಲ್ ಕನೆಕ್ಟ್ ಅಲ್ಲ ಪಿನಲ್ಪ ತುಂಬ ಚೆನ್ನಾಗಿ ಹಾಡ್ತಾ ಇದೆಯಾ ತಂಗಿ, ಕಂಟಿನ್ಯೂಸ್ ಸಾಂಗ್ ಸಿಂಗ್. ಹಾಯ್ ಹಾಯ್ ಪ್ರದೀಪಣ್ಣ, ನಿಮ್ಮ ಮಂಡೆ ನಾನು ಸಾಂಗ್ ಹಾಡುದಾ ಎಂತ ನೀವು? ಹೇಗಿದ್ದೀರಿ ಪ್ರದೀಪಣ್ಣ? ಟೀ ಆಯ್ತಾ ನಿಮ್ಮದು? ಅವು ಇಕ್ಕಲ ಆ ಒಂದು ಪನಂದಲ್ಲಿರು ಮಹೇಶಣ್ಣ ಗುದ್ವೆ ಮಹೇಶಣ್ಣ ಪೊಕ್ಕಡೆ ಖರ್ಚಿ ಮಹೇಶಣ್ಣ ನಗ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಶಾಂತಕ. ಪ್ರದೀಪಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ? ಹೇಗಿದ್ದೀರಿ? ಅಯ್ಯ ನಾವು ನಿಮ್ಮನ್ನು ಪಿನ್ ಮಾಡಿದ್ದ, ಇವರನ್ನು ಸೌಮ್ಯ ಸಿಸ್ಸನ್ನು ಪಿನ್ ಮಾಡುವಂತ ಹೋದದ್ದು, ಅಲ್ಲಿ ನೀವಿರುವುದು. ಟೀ ಇವಾಗ ಆಯ್ತು ತಂಗಿ, ನಿಮ್ದಾಯ್ತಾ? ಇಲ್ಲ ಪ್ರದೀಪಣ್ಣ, ಟೀ ಆಗಿಲ್ಲ. ಆಯ್ತಾ ಪ್ರದೀಪಣ್ಣ? ಪಿನ್ನ ಐಡಿಗೊಂದು ಕನೆಕ್ಟ್ ಆಗಿ ಆಯ್ತಾ? ಹಾಗೆ ಇಲ್ಲಿ ಕಾರ್ಕಳ ವಿಲಾಗ್ಸ್ ಇದ್ದಾರಲ್ಲ, ಅವರ ಚಾನಲ್ಗೂ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಇದ್ದೀನಿ. ಹೌದಾ? ಮತ್ತೆ ಮಳೆ ಉಂಟಾ ಪ್ರದೀಪಣ್ಣ ನಿಮ್ಮೂರಲ್ಲಿ? ಹ್ಞೂ ಅಂತ ಹೇಳ್ತಿದ್ದಾರೆ ಪ್ರದೀಪಣ್ಣನವರು. ಮಳೆ ಭಾಳ ಇದೆ. ಹೌದು, ಇಲ್ಲಿ ಕೂಡ ಉಂಟು ಮಳೆ. ಎಂಕಿಜ್ಜತ ಈರ್ ನೆರ್ಪರತ ಇರಗಿಜ್ಜ. ಪ್ರದೀಪಣ್ಣ ನೋಡಿ, ಇಲ್ಲಿ ಮೂರ್ತಿ ಇದ್ದಾರಲ್ಲ, ತ್ರಿಮೂರ್ತಿ ಅಂತ ಇದ್ದಾರೆ, ಅವರಿಗೆ ಕೂಡ ಕನೆಕ್ಟ್ ಆಗಿ ಆಯ್ತಾ? ತ್ರಿಮೂರ್ತಿ ಎಲ್ಲಿ ಅಂತ ಹೇಳಬೇಡಿ, ಅದು ಮೂರ್ತಿ ಅಂತ ಉಂಟು, ಅದರ ಹೆಸರು ಮಾತ್ರ ತ್ರಿಮೂರ್ತಿ. ಸಾರಿ, ಸೂಪರ್ ಅಂತ ರವೀಂದ್ರಣ್ಣ. ಹೂ ತಂಗಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪ್ರದೀಪಣ್ಣ. ಮಹೇಶಣ್ಣ ಬಲ್ತೇರ್ ಪೋಡಿಗಾಡ್ ಮಹೇಶಣ್ಣ ಪೇಪರ್ ಪಿಚ್ಚರ ಪೋಯರ್. ಶಾಂತಕ್ಕೆ ಇದ್ದೀರಾ? ಹ್ಞೂ ಅಂತ ಪ್ರದೀಪಣ್ಣ. ರವೀಂದ್ರಣ್ಣ ಎಲ್ಲಿ ಹೋದ್ರು? ಇದ್ದಾರೆ, ಸೂಪರ್ ಅಂತ ಹೇಳ್ತಿದ್ದಾರೆ. ಇದು ಕುಂಟಿ ಆಯ್ತಾ ಅಂತ ಕೃಷ್ಣಣ್ಣ. ಕುಂಟಿ ನಿಮ್ಮ ಅಜ್ಜ ಅಲ್ವಾ ಪ್ರದೀಪಣ್ಣ? ನೋಡಿ ನನ್ನನ್ನು ಕುಂಟಿ ಹೇಳುದು, ನಾನು ಉದ್ದ ಇದ್ದೇನೆ ಆದರೂ ಕುಂಟಿ ಹೇಳ್ತಾರೆ. ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ? ರಿಟರ್ನ್ ಮಾಡ್ತಾರೆ. DJ ಅಂತ ಹೇಳ್ತಿದ್ದಾರೆ ಪ್ರದೀಪಣ್ಣ. ಎಲ್ಲಿ ಉಂಟು DJ? ಕುಡೋರ ಸಬ್ಕೊಂಡ ರಾಶಿ ಕುಡೋರ ಸಬ್ಕೊಂಡ ಅನ್ಸಬ್ಬ ಆಪಿಸ ಹೋಗುಂಟು ಏರ್ಗಿ ಮಹೇಶಣ್ಣ ಇರಗ್ ಸಬ್ಬ ಆತರ. ಓಕೆ ಒಂದು ಕಪರಂಟೆ ರಾಶಿ ಪಾಡ್ದು ಈ ಮಹೇಶಣ್ಣದ ಆದವನೊಂದು ಸೌಮ್ಯ ಸಿಸ್ಗೆ ಸಬ್ ಮಲ್ದೆ ಕಡೆ ಅಂದೆ. ಓಕೆ ಸೌಮ್ಯ ಸಿಸ್ ಇರ್ನ ಚಾನಲ್ ಕನೆಕ್ಟ್ ಆತಿರ್ಗೆ ರಿಟರ್ನ್ ಮಲ್ಪಡವೆ ಇಲ್ಲ ಇಜನ ಎಂಕ್ ಬೆಟ್ವಾಡೇರು. ಅಕ್ಕ ಉಲ್ಲೆ ನೆನಪು ಇಪ್ಪಡಕ್ಕ ಗೊತ್ತಾನ ಈರುಳ್ಳಾರ ಗೊತ್ತಾನ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಮುಖ ತಿರುಗಿಸ್ತಿದ್ದಾರೆ. ಪ್ರದೀಪಣ್ಣ ಎಲ್ಲಿ ಹೋದ್ರಿ? ತ್ರಿಮೂರ್ತಿ ಓಲ್ಪೋಯ್ರು. ಕುಂಟಿಗೆ ಬೊಂಡಿಜ್ಜು ಮಂಡೆ ಆರ ಯಾಕಡೆ ಬಂಡೇರ ಹೆಂಗೆ ಪಂತುಜೇರು ಇತ್ತೇನ ಬೊಂಡಿಜ್ಜು ಅಂತ ಮಂಡೆ ಹೆಂಗೆ ಗೊತ್ತುಂಟು.
ಅಯ್ಯೋ ಕುಂಟಿ ಎಂತ ಅವಸ್ಥೆ, ಎಂತ ಎಂತ ತಾರದ ತೆಂಡೆಲ್ ಬೊಂಡು ದೀವೋಡು ಕೃಷ್ಣಣ್ಣ ಇರ ಮಂಡೆ ಗುದ್ದುವುದು ಗಣೇಶ. ಅಂದ ಮಹೇಶಣ್ಣ ಅಂತ ಕೃಷ್ಣಣ್ಣ. ಎಲ್ಲಿ ಹೋದ್ರಿ, ಮಲಗಿದ್ರ? ಕಮೆಂಟ್ ಹಾಕಿ ಮಾರ, ಓ ದೇವರೇ. ಯಾರಿದ್ದೀರಾ? ಈ ಕುಂಟಿ ಸಾಧಾರಣ ಡಿಜ್ಜಿ ಮಹೇಶಣ್ಣ ಅಂದೆ ಅಂದೆ ಕೃಷ್ಣಣ್ಣ ಇರಗೆಂಚ ಗೊತ್ತಾಂಡು ಆ ಪೆಟ್ಟು ಪಾಡು ನತ್ತು ನಾಲಿಡ್ ಪತ್ರ ಅಂದೆ ಮಹೇಶಣ್ಣ. ನಾಲಿಡ್ ಪತ್ರ ಕೋರಿಯಾನು ತೆಂಡಿಲ್ದ ಬೊಂಡ್ರು ಕಾರ್ಕರಕ ದರ್ಪಡ ಬಂದು ಅಂದಿಯ ಶಾಂತಕ ದರ್ಪಡರಿಗೆ ಕರೆಕ್ಟ್ ಬಂಡರ ಬೇರು. ಸುರುಕಿರೆಗೆ ದರ್ಪೋರ್ ಶಾಂತಕ್ಕ ಅಂತ ಹೇಳ್ತಿದ್ದಾರೆ. ಶಾಂತಿ ಅಕ್ಕನ ಚಾನಲ್ ಪಿನ್ ಮಲ್ಪೊರ್ಚಿ ಪನ ದಾದಿ ಸಿಂಪಲ್ ಅಣ್ಣ ಆರೇನು ಪಿನ್ ಮಲ್ದು ಜಾನು ಯಾನ್ ಸೌಮ್ಯ ಸಿಸ್ನು ಪಿನ್ ಮಲ್ದನು. ಹಾಯ್ ಸಿಂಪಲ್ ಅಣ್ಣ ಎಂಚೊಲ್ಲರು ದಾದ ತಿಂಡರು ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ್ಕ. ಮುದ್ದು ಹಾಯ್ ಅಂತ ಸಿಂಪಲ್ ಅಣ್ಣ ಪೋಲೆಯೇ ಸಿಂಪಲ್ ಮನದಲ್ಲಿ ಶಾಂತಕ್ಕ ನಂಜಲು ಪೋಲೆಯ ನಂಜಲು. ಅಯ್ಯೋ ದೇವ. ಸೌಮ್ಯನ ಮಲ್ಪುಲೆ ಬೇಜಾರಿಜ್ಜ ಪೊಂಜು ಮಲ್ಪೊಚ್ಚಿ ದಂಪಯವನಂತ ದಾಯಿಗೆ ಅರ್ಧದ ಅಂತ ಯಾನ್ ಮುಗ್ದೆ ಬನಂದಲ್ಲಿ ಸಿಂಪಲ್ ಅಣ್ಣೆ ದೂರಪ್ಪಯ್ಯರು ಮಕ್ಕಳು ದೂರಪ್ಪಯ್ಯರು ರಡ್ಡಪ್ಪ ಅಣ್ಣ ತಮ್ಮನಕ್ಕೆ ವೈಟಡು ಇಂಚಿನ ನಂಜಲೆರಿ ಉಪ್ಪುನ ಪನಂದುಲ್ಲೇರು ಶಾಂತಕ್ಕ ಎಬ್ಬಿ ಮಹೇಶ್ ಅಣ್ಣ ಉಲ್ಲರೆ ಸಿಂಪಲ್ ಅಣ್ಣ ಸೌಮ್ಯ ಸಿಸ್ನ ಚಾನಲ್ ಕನೆಕ್ಟ್ ಆತು ಜಾಡ ಕನೆಕ್ಟ್ ಆದವೆ. ಓಲ್ ನೇಲ್ದು ಬತ್ತ ಮುಕ್ಕುರಾರು ಜನ ಬಲ್ತು ನಂದು ಅಣ್ಣ ತಮ್ಮ ಕಾರ್ಕಳ ಓಲ್ ಮಾಯ್ಕಾಂಡು ಅಂದಿ ಶಾಂತಕ್ಕ ಎನ್ನ ಮುಗ್ಗಿನ ಅಲಾರಿಗೆ ಬಚ್ಚಿನ ನಾನು ಒಂದರ ಹಿಡ್ದು ಅತ್ತೆ ಕೃಷ್ಣಣ್ಣ ಆಂಡಿಗಿರ್ ನಾ ಬತ್ತಾರ ಮುಗ್ಗಿನ ಶಾಂತಿ ಅಕ್ಕ ಎಂಕ ನಂಜಿಜ್ಜಿ ನಿಕ್ಲಿಗೆ ನಂಜಿವನಂದಿಲ್ಲೇರು ಕೃಷ್ಣಣ್ಣ ನಗ್ತಾ ಇದ್ದಾರೆ ಅಂದು ಎಂಕ್ಲೆಗೆ ನಂಜಿ ಬನದಿಲ್ಲೇರು ಶಾಂತಿ. ಅಕ್ಕ ಉಮೇಶ್ ಅಣ್ಣನ ಡಿ ಪಿ ತೋಜುಂಡ ಅಕ್ಕ ಓಲೆ ಮಸ್ತ್ ಶೋಕುಂಡು ಓಂಡಿಯೇ ಅರ್ರ ಬೊಕ್ಕ ಚಾನಲ್ ಚೆಕ್ ಮಲ್ಪವೆ
ಹಾ ಅಂಚ ಪನ್ಲೆ ಶಾಂತಿ ಅಕ್ಕ ಅಂತ ಸಿಂಪಲ್ ಅಣ್ಣ ಆಂಡು ಪೋಂಡು ಪಂಡ ದಾದೇವ್ ಅತ್ತ ಆರತ ಬನ್ನಿ ಎನ್ನ ಮುಗ್ಗಿಂಡು ನನಗೆ ಇರ್ನಲ್ಲ ಇಡ್ದು ಮುಕ್ಕುದು ಇಡೆಗೆ ಬತ್ತಿನ ತೋಜೋಡು ಪನೊಂದುಲ್ಲೆ ಶಾಂತಕ್ಕ ಸೌಮ್ಯ ಉಂಡಾಕೆ ಏನೊಂದುಲ್ಲೇರು ಹಾಂ ಸೌಮ್ಯ ಸುಲ್ಲೇರಲ್ಲಿ ಕೈ ಬೇನೆ ಸುರುವಾಂಡಿ ಎಂಕ ಪನೊಂದುಲ್ಲೇರು ಕೃಷ್ಣಣ್ಣಿ ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ್ಕ ಮುದ್ದು ದಾದ ಮುಕ್ಕಾರ ಯಾನು ಮಧ್ಯಾಹ್ನ ಒಣಸು ಮದ್ದನ್ನು ಮಾತ್ರ ಬೊಕ್ಕ ದಾಲೇಜಿ ಒಣಸು ಬೊಕ್ಕ ಒಂಜಿ ಪರೋಟ ಎತ್ತಂಡು ಅವೇನು ತಿಂಡೆ ಶಾಂತಿ ಅಕ್ಕ ದಾದ ಕಜಿಪ್ಪು ಅಂತ ಸಿಂಪಲ್ ಅಣ್ಣ ನೀಲ ಕೀಲ ಕೊಟ್ಟೆ ಟಾಟಾ ಮುದ್ದು ಓಕೆ ಟಾಟಾ ಕೃಷ್ಣಣ್ಣ ಮೆಲ್ಲ ಪೋಲೆವೇ ಇದು ಬಿಡ್ತು ಸಪೋರ್ಟ್ ಮಾಡ್ತಾರೆ ಅಂಚೆನೆ ಹಿಂಗೆ ನೆರಿಯರು ಆಂಡಲ ಇರೇಗ ಥ್ಯಾಂಕ್ ಯು ಸೋ ಮಚ್ ವೆಜ್ ಇರಗದ ಅದಕ್ಕೆ ಏನಂದಿಲ್ಲ ಶಾಂತಕ್ಕ ಕಾರ್ಕಳ ಚಾಂಡೆ ಅಂತ ಶಾಂತಕ್ಕ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಮುದ್ದು ಬಂಗಾರಿ ಬರ್ಸ ಉಂಡಾ ಬರ್ಸ ಉಂಡಿ ಸಿಂಪಲ್ ಅಣ್ಣ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಯಾನ್ ಚಾ ಬರ್ಪು ಜಾರು ಕಷ್ಟ ಬರ್ಪುನ ತೇ ಮಹೇಶ್ ಅಣ್ಣ ಕಷಾಯ ಅಂಚಿ ಬರ್ಸ ಉಂಡೆ ಸಿಂಪಲ್ ಅಣ್ಣ ಸಿಂಪಲ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ ಬೊಕ್ಕ ದಾದ 90ಯ ಆರು ಕಷಾಯ ಬರ್ಪುನ್ಗೆ ಎಂಕ್ ಮರ್ವಾಯಿ ಬಸಳೆ ಮಿಕ್ಸ್ ಬಕ್ಕ ಲತ್ತಂಡೆ ಬಿತ್ ಎಂಚಿನ ಪೂರ ಮಿಕ್ಸ್ ದಾದೆ ಸಿಂಪಲ್ ಅಣ್ಣ ಇರ ಮಂಡು ಮಹೇಶ್ ಅಣ್ಣ ನಗ್ತಾ ಇದ್ದಾರೆ ದಾದೆ ಉಂಡು ಪಂಡ ಯಾನು ದೈವನ ಅಣ್ಣಗೆ ಅಯ್ಯೋ ಸೌಮ್ಯ ಸಿಸ್ ರವಿ ಅಣ್ಣ ನಮಸ್ತೆ ಅಂತ ಸಿಂಪಲ್ ಅಣ್ಣ ಸೌಮ್ಯಗೆ ಅನುಭೂತ ತೋಜುವೆನ ಕೇನೊಂದುಲ್ಲೇರು ಸಿಂಪಲ್ ಎಣ್ಣೆ ಕಾರ್ಕಳ ಬೇಲೆ ಅಂಡೆ ಅಂತ ಶಾಂತಕ್ಕ ಮುದ್ದು ಕೋಡೆದ ಆನ್ಸರ್ ಪನ್ಲೆ ನೀರು ಸುರು ಅಲ್ತಾರ ಏಕಡೆ ಮೇರು ಆರ್ಡಿ ಬ್ರದರ್ಲ ಬತ್ತು ಕೇಂಡೇರು ಹಿರೇನುಂಡತಿ ನಾನು ಕಾರ್ಕಳಗೆ ಆರ್ನ ಲೈವ್ಗೆ ರೆಡಿ ಆವರೆಪ್ಪ ಅಂದಿ ಶಾಂತಕ್ಕ ಈರು ಮೆಲ್ಲ ಪೊಲ್ಲೆ ಕಣ್ಣದ ಪುಣ್ಣಿಟ್ಟು ಜಾರ್ದು ಪೂರು ಹಚ್ಚಿಕೊಂಡು ಜಾಗ್ರತೆ ಕೊಂಡು ಬೊಕ್ಕ ನೆಲ ರಮಂಡೇರ್ ಅವು ಈರು ದಾದ ಮುದ್ದು ಅವಿಗೆ ಶಾಂತಕ್ಕ ಕೋಡೆ ಇಂಕ ಕೋರಿ ಕಜ್ಜಿಪತ್ತೆ ಐಕೇನು ಕೋರಿ ಆಣ್ ಕೋರಿ ಹೋಗೆ ಯಾನೇನ ಮಾಡ್ಬನಿ ಸೈದ್ನ ಕೋರಿನ ಓ ಕೋರಿಂದು ಮಂಡ್ರಾವಣ ಮಾಸಕ್ಕಂತ ಇವಕ್ಕ ವಾಸಿಜ ಏನೇನ ಕ್ವಶನ್ ಕೇಳಿ ತೂಲೈತ ಯಾಕಡೆ ಆರ್ಟಿ ಬ್ರದರ್ಲ ಅವತ್ತು ಕೇಂಡಿ ಇರು ಎನಡು ಚೂರು ಕೇಂದ್ವಾರೆ ಅವ ಮಂಡೆ ಹೋಯ್ ಜತ ಒಂದೊಂದು ಬೇರಾರು ಕಾರ್ಕಳ ಬ್ರದರ್ ಹಾಯ್ ಅಂತ ಸಿಂಪಲ್ ಅಣ್ಣ ಪೂರ ಡಬ್ಬ ಕ್ವಶನ್ಗೆ ಎಡ್ಡೆದಗೆ ಏನ ಯಾರ ಪನೋಡಿ ಓ ಕೋರಿಂದು ಫಸ್ಟ್ ಈರ್ವನ್ಲೆ ಇರೇ ಗೊತ್ತುಂಡದ ಕಾರ್ಕಳ ಐತಾರ ಬೈಪಾಸ್ ಬರ್ಪೆ ತಿಕ್ಕುವರೆಗೆ ಏನೊಂದುಲ್ಲೇರು ಇಜ್ಜೆ ಅಣ್ಣ ಈರು ಉಂಡ ಪನ್ಯತೆ ಅಂಚೆ ಯಾನ ದೈವನ ಕೇನ್ಲೆ ಅಣ್ಣ ಸೈತಿನ ಕೋರಿ ಪನ್ಲೆ ಪನೊಂದುಲ್ಲೆ ಸಿಂಪಲ್ ಅಣ್ಣ ಅವು ಪಂತೆ ಅವು ಹತ್ತಕ್ಕೆ ಅವು ಆಣ ಪೊಣ್ಣ ಪನೋಡಿಗೆ ಸಿಂಪಲ್ ಅಣ್ಣ
రెడీ ఆపున్ దాదావు నందరికి ట్యాబ్లో ಅವು ಜತ್ತಿನ ತೋಜುಣಿ ಮನಂದುಲ್ಲರು ಶಾಂತಕ್ಕ ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ್ಕ ಕೋರಿ ಹಾಂ ಮಂಡೆ ಸಿಂಪಲ್ ಅಣ್ಣ ಅಯ್ಯೋ ದೇವ ಈ ಸಿಂಪಲ್ ಅಣ್ಣನ ತುಲೆ ಒಂಚು ಆನ್ಸರ್ ತುಲೆ ಮಹೇಶ್ ಅಣ್ಣ ಅವೇ 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 ಆನ್ಸರ್ ದರ್ಪುಡ ಐಕು ಅನ್ನೊಂದು ಶಾಂತ ಅಮ್ಮ ದೇವರೇ ಮಹೇಶ್ ಸರಿಯಾ ಕಣ್ಣಿಕೆ ಒಂಜೆಡ್ದು ಒಂದು ಜಾಸ್ತಿ ಧಾನ್ಯ ಅಂದಿ ಶಾಂತ ರವೀಂದ್ರಣ್ಣ ಓಲ್ ಮಾಯ್ಕ ಇರಾರೆ ಪೋಡಿಗೆ ಅಣ್ಣ ನಾನು ಮೊಗಲು ಪೆಟ್ಟು ಪಾಡನ್ನು ಇರ ನೈಸ್ ಲೈವ್ ಅಂತ ಶಾಂತ ಪುಣ್ಯ ಅಸಲ್ ದಕ್ಕಲು ಬರ್ಫುಲ್ಲ ಹಂಚಿನಕಲೆ ಒಂದೊಂದಲ್ಲೇರು ಸಿಂಪಲ್ ಅಣ್ಣ ಅಂದೇ ಸಿಂಪಲ್ ಅಣ್ಣ ನೈಸ್ ಸೂಪರ್ ಉಲ್ಲಾರ ರವೀಂದ್ರಣ್ಣ ಥ್ಯಾಂಕ್ ಯು ರವೀಂದ್ರಣ್ಣ ಗುಡ್ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ ಇನಿ ಬೈಯಾಗ ಟ್ಯಾಬ್ಲೆ ಉಂಡು ಲೈವ್ ಅದೇ ಇನ್ನು ಟ್ಯಾಬ್ಲೆ ಉಂಡು ಟ್ಯಾಬ್ಲೋಡು ಮಹೇಶ್ ಅಣ್ಣನ ಲೈವ್ ಓಪನ್ ಮೆರವಣಿಗೆ ಮಹೇಶ್ ಅಣ್ಣನ ಮೆರವಣಿಗೆ ಒಳ್ಳೆ ಇದ್ದೀನಿ ಅಂತ ರವೀಂದ್ರಣ್ಣ ಏನು ಮೆಂಚಿನಿ ರಡ್ಡು ಭಾಷೆ ಇಟ್ಲ ಇವತ್ತು ಸಂಜೆ 7:00 ಮಹೇಶ್ ಅಣ್ಣನ ಲೈವ್ ಇದೆ, ಅದಕ್ಕೆ ಟ್ಯಾಬ್ಲೆ ಎಲ್ಲ ಇದೆ, ಬನ್ನಿ ಆಯಿತಾ ಎಲ್ಲರೂ. ಕಾರ್ಕಳ ವಿಲಾಗ್ಸ್ ಅವರ ಚಾನಲಿನ ಮೆರವಣಿಗೆ ಆಗ್ತಾಯಿತ್ತು. ಒಯ್ಟು ಮೆರವಣಿಗೆ ಒಂಟೆಡತ್ತಿಯೇ ಕತ್ತೆಡು ಡ್ಯಾನ್ಸ್ ಇದೆಯಾ? ಡ್ಯಾನ್ಸ್ ಕೂಡ ಇದೆ ರವೀಂದ್ರಣ್ಣ, ಬನ್ನಿ ಆಯ್ತಾ. ಇದ್ದೆ ಮರ ಎಲ್ಲಿಗೆ ಪೋಪುದು ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಅವೀರ್ ಮೂರ್ತಿಯಾ? ಓಕೆ ಓಕೆ. ಅಲ್ಲೇ ಮೂರ್ತಿ ಅಣ್ಣ ಇರಕ್ಕೆ ಗಿಫ್ಟ್ ಕೊರಿಯರ್ಗೆ ರಿಟರ್ನ್ ಮಾಡ್ತೀವಿ ಅಂಚೆನೆ ಪಿನ್ನೈಡಿಗೆ ಕನೆಕ್ಟ್ ಆಗ್ತಿದ್ದಾರೆ ಅರ್ನ ಚಾನಲ್ಗೆಲ್ಲ ಕನೆಕ್ಟ್ ಆದೆ ಅರೆಗ್ಲ ಸಪೋರ್ಟ್ ಮಾಡ್ಲಿ. ಡ್ಯಾನ್ಸ್ ಉಂಟು ನಾಗವಲ್ಲಿ ರಾರಾ ಅಂತ ಹೇಳ್ತಿದ್ದಾರೆ ಕೃಷ್ಣ. ಅಕ್ಕ ಲೈವ್ ಮಲ್ಪುಂಡ 50 ಸೌಮ್ಯಸಿಸ್ 50 ಸಬ್ಬಾವೋಡು ಯಾನ್ ಅರೆಗೆ ಆಲ್ರೆಡಿ ಕನೆಕ್ಟ್ ಆತ ಏರಿಗೆ ಸಿಂಪಲ್ ಅಣ್ಣಗ. ಓಕೆ ಓಕೆ. ಎಂಕ್ ರೆಡಿ ಆಯರ ಉಂಡು ಕಾರ್ಕಳ ಲೈವ್ಗೆ ಪೋಯರ ಅಂದೆ ಮೇಕಪ್ ಪೂರ ಮಲ್ಪುಲ ವೇಷ ಅಂತ. ಲೈವ್ ಮಲ್ಪುನಾಗ ಮುದ್ದುಗು ಅಪ್ಲಿಕೇಶನ್ ವಾಡ್ಲೆ 6 ಸೈನ್ ಮಾಡಿ ಒಕ್ಕ ಲೈವ್ ಮಲ್ಪುಲಿ ಸೌಮ್ಯ ಪನೊಂದುಲ್ಲೇರು ಸಿಂಪಲ್ ಅಣ್ಣ ಅಂದೆ ಸಿಂಪಲ್ ಅಣ್ಣ. ಓಕೆ ಓಕೆ ಅವಳ ಕರೆಕ್ಟ್. ಶಾಂತಕ್ಕನ ಆಗ್ತಿದ್ದಾರೆ ನೆಕ್ಕದ. ಅಯ್ಯೋ ದೇವರ.
ಮದ್ಮೆ ಉಂಡ ರೆಡಿ ಅವರಗ ಕೇನೊಂದುಲ್ಲೆರ್ ಕೃಷ್ಣನ್. ಮಂಡಿಗ್ ಪೆಟ್ಟ ತೋಜು. ಅಯ್ಯೋ ದೇವ. ಯಾನ್ ಮೇಕಪ್ ಮಲ್ತಡ ಶಾಂತಿ ಅಕ್ಕಡ್ದು ಪೊರ್ಲು ತೋಜುವ ಅಂದೆ ಸಿಂಪಲ್ ಅನ್ನ ಓಕೆ ಓಕೆ ಇರ್ಲ ಮೇಕಪ್ ಮಲ್ಪಲೆವೆ ಕಾರ್ಕಳ ಎಸ್ಕೇಪ್ ಆತ ಕೇನ್ನಗ ಅಂದ ಆರು ಎಸ್ಕೇಪ್ ಆಯರಿ ಆರು ರೆಡಿ ಆವಡತೆ ಬೈಯಗ್ ಎಬೋ ಮನೊಂದುಲ್ಲೆ ಅಂತಕ್ಕ ಅಬತ್ತರ ದಾಯ ಕಟ್ಟುನಿ ಮರ್ಯಾದಿಡಿಪ್ಪರ ಪೂಜ ಉಲ್ಲೇರು ನೆಕ್ ದಾದಾಂಡ್ ಐಕ್ ದಾದಾಂಡ ಅರೆ ತಿನ್ಯ ಕಂತ ನಾವು ಏನಾನು ಬುಡಿಯರತ್ತೆ ನಿಕ್ಲ ಗ್ರೂಪ್ ಇಚ್ಚಿ ಸೌಮ್ಯ ಸೀರ್ ಬೋರ್ಡ್ ಬೋರ್ಡ್ ಮುದ್ದು ಮನೊಂದುಲ್ಲೆರ್ ಶಾಂತಕ್ಕ ಸಿಂಪಲ್ ಅಣ್ಣ ಒಂದು ಏರ್ತು ಫಸ್ಟ್ ಅಕ್ಲ ಚಾನಲ್ ಒಂಚೂರು ಚೆಕ್ ಮಾಡ್ಬೋದು ಐಕ್ ಬ್ಲೂ ಇಂದು ಚಾನಲ್ ಇಜ್ಜಿ ಉಪ್ಪಡ ಅಜ್ಜರನ ತೋಜೋಡು ಹಾ ಸೌಮ್ಯಸ್ ಎರ್ನ ಚೊರ್ಪಿನ ದೆಪ್ಪ ಆರ್ಯನ್ ಅಂತ ಪ್ರಕಾಶ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ಮದು ಪ್ರಕಾಶ್ ಅವರೇ ನಾಯಿ ಕಣ್ಣು ಪುಚ್ಚೆ ಕಣ್ಣು ಗುಮ್ಮೆ ಕಣ್ಣು ಭೂತ ಕಣ್ಣು ಶಾಂತಿ ಕಣ್ಣು ಸೌಮ್ಯ ಮುತ್ತು ಕಣ್ಣು ತೂತು ಎನ್ನ ದೃಷ್ಟಿ ಆನಿದೆತ್ತೆ ಅಂದ ಓಕೆ ಓಕೆ ದೆಪ್ಲವೇ ಇರು ಸರ್ ತೂ ಪನೊಂದುಲ್ಲೆರ್ ಶಾಂತಕ್ಕ ಮೂಲ ಮರ್ಯಾದೆಡ್ ಉಲ್ಲ ಎಂಕಲ್ ತಮಾಷೆ ಪಾತೆರ್ನು ಪನೊಂದುಲ್ಲೆರ್ ಕೃಷ್ಣನ್ ಆ ಜನಕ್ ದಾದಾ ನಾತನ್ ಅಂಚಾದ ಅಂಚ ಪಾತೆರ್ದು ಹುಯ್ನು ದಾದಾ ಕಮೆಂಟ್ ಬತ್ತಣ ಅಂಚಿನ ಇತ್ತೆಲ್ಲ ಉಪ್ಪ ಪನೊಂದುಲ್ಲೆರ್ ಶಾಂತಕ್ಕ ಅಕ್ಲೆ ಬೇಲೆಜ್ಜಿ ದಾದಾನ್ ಹೈಡೆಡ್ ಉಪ್ಪು ನಕ್ಲು ಸಪೋರ್ಟ್ ಮಲ್ಪಲೆ ಪನೊಂದುಲ್ಲೆರ್ ಸಿಂಪಲ್ ಅಣ್ಣ ಆಕೆ ಅವೇನು ಇಗ್ನೋರ್ ಮಲ್ಪೊಡಾತೆ ಅಂದ ಅವೇನು ಪೂರ ಗೆನ್ಪರಿಜ್ ಏತಲ ಅವು ಪನ್ನೊಂದುಲ್ಲೇರು ಕೃಷ್ಣಣ್ಣ ಹೈಡ್